ಮನ್ಯೆ ಭಾವಿಸುತ್ತೇನೆ. ಮನ್ಯೆ ಭಾವಿಸುತ್ತೇನೆ. ಗಿರಂ ಮಾತನ್ನು. ಗಿರಂ ಮಾತನ್ನು. ತೇ ನಿನ್ನ. ತೇ ನಿನ್ನ. ಜಗತಾಂ. ಜಗತಾಂ. ಭೌತಿಕ ಪ್ರಪಂಚವನ್ನು. ಭೌತಿಕ ಪ್ರಪಂಚವನ್ನು. ವಿಮೋಹಿನಿಂ. ವಿಮೋಹಿನೀಂ. ಮೋಹಗೊಳಿಸುವುದೆಂದು. ಮೋಹಗೊಳಿಸುವುದೆಂದು. ವರಂ. ವರಂ. ವರವನ್ನು. ವರವನ್ನು. ವೃಣಿಷಿತಿ. ವೃಣೀಶ್ವ. ಸ್ವೀಕರಿಸು. ಸ್ವೀಕರಿಸು. ಇತಿ. ಇತಿ. ಈ ರೀತಿಯಾಗಿ. ಈ ರೀತಿಯಾಗಿ. ಭಜಂತಂ. ಭಜಂತಂ. ನಿನ್ನ ಭಕ್ತನಿಗೆ. ನಿನ್ನ ಭಕ್ತನಿಗೆ. ಹೇಳಿದೆಯೋ. ಅಥ. ಯತ್ ಯಾಕೆಂದರೆ. ಯತ್ ಏಕೆಂದರೆ. ವಾಚ ವೇದಗಳೆಂಬ. ವೇದ ವಚನಗಳೆಂಬ. ನಿಶ್ಚಯವಾಗಿ. ನಿಶ್ಚಯವಾಗಿ. ತಾಂತ್ಯದಿಂದ. ತಂತಿಯಿಂದ. ಯದಿ. ಯದಿ. ಒಂದು ವೇಳೆ. ನಿನ್ನ. ತೇ ನಿನ್ನ. ಜನರು. ಅಸೀತ. ಅಸಿತಃ ಕಟ್ಟಲ್ಪಡದಿದ್ದರೆ. ಕಥಂ ಹೀಗೆ. ಪುನಃ ಮತ್ತೆ ಕರ್ಮ ಕಾಮ್ಯ ಕರ್ಮವನ್ನು. ಕರೋತಿ ಮಾಡುತ್ತಾನೆ. ಮೋಹಿತನಾಗಿ. ಅನುವಾದ. ನನ್ನ ಪ್ರೀತಿಯ ಪ್ರಭುವೇ. ನಿನ್ನ ಶುದ್ಧ ಭಕ್ತನಿಗೆ ಏನು ಹೇಳಿದೆಯೋ. ಅದು ಖಂಡಿತವಾಗಿಯೂ ದೀರ್ಘಮೆಗೊಳಿಸುತ್ತದೆ. ವೇದಗಳಲ್ಲಿ ನೀನು ತೋರಿಸಿರುವ. ಆಕರ್ಷಣೆಗಳು ಶುದ್ಧ ಭಕ್ತರಿಗೆ ಖಂಡಿತವಾಗಿಯೂ. ಒಪ್ಪಿಗೆಯಾಗುವಂತದ್ದಲ್ಲ. ಜನಸಾಮಾನ್ಯರು ವೇದಗಳಲ್ಲಿ ಬರುವ ಮಧುರವಾದ ಮಾತುಗಳಿಗೆ ಕಟ್ಟು ಬಿದ್ದು ಫಲಗಳಿಂದ ಮೋಹಿತರಾಗಿ ಮತ್ತೆ ಕಾಮ್ಯ ಕರ್ಮಗಳಲ್ಲಿ ತೊಡಗುತ್ತಾರೆ. ಜ್ಯೋತಿಶ್ರೀ ಮಾತಾಜಿ ಹರೇ ಕೃಷ್ಣ. ಜ್ಯೋತಿಶ್ರೀ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಭಾವಾರ್ಥ. ಗೌಡಿಯ ಸಂಪ್ರದಾಯದ ಶ್ರೇಷ್ಠ ಆಚಾರ್ಯರಾದ ಶ್ರೀಲ ನರೋತ್ತಮ ದಾಸ್ ಠಾಕೂರ್ ಅವರು ವೇದಗಳಲ್ಲಿ ನಿರೂಪಿತವಾದ ಕಾಮ್ಯ ಕರ್ಮಗಳಲ್ಲಿ ಅಂದರೆ ಕರ್ಮಕಾಂಡ ಜ್ಞಾನಕಾಂಡಗಳಲ್ಲಿ ಹೇಳಿರುವ ಕರ್ಮಗಳಿಗೆ ವಿಪರೀತವಾಗಿ ಕಟ್ಟಿಕೊಂಡಿರುವವರು ಖಂಡಿತವಾಗಿ ಹಾಳಾಗುತ್ತಾರೆ ಎಂದು ಹೇಳಿದ್ದಾರೆ. ವೇದಗಳಲ್ಲಿ 3 ಬಗೆಯ ಕಾರ್ಯಗಳನ್ನು ಹೇಳಿದೆ. ಅವು ಕರ್ಮಕಾಂಡ ಫಲಕ್ಕಾಗಿ ಮಾಡುವ ಕರ್ಮಗಳು, ಜ್ಞಾನಕಾಂಡ ತಾತ್ವಿಕ ಅನ್ವೇಷಣೆ ಮತ್ತು ಉಪಾಸನಾ ಕಾಂಡ ಲೌಕಿಕ ಪ್ರಯೋಜನಗಳನ್ನು ಪಡೆಯುವ ಸಲುವಾಗಿ ವಿವಿಧ ದೇವತೆಗಳನ್ನು ಪೂಜಿಸುವುದು. ಈ ಭೌತ ದೇಹದಲ್ಲಿ ಬಂಧಿತನಾದ ಪ್ರತಿಯೊಬ್ಬನು ನಾಶವಾಗುವುದು ಖಂಡಿತ ಎಂಬ ಅರ್ಥದಲ್ಲಿ ಕರ್ಮಕಾಂಡ ಜ್ಞಾನಕಾಂಡಗಳು ಹೇಳಿರುವ ಕರ್ಮಗಳಲ್ಲಿ ನಿರತನಾಗಿರುವವನು ನಾಶವಾಗುತ್ತಾನೆ ಎಂದು ಹೇಳಿದೆ. ಅದು ದೇವತೆಯ ದೇಹವಾಗಿರಬಹುದು, ರಾಜನ ದೇಹವಾಗಿರಬಹುದು, ಅಥವಾ ಕೆಳದರ್ಜೆಯ ಒಂದು ಪ್ರಾಣಿಯ ದೇಹವಾಗಬಹುದು. ಭೌತ ಪ್ರಕೃತಿಯ ತಾಪತ್ರಯಗಳಿಂದಾಗುವ ಯಾತನೆಯು ಎಲ್ಲರಿಗೂ ಒಂದೇ ಸಮ. ತನ್ನ ಆಧ್ಯಾತ್ಮಿಕ ನೆಲೆಯು ಏನೆಂದು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಜ್ಞಾನವನ್ನ ಕೃಷಿ ಮಾಡುವುದು ಕೂಡ ಸ್ವಲ್ಪ ಮಟ್ಟಿಗೆ ಸಮಯವನ್ನ ಹಾಳು ಮಾಡಿದಂತೆ. ಜೀವಿಯು ಪರಮಪ್ರಭುವಿನ ವಿಭಿನ್ನಾಂಶವಾದ್ದರಿಂದ ಅವನ ತತ್ಕ್ಷಣದ ಕರ್ತವ್ಯ ಭಕ್ತಿ ಸೇವೆಯಲ್ಲಿ ನಿರತನಾಗುವುದು. ಆದ್ದರಿಂದ ಋತು ಮಹಾರಾಜನು ಹೇಳುತ್ತಾನೆ, ಲೌಕಿಕವಾದ ಪದಗಳ ಆಕರ್ಷಣೆಯೂ ಕೂಡ ವ್ಯಕ್ತಿಯನ್ನು ಈ ಜಗತ್ತಿಗೆ ಕಟ್ಟಿ ಹಾಕಲು ಒಡ್ಡಿದ ಇನ್ನೊಂದು ಬೋನು. ಆದ್ದರಿಂದ ಅವನು ಸ್ಪಷ್ಟವಾಗಿ ಹೇಳುತ್ತಾನೆ, ಭಗವಂತನು ಲೌಕಿಕ ಪ್ರಯೋಜನಗಳ ರೂಪದಲ್ಲಿ ವರವನ್ನ ನೀಡುವುದು
ನಿಜವಾಗಿಯೂ ದಿಕ್ಕು ತಪ್ಪಿಸುತ್ತದೆ. ಶುದ್ಧ ಭಕ್ತನು ಭುಕ್ತಿಯಲ್ಲಾಗಲಿ ಮುಕ್ತಿಯಲ್ಲಾಗಲಿ ಆಸಕ್ತನಲ್ಲ. ಲೌಕಿಕ ಪ್ರಯೋಜನಗಳು ಸಂತೋಷವನ್ನು ಉಂಟು ಮಾಡುವುದಿಲ್ಲ ಎಂದು ಇನ್ನೂ ಅರ್ಥ ಮಾಡಿಕೊಂಡಿರದ ನೂತನ ಭಕ್ತರಿಗೆ ಭಗವಂತನು ಕೆಲವು ವೇಳೆ ವರಗಳನ್ನು ಅನುಗ್ರಹಿಸುತ್ತಾನೆ. ಆದ್ದರಿಂದಲೇ ಚೈತನ್ಯ ಚರಿತಾಮೃತದಲ್ಲಿ ಪ್ರಭು ಹೇಳುತ್ತಾರೆ, ಬುದ್ಧಿವಂತನಲ್ಲದ ಆದರೆ ಪ್ರಾಮಾಣಿಕನಾದ ಭಕ್ತನು ಯಾವುದಾದರೂ ಲೌಕಿಕ ಪ್ರಯೋಜನವನ್ನ ವರವಾಗಿ ಅನುಗ್ರಹಿಸುವಂತೆ ಭಗವಂತನನ್ನು ಕೇಳಬಹುದು. ಆದರೆ ಪ್ರಭುವು ಸರ್ವಜ್ಞನಾದುದರಿಂದ ಸಾಮಾನ್ಯವಾಗಿ ಲೌಕಿಕ ವರಗಳನ್ನು ಕೊಡುವುದಿಲ್ಲ. ಅದಕ್ಕೆ ಬದಲು ಭಕ್ತನು ಅದುವರೆಗೆ ಅನುಭವಿಸುತ್ತಿದ್ದ ಲೌಕಿಕ ಸೌಲಭ್ಯಗಳನ್ನ ಕಿತ್ತುಕೊಂಡು ಬಿಡುತ್ತಾನೆ. ಏಕೆಂದರೆ ಅಂತಿಮವಾಗಿ ಭಕ್ತನು ತನಗೆ ಸಂಪೂರ್ಣವಾಗಿ ಶರಣಾಗತನಾಗಬೇಕೆಂಬುದು ಅವನ ಉದ್ದೇಶ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಲೌಕಿಕ ಪ್ರಯೋಜನಗಳ ರೂಪದಲ್ಲಿ ವರಗಳನ್ನು ಅನುಗ್ರಹಿಸುವುದು ಭಕ್ತನಿಗೆ ಎಂದೂ ಮಂಗಳಕರವಲ್ಲ. ಮಹಾಯಾಗಗಳನ್ನ ಮಾಡಿದರೆ ಸ್ವರ್ಗಲೋಕಗಳಿಗೆ ಹೋಗಬಹುದು ಎಂಬ ವೇದದ ಹೇಳಿಕೆಗಳು ದಿಕ್ಕುಗೆಡಿಸುತ್ತದೆ. ಆದ್ದರಿಂದಲೇ ಭಗವದ್ಗೀತೆ 2.42 ಭಗವಂತನು ಹೇಳುತ್ತಾನೆ, ಯಾಂ ಇಮಾಂ ಪುಷ್ಪಿತಾಂ ವಾಚಂ ಪ್ರವದಂತಿ ಅವಿಪಶ್ಚಿತಃ. ಮಂದಮತಿಗಳಾದವರು ಅವಿಪಶ್ಚಿತಃ ಅಲಂಕಾರಿಕ ವೇದದ ಮಾತುಗಳಿಂದ ಆಕರ್ಷಿತರಾಗಿ ಲೌಕಿಕ ಪ್ರಯೋಜನಗಳನ್ನು ಪಡೆಯುವ ಸಲುವಾಗಿ ಕಾಮ್ಯ ಕರ್ಮಗಳಲ್ಲಿ ತೊಡಗುತ್ತಾರೆ. ಹೀಗೆಯೇ ಜನ್ಮದಿಂದ ಜನ್ಮಕ್ಕೆ ಹಲವು ದೇಹಗಳಲ್ಲಿ ತುಂಬಾ ಕಷ್ಟಪಡುತ್ತಾ ಹುಡುಕುತ್ತಲೇ ಇರುತ್ತಾರೆ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ. ಅಂದ್ರೆ ಇಲ್ಲಿ ಋತು ಮಹಾರಾಜರು ಏನ್ ಹೇಳ್ತಾರೆ, ನನ್ನ ಪ್ರೀತಿಯ ಪ್ರಭುವೆ, ನಿನ್ನ ಶುದ್ಧ ಭಕ್ತನಿಗೆ ಏನು ಇಲ್ಲಿದೆಯೋ ಅದು ಖಂಡಿತವಾಗಿಯೂ ದೀರ್ಘಮೆಗೊಳಿಸುತ್ತದೆ. ವೇದಗಳಲ್ಲಿ ನೀನು ತೋರಿಸಿರುವ ಆಕರ್ಷಣೆಗಳು ಶುದ್ಧ ಭಕ್ತರಿಗೆ ಖಂಡಿತವಾಗಿ ಒಪ್ಪಿಗೆಯಾಗುವಂತಲ್ಲ. ಆದರೆ ಜನಸಾಮಾನ್ಯರು ಏನ್ ಮಾಡ್ತಾರೆ, ಇಲ್ಲಿ ಹೇಳ್ತಾರೆ, ವೇದದಲ್ಲಿ ಬರುವ ಮಧುರವಾದ ಮಾತುಗಳಿಗೆ ಕಟ್ಟುಬಿದ್ದು ಫಲಗಳಿಂದ ಮೋಹಿತರಾಗಿ ಮತ್ತೆ ಮತ್ತೆ ಕಾಮ್ಯ ಕರ್ಮಗಳಿಗೆ ತೊಡಗುತ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ವೇದಗಳಲ್ಲಿ ಅಂದ್ರೆ ಕೊಡ್ತಾರಲ್ಲ ಕಾಮ್ಯ ಕರ್ಮ, ಅದಕ್ಕೇನು ಅವರು ಮೋಹಿತರಾಗ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ಅದರಿಂದ ಇಲ್ಲಿ ಹೇಳ್ತಾರೆ ಏನಾಗ್ತಾರೆ ಅವರು, ಇಲ್ಲಿ ಹೇಳ್ತಾರೆ, ಭೌತ ಪ್ರಕೃತಿಯ ತಾಪತ್ರಯಗಳಿಂದಾಗಿರುವ ಯಾತನೆಯು ಎಲ್ಲರಿಗೂ ಒಂದೇ ಸಮ. ತನ್ನ ಆಧ್ಯಾತ್ಮಿಕ ನೆಲೆಯು ಏನೆಂದು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಜ್ಞಾನವನ್ನು ಕೃಷಿ ಮಾಡುವುದು ಕೂಡ ಸ್ವಲ್ಪ ಮಟ್ಟಿಗೆ ಸಮಯವನ್ನು ಹಾಳು ಮಾಡಿದಂತೆ. ಜೀವಿಯು ಪರಮ ಪ್ರಭುವಿನ ವಿಭಿನ್ನಾಂಶವಾದ್ದರಿಂದ ಅವನು ತಕ್ಷಣದ ಕರ್ತವ್ಯ ಭಕ್ತಿ ಸೇವೆಯಲ್ಲಿ ನಿರತನಾಗುವುದು. ಆದ್ದರಿಂದ ಪೃಥು ಮಹಾರಾಜನು ಹೇಳುತ್ತಾರೆ, ಲೌಕಿಕ ಪದಗಳ ಆಕರ್ಷಣೆಗೂ ಕೂಡ ವ್ಯಕ್ತಿಯನ್ನು ಈ ಜಗತ್ತಿನಗೆ ಕಟ್ಟಿ ಹಾಕಲು ಒಡ್ಡಿದ ಇನ್ನೊಂದು ಬೋನು. ಆದ್ದರಿಂದ ಅವನು ಸ್ಪಷ್ಟವಾಗಿ ಹೇಳುತ್ತಾನೆ, ಭಗವಂತನ ಲೌಕಿಕ ಪ್ರಯೋಜನಗಳ ರೂಪದಲ್ಲಿ ವರವನ್ನು ನೀಡುವುದು ನಿಜವಾಗಿಯೂ ದಿಕ್ಕು ತಪ್ಪಿಸುತ್ತದೆ. ಶುದ್ಧ ಭಕ್ತನು ಭುಕ್ತಿಯನ್ನಾಗಲಿ ಮುಕ್ತಿಯನ್ನಾಗಲಿ ಆಕರ್ಷಿತನಲ್ಲ. ಅವಲೋಕ ಪ್ರಯೋಜನಗಳು ಸಂತೋಷವನ್ನುಂಟು ಮಾಡುವುದಿಲ್ಲ ಎಂದು ಇನ್ನೂ ಅರ್ಥ ಮಾಡಿಕೊಂಡಿರದ ನೂತನ ಭಕ್ತರಿಗೆ ಭಗವಂತನು ಕೆಲವು ವೇಳೆ ವರಗಳನ್ನು ಅನುಗ್ರಹಿಸುತ್ತಾನೆ. ಆದ್ದರಿಂದ ಚೈತನ್ಯ ಚರಿತಾಮೃತದ ಪ್ರಭು ಹೇಳುತ್ತಾರೆ, ಬುದ್ಧಿವಂತನಲ್ಲದ ಆದರೆ ಪ್ರಾಮಾಣಿಕನಾದ ಭಕ್ತರು ಯಾವುದಾದರೂ ಅವಲೋಕ ಪ್ರಯೋಜನ ವರವನ್ನಾಗಿ ಅನುಗ್ರಹಿಸುವಂತೆ ಭಗವಂತನನ್ನು ಕೇಳಬಹುದು ಅಂತ ಇಲ್ಲಿ ಹೇಳ್ತಾರೆ. ಆದ್ರೆ ಮತ್ತೆ ಇಲ್ಲಿ ನಾವು ನೋಡುವ ಇದನ್ನು ಇಲ್ಲಿ ಇದು ಮಾಡ್ತಾರೆ. ಅಂದ್ರೆ ಭಗವದ್ಗೀತೆಯದು 2ನೇ ಶ್ಲೋಕ 42ನೇ ಅಧ್ಯಾಯದ 42ನೇ ಶ್ಲೋಕ, ಅಲ್ಪ ಜ್ಞಾನವುಳ್ಳ ಜನರು ವೇದಗಳ ಅಲಂಕಾರಿತ ಮಾತುಗಳಿಗೆ ತುಂಬಾ ಆಕರ್ಷಿತರಾಗುತ್ತಾರೆ. ಅವು ಸ್ವರ್ಗೀಯ ಗ್ರಹಗಳಿಗೆ ಏರಲು ಉತ್ತಮ ಜನ್ಮ ಶಕ್ತಿ ಇತ್ಯಾದಿಗಳಿಗೆ ವಿವಿಧ ಫಲಪ್ರದ ಚಟುವಟಿಕೆಗಳನ್ನು ಶಿಫಾರಸು ಮಾಡುತ್ತದೆ. ಇಂದ್ರಿಯ ತೃಪ್ತಿ ಮತ್ತು ಐಶ್ವರ್ಯಯುತ ಜೀವನವನ್ನು ಬಯಸುವ ಅವರು ಇದಕ್ಕಿಂತ ಹೆಚ್ಚಿನದೇನು ಇಲ್ಲ ಎಂದು ಹೇಳುತ್ತಾರೆ. ಯಾರಾದ್ರೂ ಭಾವಾರ್ಥ ಓದ್ಬೋದು? ಮತ್ತೆ ಹರೇ ಕೃಷ್ಣ ಪ್ರಭುಜಿ, ಓದ್ಲಾ ಪ್ರಭುಜಿ?
ಸಾಮಾನ್ಯವಾಗಿ ಜನರು ಹೆಚ್ಚು ಬುದ್ಧಿವಂತರಲ್ಲ ಮತ್ತು ಅವರ ಅಜ್ಞಾನದಿಂದಾಗಿ ಅವರು ವೇದಗಳ ಕರ್ಮಕಾಂಡ ಭಾಗಗಳಲ್ಲಿ ಶಿಫಾರಸು ಮಾಡಲಾದ ಫಲಪ್ರದ ಚಟುವಟಿಕೆಗಳಿಗೆ ಹೆಚ್ಚು ಅಂಟಿಕೊಳ್ಳುತ್ತಾರೆ. ಅವರು ದ್ರಾಕ್ಷಾರಸ ಮತ್ತು ಮಹಿಳೆಯರು ಲಭ್ಯವಿರುವ ಮತ್ತು ಭೌತಿಕ ಐಶ್ವರ್ಯವು ತುಂಬಾ ಸಾಮಾನ್ಯವಾಗಿರುವ ಸ್ವರ್ಗದಲ್ಲಿ ಜೀವನವನ್ನು ಆನಂದಿಸಲು ಇಂದ್ರಿಯ ತೃಪ್ತಿಯ ಪ್ರಸ್ತಾಪಗಳನ್ನು ಹೊರತುಪಡಿಸಿ ಏನನ್ನು ಬಯಸುವುದಿಲ್ಲ. ವೇದಗಳಲ್ಲಿ ಸ್ವರ್ಗೀಯ ಗ್ರಹಗಳಲ್ಲಿ ವಿಶೇಷವಾಗಿ ಜ್ಯೋತಿಷ್ಯಮ ಯಾಗಗಳಿಗೆ ಉನ್ನತಿ ನೀಡಲು ಅನೇಕ ಯಾಗಗಳನ್ನು ಶಿಫಾರಸು ಮಾಡಲಾಗಿದೆ. ವಾಸ್ತವವಾಗಿ ಸ್ವರ್ಗೀಯ ಗ್ರಹಗಳಿಗೆ ಉನ್ನತಿ ಬಯಸುವ ಯಾರಾದರೂ ಈ ಯಾಗಗಳನ್ನು ಮಾಡಬೇಕು ಎಂದು ಹೇಳಲಾಗಿದೆ. ಮತ್ತು ಜ್ಞಾನದ ಕೊರತೆ ಇರುವ ಪುರುಷರು ಇದು ವೈದಿಕ ಜ್ಞಾನದ ಸಂಪೂರ್ಣ ಉದ್ದೇಶ ಎಂದು ಭಾವಿಸುತ್ತಾರೆ. ಅಂತಹ ಅನುಭವಿ ವ್ಯಕ್ತಿಗಳು ಕೃಷ್ಣ ಪ್ರಜ್ಞೆಯ ದೃಢನಿಶ್ಚಯದ ಕ್ರಿಯೆಯಲ್ಲಿ ನೆಲೆಗೊಳ್ಳುವುದು ತುಂಬಾ ಕಷ್ಟ. ಮೂರ್ಖರು ವಿಷಪೂರಿತ ಮರಗಳ ಹೂಗಳಿಗೆ ಅಂತಹ ಆಕರ್ಷಣೆಗಳ ಫಲಿತಾಂಶವನ್ನು ತಿಳಿಯದೆ ಲಗತ್ತಿಸಿರುವಂತೆ ಜ್ಞಾನವಿಲ್ಲದ ಪುರುಷರು ಅಂತಹ ಸ್ವರ್ಗೀಯ ಐಶ್ವರ್ಯ ಮತ್ತು ಅದರ ಇಂದ್ರಿಯ ಆನಂದದಿಂದ ಆಕರ್ಷಿತರಾಗುತ್ತಾರೆ. ವೇದಗಳ ಕರ್ಮಕಾಂಡ ವಿಭಾಗಗಳಲ್ಲಿ ಅಪಮಾ ಸೋಮಂ ಅಮೃತ ಅಭೂಮ ಮತ್ತು ಅಕ್ಷಣ್ಯಂ ಅವೈ ಚಾತುರ್ಮಾಸ್ಯ ಯಜೀನ ಸುಕೃತಂ ಭವತಿ ಎಂದು ಹೇಳಲಾಗಿದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ 4 ತಿಂಗಳ ತಪಸ್ಸನ್ನು ಆಚರಿಸುವವರು ಅಮರರಾಗಲು ಮತ್ತು ಶಾಶ್ವತವಾಗಿ ಸಂತೋಷವಾಗಿರಲು ಸೋಮರಸ ಪಾನೀಯಗಳನ್ನು ಕುಡಿಯಲು ಅರ್ಹರಾಗುತ್ತಾರೆ. ಈ ಭೂಮಿಯ ಮೇಲೂ ಕೆಲವರು ಬಲಿಷ್ಠರಾಗಲು ಮತ್ತು ಇಂದ್ರಿಯ ತೃಪ್ತಿಯನ್ನು ಅನುಭವಿಸಲು ಯೋಗ್ಯರಾಗಲು ಸೋಮರಸವನ್ನು ಹೊಂದಲು ಬಹಳ ಉತ್ಸುಕರಾಗಿದ್ದಾರೆ. ಅಂತಹ ವ್ಯಕ್ತಿಗಳಿಗೆ ಭೌತಿಕ ಬಂಧನದಿಂದ ವಿಮೋಚನೆಯಲ್ಲಿ ನಂಬಿಕೆ ಇರುವುದಿಲ್ಲ ಮತ್ತು ಅವರು ವೈದಿಕ ಯಜ್ಞಗಳ ಆಡಂಬರದ ಸಮಾರಂಭಗಳಿಗೆ ತುಂಬಾ ಅಂಟಿಕೊಂಡಿರುತ್ತಾರೆ. ಅವರು ಸಾಮಾನ್ಯವಾಗಿ ಇಂದ್ರಿಯ ಪ್ರಿಯರು ಮತ್ತು ಅವರು ಜೀವನದ ಸ್ವರ್ಗೀಯ ಸುಖಗಳನ್ನು ಹೊರತುಪಡಿಸಿ ಬೇರೇನನ್ನೂ ಬಯಸುವುದಿಲ್ಲ. ನಂದನ ಕಾನನ ಎಂಬ ಉದ್ಯಾನಗಳಿವೆ ಎಂದು ತಿಳಿದು ಬಂದಿವೆ. ಅಲ್ಲಿ ದೇವದೂತ ಸುಂದರ ಮಹಿಳೆಯರೊಂದಿಗೆ ಸಹವಾಸ ಮಾಡಲು ಮತ್ತು ಸೋಮರಸ ಮಧ್ಯದ ಹೇರಳವಾದ ಪೂರೈಕೆಯನ್ನು ಹೊಂದಲು ಉತ್ತಮ ಅವಕಾಶವಿದೆ. ಅಂತಹ ದೈಹಿಕ ಸುಖವು ಖಂಡಿತವಾಗಿಯೂ ಇಂದ್ರಿಯಗಳಿಗೆ ಸಂಬಂಧಿಸಿದೆ. ಆದ್ದರಿಂದ ಭೌತಿಕ ಜಗತ್ತಿನ ಪ್ರಭುಗಳಾಗಿ ಅಂತಹ ಭೌತಿಕ ತಾತ್ಕಾಲಿಕ ಸುಖಕ್ಕೆ ಸಂಪೂರ್ಣವಾಗಿ ಬದ್ಧರಾಗಿರುವವರು ಇದ್ದಾರೆ. ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಅಂದ್ರೆ ಅವರು ಏನು ಅಂದ್ರೆ ಆಕರ್ಷಿತರಾಗ್ತಾರೆ, ಅಂದ್ರೆ ವೇದಗಳ ಅಲಂಕೃತ ಮಾತುಗಳಿಗೆ ತುಂಬಾ ಆಕರ್ಷಿತರಾಗ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಸ್ವರ್ಗೀಯ ಸುಖವನ್ನಾಗಿ ಇನ್ನಿತರ ಸುಖವನ್ನೇನು ಅವರು ಬಯಸ್ತಾರೆ ಅಂತ ಹೇಳ್ತಾರೆ. ಆದ್ರೆ ನಾವು ನೋಡ್ಬೋದು ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ನೋಡಿ ಈ ಭೌತ ದೇಹದಲ್ಲಿ ಬಂಧಿತನಾದ ಪ್ರತಿಯೊಬ್ಬನು ನಾಶವಾಗುವುದು ಖಂಡಿತ ಎಂಬ ಅರ್ಥದಲ್ಲಿ ಕರ್ಮಕಾಂಡ ಜ್ಞಾನಕಾಂಡಗಳು ಏರುವಂತ ಕರ್ಮಗಳ ನಿರತವಾಗಿ ನಾಶವಾಗುತ್ತದೆ ಎಂದು ಹೇಳಿದೆ. ಅದು ದೇಹವೇ ವಾಗಿರಬಹುದು, ರಾಜನ ದೇಹ ಆಗಿರಬಹುದು, ಅಥವಾ ಕೆಲ ದರ್ಜೆಯ ಒಂದೇ ಪ್ರಾಣಿಯ ದೇಹ ಆಗಿರಬಹುದು. ಎಲ್ಲವೂ ಏನಾಗುತ್ತೆ ಎಲ್ಲವೂ ನಾಶವಾಗುತ್ತೆ ಪ್ರಭುಜಿ. ಎಲ್ಲವೂ ನಾಶ ಆಗುತ್ತದೆ ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ಯಾವುದೇ ಅವರು ಇದರಲ್ಲಿ ಹೋಗ್ಲಿ ಭಗವಂತನು ಬಿಟ್ಟು ಅವರೇನು ಖಂಡಿತವಾಗಿಯೂ ಎಲ್ಲವೂ ನಾಶ ಆಗುತ್ತೆ. ಭಗವಂತ ಸಹ ಹೇಳ್ತಾರೆ, ಆ ಭುವನ ಲೋಕ ಪುನರಾವರ್ತಿನೋ ಅರ್ಜುನ. ಬ್ರಹ್ಮಲೋಕದವರೆಗೆ ಹೋದ್ರು ಸಹ ಏನು ಅವರು ಪುನಃ ಈ ಮೃತ್ಯು ಸಂಸಾರ ಅನ್ನೋ ಸಾಗರಕ್ಕೆ ಬಂದೇ ಬರ್ತಾರೆ. ಆದ್ರೆ ನಮ್ಗೆ ಅಂದ್ರೆ ಭಗವಂತನ ಶುದ್ಧ ಭಕ್ತಿಯನ್ನು ನಾವೇನು ಇದು ಮಾಡಿದ್ರೆ ಅದು ಬೇರೆ ರೀತಿಯಲ್ಲಿ ನಾವು ಹೋಗ್ತೇವೆ. ಅಂದ್ರೆ ಇದರಲ್ಲಿ ಸುಖ ಸಿಗ್ಬಹುದು, ಅದರಲ್ಲಿ ಸುಖ ಸಿಗ್ಬಹುದು ಅಂತ. ಅಂದ್ರೆ ನಾವು ಭಗವಂತನ ಯೋಜನೆ ಪ್ರಕಾರ ಹೋದ್ರೆ ನಮ್ಗೆ ಯಾವುದೇ ಆದಂತ ಸಮಸ್ಯೆ ಬರುವುದಿಲ್ಲ. ನಾವೀಗ ನೋಡ್ಬೋದು ಚಿಕ್ಕ ಮಕ್ಕಳು ಅವ್ರೇನ್ ಮಾಡ್ತಾರೆ ಅಂದ್ರೆ ಈಗ ಮನೆಯಲ್ಲಿ ಅಮ್ಮ ಅಡುಗೆ ಮಾಡ್ತಿರ್ತಾರೆ, ಹಾಗೇನೆ ಅವರಿಗೆ ಏನು ಭಾವನೆ ಅಂದ್ರೆ ನಾನು ಸಹ ಸಪ್ರೇಟ್ ಆಗಿ ಅಡಿಗೆ ಮಾಡ್ಬೇಕಂತ. ಆದ್ರೆ ಅವರು ಸಹ ಅಡುಗೆ ಮಾಡ್ಲಿಕ್ಕೆ ಹೋಗ್ತಾರೆ, ಎಲ್ಲ ರೆಡಿ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ಅದನ್ನು ತಿನ್ಲಿಕ್ಕೆ ಆಗುತ್ತಾ? ಇಲ್ಲ ಪ್ರಭುಜಿ, ಅವ್ರಿಗೆ ಸರಿಯಾಗಿ ಅಡ್ಗೆ ಮಾಡಕ್ ಬರಲ್ಲ, ಗೊತ್ತಿಲ್ಲ ಅವ್ರಿಗೆ. ಗೊತ್ತಿಲ್ಲ, ಆದ್ರೂ ನಾನ್ ಮಾಡ್ಬೇಕಂತ ಹೋಗ್ತಾರೆ, ಎಲ್ಲವೂ ಮಾಡ್ತಾರೆ. ಆದ್ರೆ ಅದನ್ನ ಅವ್ರಿಗೇನು ತಿನ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಅವ್ರದೇ ಆದಂತ ಅದು ಏನು ಯಾರ್ದು ಯೋಜನೆ, ಅದು ಯಾರ್ದು
ಅಮ್ಮ ಅವ್ರದ್ದೇ ಪ್ರಭುಜಿ. ಆ ಮಗುವಿದ್ದೇ ಯೋಜನೆ ಆಗಿರುತ್ತೆ. ಆದ್ರೆ ಅವ್ರು ಯಾವ ಯೋಜನೆ ಪ್ರಕಾರ ಹೋಗ್ಬೇಕು? ಅವರ ತಾಯಿ ಗೈಡ್ಲೈನ್ಸ್. ಅವ್ರು ಏನ್ ಮಾಡ್ಬೇಕು? ಅವರ ತಾಯಿಗೆ ತಾಯಿ ಹೇಳ್ದಂಗೆ ಕೇಳಿದ್ರೆ ಮಾಡಿದ್ರೆ ಕರೆಕ್ಟ್ ಆಗುತ್ತೆ. ಕರೆಕ್ಟ್. ಅವ್ರು ಏನ್ ಮಾಡ್ಬೇಕಂದ್ರೆ ಆಕ್ಚುಲಿ ಅಲ್ಲಿ ಅಡಿಗೆ ಆಗ್ತಾ ಉಂಟು ತಾಯಿದು, ಆದ್ರೆ ಅವ್ರು ಏನ್ ಮಾಡ್ತಾರೆ, ನಾನು ಸಪರೇಟ್ ಮಾಡ್ತೇನೆ ಅಂತ ಹೋಗ್ತಾರೆ. ಆದ್ರೆ ಹಸಿವಾದಾಗ ಎಲ್ಲಿಗೆ ಬರ್ಬೇಕು? ತಾಯಿ ಬಳಿಯೇ ಬರ್ಬೇಕು. ಅದೇ ರೀತಿ ನಾವು ಸಹ ಅಂದ್ರೆ ನಮ್ಮ ಅಲಂಕೃತವಾದ ಇದಕ್ಕೆ ನಾವು ಹೋಗ್ತೇವೆ ಎಲ್ಲ ಕಡೆ, ಆದ್ರೆ ನಮ್ಗೇನು ಅದರಲ್ಲಿ ಯಾವುದೇ ಆದಂತೇನು ತೃಪ್ತಿ ಸಿಗುವುದಿಲ್ಲ. ಹಾಗೇನೆ ನಮ್ಗೆ ಹಸಿವಾದಾಗ ಎಲ್ಲಿಗೆ ಬರ್ಬೇಕು? ತಾಯಿಯ ಬಳಿಗೆ ಬರ್ಬೇಕು. ಆದ್ರೆ ಬುದ್ಧಿವಂತರಾದವ್ರು ಏನ್ ಮಾಡ್ಬೇಕು? ನಾವು ತಾಯಿ ಆದವರಿಗೇನು ಸಹಾಯವನ್ನು ಮಾಡ್ಬೇಕು. ಅಲ್ಲಿ ಸಹ ತುಂಬಾ ಕೆಲಸ ಉಂಟು. ಅಂದ್ರೆ ಅಡಿಗೆ ಮಾಡುದಾದ್ರಲ್ಲಿ ಏನೆಲ್ಲ ಮಾಡ್ಬೇಕು, ಬೇರೆ ಯಾವುದೆಲ್ಲ ಕೆಲಸ ಇರುತ್ತೆ, ಪಾತ್ರೆ ತೊಳೆದು ಎಲ್ಲವೂ ಇರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು? ನಾವೇನು ಸಹಾಯವನ್ನು ಮಾಡ್ಬೇಕು. ಆದ್ರೆ ನಾವೆಲ್ಲ ಏನ್ ಮಾಡ್ತಿದ್ದೇವೆ? ನಾನೇ ಒಡೆಯ ಏನು ಮಾಡ್ತಾ ಇಲ್ಲ ಪ್ರಭುಜಿ. ನಾವು ಅಂದ್ರೆ ನಾವೇ ಮಾಡ್ಬೇಕನ್ನೋದು ಇರ್ತೇವೆ. ಹೀಗೆ ಮಾಡಿದ್ರೆ ಹೇಗೆ ಆಗುತ್ತೆ, ಹಾಗೇನೆ ಇನ್ನೊಂದು ಮಾಡಿದ್ರೆ ಹೇಗೆ ಆಗುತ್ತೆ ಅಂತ ನಾವು ಆ ರೀತಿ ಹೋಗ್ತೇವೆ. ಹಾಗೇನೆ ಇದರಲ್ಲಿ ಚೈತನ್ಯ ಚರಿತಾಮೃತದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಇಲ್ಲಿ ನಮ್ಮ ಭಕ್ತಿ ಏನಂದ್ರೆ ಅದು ಮಿಶ್ರಿತವಾದಂತ ಭಕ್ತಿ ಅಂತ ಇಲ್ಲಿ ಹೇಳ್ತಾರೆ. ಮೋರ ಪುತ್ರ ಮೋರ ಸಂಘ ಮೋರ ಪ್ರಾಣ ಪತಿ ಏ ಭವೆ ಹಿ ಹೆಚ್ಚ ಕರೆ ಶುದ್ಧ ಭಕ್ತಿ ಅಪ್ಪಣಾಕೆ ಬಂದೆ ಮಾನೆ ಅಮಾರ ಸಮಹೀನ ಸೇಯಿ ಬಾಯಿ ಅಮಿ ತಾರ ಅಧೀನ. ಇಲ್ಲಿ ಹೇಳ್ತಾರೆ, ಯಾರಾದರೂ ನನ್ನಲ್ಲಿ ಶುದ್ಧ ಪ್ರೇಮ ಭಕ್ತಿಯನ್ನು ಹೊಂದಿದ್ದರೆ, ನನ್ನನ್ನು ತನ್ನ ಮಗನೆಂದು, ತನ್ನ ಸ್ನೇಹಿತನೆಂದು ಅಥವಾ ತನ್ನ ಪ್ರಿಯತಮನೆಂದು ಭಾವಿಸಿದರೆ, ತನ್ನನ್ನು ತಾನು ಶ್ರೇಷ್ಠನೆಂದು ಭಾವಿಸಿದರೆ ಮತ್ತು ನನ್ನನ್ನು ತನ್ನ ಸಮನ ಅಥವಾ ಕೆಳಗಿನದೆಂದು ಪರಿಗಣಿಸಿದರೆ ನಾನು ಅವನಿಗೆ ಅಧೀನನಾಗುತ್ತೇನೆ. ಯಾರದು ಭಾವಾರ್ಥ ಓದಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಓದ್ಲ ಪ್ರಭುಜಿ? ಯಾರು ಓದಿಲ್ಲ? ಎಸ್. ಭಕ್ತಿ ಸೇವೆಯನ್ನು ಫಲಪ್ರದ ಚಟುವಟಿಕೆಗಳು, ಮಾನಸಿಕ ಊಹೆಗಳು ಅಥವಾ ಅತೀಂದ್ರಿಯ ಯೋಗವನ್ನು ಒಳಗೊಂಡು ಕೆಲವು ಭೌತಿಕ ಉದ್ದೇಶದಿಂದ ನಡೆಸುವಾಗ ಅದನ್ನು ಮಿಶ್ರ ಅಥವಾ ಕಲಬೆರಕೆ ಭಕ್ತಿ ಸೇವೆ ಎಂದು ಕರೆಯಲಾಗುತ್ತದೆ. ಭಕ್ತಿಯೋಗದ ಜೊತೆಗೆ ಭಗವದ್ಗೀತೆಯು ಕರ್ಮಯೋಗ, ಜ್ಞಾನಯೋಗ ಮತ್ತು ಧ್ಯಾನ ಯೋಗಗಳನ್ನು ಸಹ ವಿವರಿಸುತ್ತದೆ. ಯೋಗ ಎಂದರೆ ಪರಮಾತ್ಮನೊಂದಿಗೆ ಸಂಪರ್ಕ ಸಾಧಿಸುವುದು. ಇದು ಭಕ್ತಿಯ ಮೂಲಕ ಮಾತ್ರ ಸಾಧ್ಯ. ಭಕ್ತಿ ಸೇವೆಯಲ್ಲಿ ಕೊನೆಗೊಳ್ಳುವ ಫಲಪ್ರದ ಚಟುವಟಿಕೆಗಳು, ಭಕ್ತಿ ಸೇವೆಯಲ್ಲಿ ಕೊನೆಗೊಳ್ಳುವ ತಾತ್ವಿಕ ಊಹೆಗಳು ಮತ್ತು ಭಕ್ತಿ ಸೇವೆಯಲ್ಲಿ ಕೊನೆಗೊಳ್ಳುವ ಅತೀಂದ್ರಿಯತೆಯ ಅಭ್ಯಾಸವನ್ನು ಕ್ರಮವಾಗಿ ಕರ್ಮಯೋಗ, ಜ್ಞಾನಯೋಗ ಮತ್ತು ಧ್ಯಾನ ಯೋಗ ಎಂದು ಕರೆಯಲಾಗುತ್ತದೆ. ಆದರೆ ಅಂತಹ ಭಕ್ತಿ ಸೇವೆಯನ್ನು 3 ರೀತಿಯ ಭೌತಿಕ ಚಟುವಟಿಕೆಗಳಿಂದ ಕಲಬೆರಕೆ ಮಾಡಲಾಗುತ್ತದೆ. ದೇಹವನ್ನು ಸ್ವಯಂ ಎಂದು ಗುರುತಿಸಿಕೊಳ್ಳುವಲ್ಲಿ ಸ್ಥೂಲವಾಗಿ ತೊಡಗಿಸಿಕೊಂಡವರಿಗೆ ಧಾರ್ಮಿಕ ಚಟುವಟಿಕೆ ಅಂತಹ ಕರ್ಮಯೋಗವನ್ನು ಶಿಫಾರಸು ಮಾಡಲಾಗಿದೆ. ಮನಸ್ಸನ್ನು ಆತ್ಮದೊಂದಿಗೆ ಗುರುತಿಸಿಕೊಳ್ಳುವವರಿಗೆ ತಾತ್ವಿಕ ಊಹಾಪೋಹ ಅಥವಾ ಜ್ಞಾನಯೋಗವನ್ನು ಶಿಫಾರಸು ಮಾಡಲಾಗಿದೆ. ಆದರೆ ಆಧ್ಯಾತ್ಮಿಕ ವೇದಿಕೆಯಲ್ಲಿ ನಿಂತಿರುವ ಭಕ್ತರಿಗೆ ಕಲಬೆರಕೆಯ ಭಕ್ತಿಯ ಅಂತಹ ಭೌತಿಕ ಕಲ್ಪನೆಗಳ ಅಗತ್ಯವಿಲ್ಲ. ಕಲಬೆರಕೆ ಭಕ್ತಿ ಸೇವೆಯು ನೇರವಾಗಿ ದೇವೋತ್ತಮ ಪರಮಪುರುಷನ ಮೇಲಿನ ಪ್ರೀತಿಯನ್ನು ಗುರಿಯಾಗಿರಿಸಿಕೊಳ್ಳುವುದಿಲ್ಲ. ಆದ್ದರಿಂದ ಬಹಿರಂಗ ಶಾಸ್ತ್ರಗಳಿಗೆ ಅನುಗುಣವಾಗಿ ಕಟ್ಟುನಿಟ್ಟಾಗಿ ನಿರ್ವಹಿಸುವ ಸೇವೆಯು ಅಂತಹ ವಿಧಿ ಭಕ್ತಿಗಳಿಂದ ಉತ್ತಮವಾಗಿದೆ, ಏಕೆಂದರೆ ಅದು ಎಲ್ಲಾ ರೀತಿಯ ಭೌತಿಕ ಮಾಲಿನ್ಯದಿಂದ ಮುಕ್ತವಾಗುತ್ತದೆ. ಇದನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯಗತಗೊಳಿಸಲಾಗುತ್ತದೆ, ಕೇವಲ ದೇವೋತ್ತಮ ಪರಮಪುರುಷನನ್ನು ಮೆಚ್ಚಿಸಲು. ಸ್ವಯಂ ಪ್ರೇರಿತವಾಗಿ ಭಗವಂತನಿಗೆ ಭಕ್ತಿ ಹೊಂದಿರುವ ಮತ್ತು ಭೌತಿಕ ಲಾಭದ ಗುರಿಗಳಿಲ್ಲದವರು ಆಕರ್ಷಿತ ಭಕ್ತರು ಎಂದು ಕರೆಯಲಾಗುತ್ತದೆ. ಅವರು ಸ್ವಯಂ ಪ್ರೇರಿತವಾಗಿ ಭಕ್ತನ ಸೇವೆಗೆ ಆಕರ್ಷಿತರಾಗುತ್ತಾರೆ ಮತ್ತು ಅವರು ಆತ್ಮಸಾಕ್ಷಾತ್ಕಾರ ಪಡೆದ ಆತ್ಮಗಳ ಹೆಜ್ಜೆಯನ್ನು ಅನುಸರಿಸುತ್ತಾರೆ. ದೇವರ ಮೇಲಿನ ಶುದ್ಧ ಪ್ರೀತಿಯಿಂದ ವ್ಯಕ್ತವಾಗುವ ಅವರ ಶುದ್ಧ ಭಕ್ತಿ ಅಧಿಕೃತ ಗ್ರಂಥಗಳ ನಿಯಂತ್ರಕ ತತ್ವಗಳನ್ನು ಮೀರಿಸುತ್ತದೆ. ಕೆಲವೊಮ್ಮೆ ಪ್ರೀತಿಯ ಆನಂದವು ನಿಯಂತ್ರಕ ತತ್ವಗಳನ್ನು ಮೀರುತ್ತದೆ. ಅದ್ಯಾಗೋ ಅಂತಹ ಆನಂದವು ಸಂಪೂರ್ಣವಾಗಿ ಆಧ್ಯಾತ್ಮಿಕ ವೇದಿಕೆಯಲ್ಲಿದೆ ಮತ್ತು ಅದನ್ನು ಅನುಕರಿಸಲಾಗುವುದಿಲ್ಲ. ನಿಯಂತ್ರಕ ತತ್ವಗಳು ಸಾಮಾನ್ಯ ಭಕ್ತರ ಭಗವಂತನ ಪರಿಪೂರ್ಣ ಪ್ರೀತಿಯ ಹಂತಕ್ಕೆ ಹೇರಲು ಸಹಾಯ ಮಾಡುತ್ತದೆ. ಕೃಷ್ಣನ ಮೇಲಿನ ಶುದ್ಧ ಪ್ರೀತಿಯು
ಶುದ್ಧ ಭಕ್ತಿಯ ಪರಿಪೂರ್ಣತೆಯಾಗಿದೆ ಮತ್ತು ಶುದ್ಧ ಭಕ್ತಿ ಸೇವೆಯನ್ನು ಸ್ವಯಂ ಪ್ರೇರಿತ ಭಕ್ತಿ ಸೇವೆಗೆ ಹೋಲುತ್ತದೆ. ವೈಕುಂಠ ಗ್ರಹಗಳಲ್ಲಿ ನಿಯಂತ್ರಕ ತತ್ವಗಳ ದೋಷರಹಿತ ಅನುಷ್ಠಾನವನ್ನು ಪ್ರದರ್ಶಿಸಲಾಗುತ್ತದೆ. ಈ ತತ್ವಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಮೂಲಕ ಒಬ್ಬ ವ್ಯಕ್ತಿಯು ವೈಕುಂಠ ಗ್ರಹಗಳಿಗೆ ಏರಬಹುದು. ಆದರೆ ಸ್ವಯಂ ಪ್ರೇರಿತ ಶುದ್ಧ ಪ್ರೀತಿಯ ಸೇವೆ ಕೃಷ್ಣ ಲೋಕದಲ್ಲಿ ಮಾತ್ರ ಕಂಡುಬರುತ್ತದೆ. ಪ್ರಣಾಮ್ಸ್ ಪ್ರಭು. ಹರೇ ಕೃಷ್ಣ. ಅಂದ್ರೆ ನಾವು ನೋಡಿರ್ಬೋದು, ಅಂದ್ರೆ ಶುದ್ಧ ಭಕ್ತರು ಇದಕ್ಕೆಲ್ಲ ಇದಾಗುದಿಲ್ಲ. ಆದ್ರೆ ಬಾಕಿ ಭೌತಿಕ ಲಾಭದ ಗುರಿಗಳನ್ನಿರುವ ಆಕರ್ಷಿತ ಭಕ್ತರು ಎಂದು ಕರೆಯಲಾಗುತ್ತದೆ. ಅವರು ಸ್ವಯಂ ಪ್ರೇರಿತವಾಗಿ ಭಗವಂತನ ಸೇವೆಗೆ ಆಕರ್ಷಿತರಾಗುತ್ತಾರೆ ಮತ್ತು ಅವರ ಆತ್ಮಸಂಸ್ಕಾರ ಪಡೆದ ಆತ್ಮಗಳ ಹೆಜ್ಜೆಗಳನ್ನು ಅನುಸರಿಸುತ್ತಾರೆ. ದೇವರ ಮೇಲಿನ ಶುದ್ಧ ಪ್ರೀತಿಯಿಂದ ವ್ಯಕ್ತಿತ್ವವಾಗುವ ಅವರ ಶುದ್ಧ ಭಕ್ತಿ ಅಧಿಕೃತ ಗ್ರಂಥಗಳ ನಿಯಂತ್ರಕ ತತ್ವಗಳನ್ನು ಮೀರಿಸುತ್ತದೆ. ಕೆಲವೊಮ್ಮೆ ಪ್ರೀತಿ ಆನಂದವು ನಿಯಂತ್ರಣ ತತ್ವಗಳನ್ನು ಮೀರುತ್ತದೆ. ಅತ್ಯೋಗ ಅಂತಹ ಆನಂದವು ಸಂಪೂರ್ಣವಾಗಿ ಆಧ್ಯಾತ್ಮಿಕ ವೇದಿಕೆಯಲ್ಲಿ ಮತ್ತು ಅದನ್ನು ಅನುಕರಿಸಲಾಗುವುದಿಲ್ಲ. ನಿಯಂತ್ರಣ ತತ್ವಗಳು ಸಾಮಾನ್ಯ ಭಕ್ತರು ಭಗವಂತನ ಪರಿಪೂರ್ಣ ಪ್ರೀತಿಯ ಹಂತಕ್ಕೆ ಏರಲು ಸಹಾಯ ಮಾಡುತ್ತದೆ. ಕೃಷ್ಣನ ಮೇಲಿನ ಶುದ್ಧ ಪ್ರೀತಿಯು ಶುದ್ಧ ಭಕ್ತಿಯ ಪರಿಪೂರ್ಣತೆಯಾಗಿದೆ ಮತ್ತು ಶುದ್ಧ ಭಕ್ತಿ ಸೇವೆಯು ಸ್ವಯಂ ಪ್ರೇರಿತ ಭಕ್ತಿ ಸೇವೆಗೆ ಹೋಲಲಾಗುತ್ತದೆ. ನಾವು ನೋಡಿದ್ವಿ, ಅಂದ್ರೆ ಭಗವಂತನ ಯೋಜನೆ ಪ್ರಕಾರವಾಗಿ ನಾವೇನು ನಡ್ಕೊಳ್ಬೇಕು. ನಾವಾದ್ರೆ ವೇದದಲ್ಲಿ ಅಂದ್ರೆ ಆಕರ್ಷಿತವಾದದ್ದು ಉಂಟು, ಅದಕ್ಕೆ ನಾವೇನು ಹೋಗ್ತೇವೆ. ಅಂದ್ರೆ ಅದರಲ್ಲಿ ಇದು ಸಿಗ್ಬೋದು, ಇದರಲ್ಲಿ ಯಾವುದೇ ಆದಂತ ನಮ್ಗೇನು ಸಿಗುದಿಲ್ಲ. ಆದ್ರೆ ಬುದ್ಧಿವಂತರಾದವರು ಇದಕ್ಕೆ ಹೋಗುದಿಲ್ಲ. ಈಗ ಪ್ರಭುಪಾದ ಕೊಟ್ಟಿದ್ದಾರೆ. ಈಗ ನಮ್ಗೆ ನೋಡಿ, ನಾವೀಗ ದೇವರ ಸೇವೆ ಮಾಡ್ತಿದ್ದೇವೆ, ದೇವರಿಗೆ ಅಡಿಗೆ ಸಹ ಮಾಡ್ತಿದ್ದೇವೆ. ಆದ್ರೆ ನಾವು ಮಾಡುತ್ತಾ ಇರೋದು ಈಗ ಹೇಗೆ ಅಂದ್ರೆ ನಾವೀಗ ಮಾಡ್ತಿದ್ದೇವೆ ಅಡುಗೆ, ಆದ್ರೆ ನಾವು ಶುದ್ಧ ಭಕ್ತಿ ಸೇವೆಯಲ್ಲಿ ಮಾಡ್ತಿದ್ದೇವಾ? ಇಲ್ಲ ಪ್ರಭುಜಿ, ಸ್ವಲ್ಪ ಭೌತಿಕ ನಮ್ಗೆ. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಇಲ್ಲಿ ಹೇಳ್ತಾರೆ ಮಿಶ್ರಿತವಾಗಿದೆ ಅಂತ ಹೇಳ್ತಾರೆ. ಈಗ ನೋಡಿ, ರಾಧಾರಾಣಿ ಕೃಷ್ಣನಿಗೆ ಅಡಿಗೆ ಮಾಡ್ತಾರೆ, ಅವರು ಯಾವ ಭಾವದಲ್ಲಿ ಮಾಡ್ತಾರೆ? ಪ್ರೀತಿಯಿಂದ ಮಾಡ್ತಾರೆ. ಹಾಗೇನೆ ಯಶೋದೆ ಮಾಸೆ ಸಹ ಕೃಷ್ಣನಿಗೆ ಡ್ರೆಸ್ ಹಾಕ್ತಾರೆ, ಹಾಗೇನೆ ನಾವು ಸಹ ಹಾಕ್ತೇವೆ. ಏನು ವ್ಯತ್ಯಾಸ? ವಾತ್ಸಲ್ಯ ಪ್ರಭುಜಿ, ಅದು ಅಷ್ಟಲ್ಲಿ ಅವರು ನಾವು ಸಹ ಹಾಕ್ತೇವೆ, ಅವರು ಸಹ ಹಾಕ್ತಾರೆ. ಆದ್ರೆ ನಾವು ಈಗ ಮಾಡ್ತಾ ಇರೋದು ಅದೇ ಆಕ್ಚುಲಿ ಯೋಜನೆ ಪ್ರಕಾರ ಸರಿ ಉಂಟಲ್ಲ? ಹೌದು, ಯೋಜನೆ ಪ್ರಕಾರ ಕರೆಕ್ಟ್ ಸರಿ ಉಂಟು. ಆದ್ರೆ ನಾವು ಸಹ ಅದೇ ಪ್ರಕಾರವಾಗಿ ನಾವು ಅದನ್ನು ಮಾಡ್ತಾ ಹೋದ್ರೆ ನಾವೇನು ಶುದ್ಧ ಭಕ್ತದ ಅಂತ್ಯಸೇವೆ ಇದಕ್ಕೆ ನಾವೇನು ಅಲ್ಲಿಗೆ ನಾವು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ, ಸ್ಟೆಪ್ ಆಗಿ. ಇಲ್ಲದಿದ್ರೆ ಸಾಧ್ಯ ಆಗುದಿಲ್ಲ. ನಾವು ಅದನ್ನೇನು ಬಿಡಬಾರ್ದು. ಹಾಗೇನೆ ಫಲಪ್ರೇಷಿತ ಕರ್ಮಗಳಿಗೆ ನಾವು ಬಿದ್ರೇನು ಅದರಲ್ಲಿ ಯಾವುದೇ ಆದಂತ ನಮ್ಗೇನು ಪ್ರಯೋಜನ ಇಲ್ಲ. ಭಾಗವತಂ ನಲ್ಲಿ 11ನೇ ಸ್ಕಂದ ಹಾಗೇನೆ 10ನೇ ಅಧ್ಯಾಯ 18ನೇ ಶ್ಲೋಕದಲ್ಲಿ ಹೇಳ್ತಾರೆ, ಸ್ಕ್ರೀನ್ ಕಾಣ್ತಾ ಉಂಟಲ್ಲ ಎಲ್ಲರಿಗೂ? ಇಲ್ಲಿ ನೋಡಿ, ಭೌತಿಕ ಜಗತ್ತಿನಲ್ಲಿ ಕೆಲವೊಮ್ಮೆ ಬುದ್ಧಿವಂತ ವ್ಯಕ್ತಿಯು ಸಹ ಸಂತೋಷವಾಗಿರುವುದಿಲ್ಲ ಎಂದು ಗಮನಿಸಲಾಗಿದೆ. ಅದೇ ರೀತಿ ಕೆಲವೊಮ್ಮೆ ಮಹಾಮೂರ್ಖನು ಸಹ ಸಂತೋಷವಾಗಿರುತ್ತಾನೆ. ಭೌತಿಕ ಚಟುವಟಿಕೆಗಳನ್ನು ಪರಿಮಿತವಾಗಿ ನಿರ್ವಹಿಸುವ ಮೂಲಕ ಸಂತೋಷವಾಗುವುದು ಎಂಬ ಪರಿಕಲ್ಪನೆಯು ಕೇವಲ ಸುಳ್ಳು ಅಹಂಕಾರದ ನಿಷ್ಪ್ರಯೋಜಕ ಪ್ರದರ್ಶನವಾಗಿದೆ ಅಂತ ಇಲ್ಲಿ ಹೇಳ್ತಾರೆ. ಒಬ್ಬ ಬುದ್ಧಿವಂತ ವ್ಯಕ್ತಿಯು ಭೌತಿಕ ಜಗತ್ತಿನಲ್ಲಿ ಧಾರ್ಮಿಕ ಚಟುವಟಿಕೆಗಳನ್ನು ಪರಿಣಿತವಾಗಿ ನಿರ್ವಹಿಸಬಹುದು ಮತ್ತು ಆದ್ದರಿಂದ ಎಂದಿಗೂ ದುಃಖವನ್ನು ಅನುಭವಿಸುವುದಿಲ್ಲ ಎಂದು ವಾದಿಸಬಹುದು. ಏಕೆಂದರೆ ದುಃಖವು ಪಾಪ ಅಥವಾ ದುಷ್ಟ ಚಟುವಟಿಕೆಗಳಿಂದ ಉಂಟಾಗುತ್ತದೆ. ಅದ್ಯೋಗ ಧರ್ಮನಿಷ್ಠ ಬುದ್ಧಿವಂತ ವ್ಯಕ್ತಿಗಳಲ್ಲಿಯೂ ಸಹ ನಾವು ಹೆಚ್ಚಿನ ದುಃಖವನ್ನು ಗಮನಿಸುತ್ತೇವೆ, ಏಕೆಂದರೆ ಅವರು ಕೆಲವೊಮ್ಮೆ ತಮ್ಮ ಕರ್ತವ್ಯವನ್ನು ನಿರ್ವಹಿಸುವಲ್ಲಿ ವಿಫಲರಾಗುತ್ತಾರೆ ಮತ್ತು ಕೆಲವೊಮ್ಮೆ ಪ್ರಜ್ಞಾಪೂರ್ವಕವಾಗಿ ಅಥವಾ ಅರಿವಿಲ್ಲದೆ ನಿರ್ದೇಶಿತ ಚಟುವಟಿಕೆಯನ್ನು ಮಾಡುತ್ತಾರೆ. ಈ ವಾದದೊಂದಿಗೆ ಭಗವಂತನ ಕೃಷ್ಣ ಪ್ರಜ್ಞೆಯ ಬಲದಿಂದ ಮಾತ್ರ ಭೌತಿಕ ಧರ್ಮನಿಷ್ಠೆಯ ಬಲದಿಂದ ಒಬ್ಬರು ಶಾಶ್ವತವಾಗಿ ಸಂತೋಷವಾಗಿರಬಹುದು ಎಂಬ ಸಿದ್ಧಾಂತವನ್ನು ನಿರಾಕರಿಸುತ್ತಾರೆ.
ಮತ್ತೊಂದೆಡೆ ಅಂತ ಮೂರ್ಖರು ಅಥವಾ ಪಾಪಿಗಳು ಸಹ ಕೆಲವೊಮ್ಮೆ ಸಂತೋಷವನ್ನು ಅನುಭವಿಸುತ್ತಾರೆ ಎಂದು ನಾವು ಗಮನಿಸುತ್ತೇವೆ. ಏಕೆಂದರೆ ಪಾಪಕ್ಕೆ ಸಂಪೂರ್ಣವಾಗಿ ಸಮರ್ಪಿತರಾದವರು ಸಹ ಕೆಲವೊಮ್ಮೆನು ಆಕಸ್ಮಿಕವಾಗಿ ಪವಿತ್ರ ಸ್ಥಳದ ಮೂಲಕ ಅಜಾಗರೂಕತೆಯಿಂದ ಪ್ರಯಾಣಿಸುವ ಮೂಲಕ ಅಥವಾ ಸಂತ ವ್ಯಕ್ತಿಗೆ ಸಹಾಯ ಮಾಡುವ ಮೂಲಕ ಧಾರ್ಮಿಕ ಚಟುವಟಿಕೆಗಳನ್ನು ಮಾಡುತ್ತಾರೆ. ದೇವರ ಭೌತಿಕ ಸೃಷ್ಟಿ ತುಂಬಾ ಸಂಕೀರ್ಣ ಮತ್ತು ಗೊಂದಲಮಯವಾಗಿದ್ದು ಧರ್ಮನಿಷ್ಠೆಗೆ ಸಮರ್ಪಿತರಾದವರು ಸಹ ಕೆಲವೊಮ್ಮೆ ಪಾಪಗಳನ್ನು ಮಾಡುತ್ತಾರೆ ಮತ್ತು ಪಾಪ ಜೀವನಕ್ಕೆ ಸಮರ್ಪಿತರಾದವರು ಸಹ ಕೆಲವೊಮ್ಮೆ ಧಾರ್ಮಿಕ ಕ್ರಿಯೆಗಳನ್ನು ಮಾಡುತ್ತಾರೆ. ಆದ್ದರಿಂದ ಭೌತಿಕ ಜಗತ್ತಿನಲ್ಲಿ ನಾವು ಸಂಪೂರ್ಣ ಸಂತೋಷ ಅಥವಾ ತೃಪ್ತಿಯನ್ನು ಕಾಣುವುದಿಲ್ಲ. ಬದಲಾಗಿ ಪ್ರತಿಯೊಂದು ನಿಯಮಾಧೀನ ಆತ್ಮವು ಪರಿಪೂರ್ಣ ಜ್ಞಾನವಿಲ್ಲದೆ ಗೊಂದಲದಲ್ಲಿ ಸುಳಿದಾಡುತ್ತಿದೆ. ಧರ್ಮನಿಷ್ಠೆ ಮತ್ತು ಪಾಪವು ಸಾಪೇಕ್ಷ ಸಂತೋಷ ಮತ್ತು ಅತೃಪ್ತಿಯನ್ನು ನೀಡುವ ಸಾಪೇಕ್ಷ ಭೌತಿಕ ವಿಚಾರಗಳಾಗಿವೆ. ಸಂಪೂರ್ಣ ಸಂತೋಷವನ್ನು ಆಧ್ಯಾತ್ಮಿಕ ವೇದಿಕೆಯಲ್ಲಿ ಪೂರ್ಣ ಕೃಷ್ಣ ಪ್ರಜ್ಞೆ ಅಥವಾ ದೇವರ ಪ್ರೀತಿಯಲ್ಲಿ ಅನುಭವಿಸಲಾಗುತ್ತದೆ. ಹೀಗಾಗಿ ಭೌತಿಕ ಜೀವನವು ಯಾವಾಗಲೂ ಅಸ್ಪಷ್ಟ ಮತ್ತು ಸಾಪೇಕ್ಷವಾಗಿರುತ್ತದೆ. ಆದರೆ ಕೃಷ್ಣ ಪ್ರಜ್ಞೆಯು ಪರಿಪೂರ್ಣ ಸಂತೋಷವಾದ ನಿಜವಾದ ವೇದಿಕೆಯಾಗಿದೆ. ಜನರು ಸಂತೋಷವನ್ನು ಸಾಧಿಸುವುದು ಮತ್ತು ಅತೃಪ್ತಿಯನ್ನು ತಪ್ಪಿಸುವುದು ಹೇಗೆ ಎಂದು ತಿಳಿದಿದ್ದರೂ ಸಹ ಸಾವು ಅವರ ಮೇಲೆ ತನ್ನ ಶಕ್ತಿಯನ್ನು ಪ್ರಯೋಗಿಸಲು ಸಾಧ್ಯವಾಗುವ ಪ್ರಕ್ರಿಯೆಯನ್ನು ಅವರು ಇನ್ನೂ ತಿಳಿದಿಲ್ಲ. ಬುದ್ಧಿವಂತ ಭೌತವಾದಿಗಳೆಂದು ಕರೆಯಲ್ಪಡುವವರು ಸಂತೋಷವನ್ನು ಸಾಧಿಸುವ ಮತ್ತು ಅತೃಪ್ತಿಯನ್ನು ನಾಶ ಮಾಡುವ ವಿಧಾನಗಳನ್ನು ತಿಳಿದಿದ್ದಾರೆ. ಅವರು ಜನರನ್ನು ಅನಿವಾರ್ಯ ಸಾವಿನಿಂದ ಮುಕ್ತಿಗೊಳಿಸಬೇಕೆಂದು ವಿಜ್ಞಾನಿಗಳು ಸಮಸ್ಯೆಯನ್ನು ಪರಿಹರಿಸಲು ಕಾರ್ಯನಿರತರಾಗಿದ್ದಾರೆ. ನಾವು ನೋಡ್ಬೋದು, ಅಂದ್ರೆ ನನಗೆ ಅಂದೇ ಹುಡ್ತಾರೆ ಏನಾದ್ರೂ ಏನು ಹೇಗೆ ನಾವು ಬದುಕ್ಬೋದು. ಆದ್ರೆ ಅವರನ್ನು ಸಾವು ಏನ್ ಮಾಡುತ್ತೆ? ಮೃತ್ಯು ಸರ್ವರಸ್ಯ ಎಲ್ಲವೇನು ನಾಶ ಮಾಡಿ ಬಿಡುತ್ತೆ. ಆದರೆ ಅವರು ಸಂಪೂರ್ಣವಾಗಿ ವಿಫಲರಾಗುವುದರಿಂದ ಅವರು ನಿಜವಾಗಿ ಬುದ್ಧಿವಂತರಲ್ಲ ಮತ್ತು ಸಂತೋಷವನ್ನು ಸಾಧಿಸುವ ಮತ್ತು ದುಃಖವನ್ನು ತೊಡೆದು ಹಾಕುವ ವಿಧಾನಗಳನ್ನು ಅವರು ತಿಳಿದಿಲ್ಲ ಎಂದು ಅರ್ಥ ಮಾಡಿಕೊಳ್ಳಲಾಗಿದೆ. ಒಬ್ಬರ ಕುತ್ತಿಗೆಗೆ ಕೊಡಲಿ ನೇತಾಡುವುದರಿಂದ ಸಂತೋಷವಾಗಿರಬಹುದು ಎಂದು ಭಾವಿಸುವುದು ಅತ್ಯಂತ ಮೂರ್ಖತನ. ಅಂದ್ರೆ ಈ ಭೌತಿಕ ಜಗತ್ತಿನಲ್ಲಿ ಅಂದ್ರೆ ಇರ್ತಾರೆ, ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಾವು ಖುಷಿಯಾಗಿರ್ತೇವೆ, ನಾವು ಸಂತೋಷವಾಗಿರ್ತೇವೆ ಅಂತ ಅನ್ಕೊಳ್ತಾರೆ. ಆದ್ರೆ ಅವರ ಹಿಂದೆ ಏನುಂಟು? ದುಃಖ ಬೆನ್ನ ಹಿಂದೇನುಂಟು. ಅಂದ್ರೆ ಪ್ರಭುಪಾದ ಹೇಳ್ತಾರೆ, ಪದಂ ಪದಂ ವಿಪದಾನ ದೇಶಂ, ಅಂದ್ರೆ ಡೇಂಜರ್ ಅವರು ಎವ್ರಿ ಸ್ಟೆಪ್. ಅಂದ್ರೆ ಅವ್ರ ಪ್ರತಿಯೊಂದು ಹೆಜ್ಜೆ ಅವ್ರು ಯಾವ್ದ್ರಲ್ಲಿ ಇರ್ತಾರೆ? ತೊಂದರೆಯಲ್ಲಿ ಇರ್ತಾರೆ. ಆದ್ರೆ ಅವ್ರ ಮೂರ್ಖರು, ಅಂದ್ರೆ ಭೌತಿಕ ಇಚ್ಛೆಯಲ್ಲಿ ಅವರೇನು ಇರ್ತಾರೆ. ಆದ್ರೆ ಅವರಿಗೆ ಗೊತ್ತಿಲ್ಲ. ಕೊಡಲಿ ಹೇಳ್ತಾರೆ, ಇಲ್ಲಿ ಕುತ್ತಿಗೆಯಲ್ಲಿ ಹೇಗೆ ಇರುತ್ತೆ ಅದೇನು ಅವರನ್ನ ಕುತ್ತಿಗೆಯಲ್ಲೇ ಇರುತ್ತೆ. ಅನಿವಾರ್ಯ ಸಾವಿನಿಂದ ಮುಕ್ತಿಗೊಳಿಸಬೇಕು ಅಂದ್ರೆ ಅವರು ತಿಳಿಯುತ್ತಾರೆ. ವಿಜ್ಞಾನಿಗಳು ಈ ಸಮಸ್ಯೆಯನ್ನು ಪರಿಹರಿಸಲು ಕಾರ್ಯನಿರತರಾಗಿದ್ದಾರೆ. ವಿಜ್ಞಾನಿಗಳು ಏನ್ ಮಾಡ್ತಾರೆ? ಅವರು ಸರ್ಚ್ ಮಾಡ್ತಾನೆ ಇರ್ತಾರೆ, ಏನು ಮಾಡುದು ಅದು ಮಾಡುದು. ಆದ್ರೆ ಅವರು ಎಷ್ಟು ಪ್ರಯತ್ನ ಮಾಡ್ತಾರೆ, ಅದೆಲ್ಲ ಏನಾಗುತ್ತೆ ಕೊನೆಗೆ? ವಿಫಲರಾಗ್ತಾರೆ ಪ್ರಭುಜಿ. ಇಲ್ಲಿ ಏನ್ ಹೇಳ್ತಾರೆ? ಭಗವಾನ್ ಕೃಷ್ಣನು ಭಗವದ್ಗೀತೆಯಲ್ಲಿ ಮೃತ್ಯು ಸರ್ವ ಅರಶ್ಯಾಂ ಎಂದು ಹೇಳುತ್ತಾರೆ. ನಾನೇ ಮೃತ್ಯುವಾಗಿ ನಿಮ್ಮ ಮುಂದೆ ಬಂದು ಎಲ್ಲವನ್ನು ತೆಗೆದುಕೊಂಡು ಹೋಗುತ್ತೇನೆ. ಭೌತಿಕ ಜೀವನದ ವಿಪತ್ತನ್ನು ನಾವು ಕುರುಡರಾಗಿ ನಿರ್ಲಕ್ಷಿಸಬಾರದು. ಬದಲಿಗೆ ಭಗವಂತನ ಕಾರಣವಿಲ್ಲದ ಕರುಣೆಯನ್ನು ಸ್ವೀಕರಿಸಬೇಕು. ಆದ್ರೆ ನಾವೇನ್ ಮಾಡ್ತೇವೆ ಅಂದ್ರೆ ಆಕರ್ಷಿತರಾಗಿ, ಅಂದ್ರೆ ಎಲ್ಲ ಇಂದ್ರಿಯ ಭೋಗವನ್ನು ನಾನು ಮಾಡ್ಬೇಕು, ಎಲ್ಲವನ್ನು ಮಾಡ್ಬೇಕು. ಆದ್ರೆ ಮೃತ್ಯು ಏನ್ ಮಾಡುತ್ತೆ? ಎಲ್ಲವನ್ನು ತಗೊಂಡು ಹೋಗುತ್ತೆ. ಮೂರ್ಖರಾದವರು ಅದರಲ್ಲೇನು ತಲ್ಲೀನರಾಗಿ ಇರ್ತಾರೆ. ಯಾಕಂದ್ರೆ ಅವರು ಯಾವ ರೀತಿ ಹೋಗ್ತಾರೆ? ಭಗವಂತನ ಯೋಜನೆ ಪ್ರಕಾರವಾಗಿ ಹೋಗುವುದಿಲ್ಲ. ಏನು ಹೋಗ್ತಾರೆ? ತನ್ನ ಸ್ವಂತ ಇಚ್ಛೆಯಿಂದ ಅವರೇನು ಅವರ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ನನಗೆ ಅದು ಸಿಕ್ಕಿದ್ರೆ ನಾನು ಖುಷಿಯಾಗಿರ್ತೇನೆ, ಇದು ಸಿಕ್ಕಿದ್ರೆ ಖುಷಿಯಾಗಿರ್ತೇನೆ ಅಂತ. ಈಗ ಮಗು ಅಡುಗೆ ಮಾಡುವಾಗ ನಾನು ಹೇಳಿದೆ, ಅದು ಅಡುಗೆ ಮಾಡಿದ್ರೆ ಅದು ತಿನ್ಲಿಕ್ಕೆ ಸಾಧ್ಯನಾ?
ಇಲ್ಲ ಪ್ರಭುಜಿ. ಅದು ತಿನ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅಷ್ಟು ಪ್ರಯತ್ನ ಪಡ್ತದೆ, ಅದು ಏನಾಗುತ್ತೆ, ಆ ಪ್ರಯತ್ನ ಎಲ್ಲ ವೇಸ್ಟ್ ಆಗುತ್ತೆ. ವೇಸ್ಟ್ ಆಗುತ್ತೆ. ಅದೇ ಪ್ರಕಾರವಾಗಿ ಇಲ್ಲಿ ಏನು ನಮ್ಮ ಇವರು ವಿಜ್ಞಾನಿಗಳು ಅವ್ರು ಏನ್ ಮಾಡ್ತಾರೆ, ಸಮಸ್ಯೆಯನ್ನೇನು ಪರಿಹರಿಸಲಿಕ್ಕೆ ಹೋಗ್ತಾರೆ, ಆದ್ರೆ ಅವರು ಇನ್ನೊಂದು ಸಮಸ್ಯೆಯನ್ನು ತಗೊಂಡು ಬರ್ತಾರೆ. ಭೌತಿಕ ಜೀವನದ ವಿಪತ್ತನ್ನು ನಾವು ಕುರುಡರಾಗಿ ನಿರ್ಲಕ್ಷಿಸಬಾರದು, ಬದಲಿಗೆ ಭಗವಂತನ ಕಾರಣವಿಲ್ಲದ ಕರುಣೆಯನ್ನು ಸ್ವೀಕರಿಸಬೇಕು. ಆದ್ರೆ ಭಗವಂತನ ಯೋಜನೆಯನ್ನು ನಾವು ಸ್ವೀಕರಿಸಬೇಕು, ಅದರಲ್ಲಿ ನಾವು ಶುದ್ಧರಾಗಿ ಹೋಗ್ತೇವೆ. ಈಗ ಪ್ರಭುಪಾದ್ ನಮಗೆ ಕೊಟ್ಟಿರುವಂತದ್ದು, ನಾವೇನು ನಿತ್ಯಲು ಏನು ಭಾಗವತ ಸೇವೆಯನ್ನು ಮಾಡ್ತಿದ್ದೇವೆ, ಹಾಗೇನೆ ಭಗವಂತನ ನಾಮ ಜಪಗಳನ್ನು ಮಾಡ್ತಿದ್ದೇವೆ. ಹಾಗೇನೆ ನಾವು ಶುದ್ಧ ಭಕ್ತರ ಇದರಲ್ಲಿಲ್ಲ. ನಾನು ಹೇಳಿದೆ ಈಗ ಯಶೋದೆ ಮಾತೆ ಸಹ ಕೃಷ್ಣನಿಗೆ ಡ್ರೆಸ್ ಹಾಕ್ತಾರೆ, ಹಾಗೇನೆ ನಾವು ಸಹ ಹಾಕ್ತೇವೆ. ಅದೇ ತುಂಬಾ ವ್ಯತ್ಯಾಸ ಉಂಟು. ಹಾಗೇನೆ ರಾಧಾರಾಣಿ ಸಹ ಭಗವಂತನಿಗೆ ಅಡುಗೆಯನ್ನು ಮಾಡ್ತಾರೆ, ನಾವು ಸಹ ಮಾಡ್ತೇವೆ, ಆದ್ರೆ ತುಂಬಾ ಅದರಲ್ಲಿ ವ್ಯತ್ಯಾಸ ಉಂಟು. ನಾವು ಮಾಡುತ್ತಿರುವುದು ಯಾವ ರೀತಿ, ಮಿಶ್ರ ಭಕ್ತಿಯಿಂದ ಪ್ರಭು. ಮಿಶ್ರ ಭಕ್ತಿಯಿಂದ ಮಾಡು. ನಾವೀಗ ಓದಿದ್ವಿ ಚೈತನ್ಯ ಚರಿತಾಮೃತ, ನಾವು ಮಿಶ್ರ ಭಕ್ತಿಯಿಂದ ಮಾಡ್ತೇವೆ. ಆದ್ರೆ ನಮ್ಮ ಯೋಜನೆಯನ್ನು ಒಂದೇ ತರ ಉಂಟು, ಆದ್ರೆ ಕ್ರಮೇಣವಾಗಿ ನಾವೇನು ಮೇಲೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೇನೆ ಹೇಳ್ತಾರೆ, ಭಗವಂತನ ಕಾರಣವಿಲ್ಲದ ಕರುಣೆಯನ್ನು ಸ್ವೀಕರಿಸಬೇಕು. ಅದನ್ನು ಅವರು ಚೈತನ್ಯ ಮಹಾಪ್ರಭು ಅವರ ಅವತಾರದಲ್ಲಿ ಉದಾರವಾಗಿ ನೀಡುತ್ತಾರೆ. ಅನರ್ಹ ಸಂತೋಷವನ್ನು ಸಾಧಿಸಲು ನಿಜವಾದ ಮಾರ್ಗವನ್ನು ನೀಡುವ ಭಗವಂತ ಚೈತನ್ಯರ ಪಾದ ಕಮಲಿಗೆ ನಾವು ಶರಣಾಗಬೇಕು. ಭಗವಂತನ ಪವಿತ್ರ ನಾಮಗಳ ಪಠನೆ ಇದು ಭಗವಂತನ ಬಯಕೆ, ಮತ್ತು ಈ ಪ್ರಕ್ರಿಯೆಯನ್ನು ಕೈಗೆತ್ತಿಕೊಳ್ಳುವುದು ನಮ್ಮ ಸ್ವತಃ ಹಿತ ಶಕ್ತಿಯಲ್ಲಿದೆ. ಯಾರ ಕೈಯಲ್ಲಿದೆ ಇದೆಲ್ಲ? ನಮ್ಮ ಕೈಯಲ್ಲೇ ಇದೆ ಪ್ರಭುಜಿ. ನಮ್ಮ ಕೈಲಿ, ನಮ್ಮ ಕೈಯಲ್ಲೇ ಇದೆ, ಅದಲ್ಲದೆ ಯಾರ ಕೈಯಲ್ಲಿ ಸಹ ಇಲ್ಲ. ನಾವು ಮಾಡಿದ್ರೆ ನಮ್ಗೇನು, ನಾವು ರಕ್ಷಣೆಯನ್ನು ಪಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದಿದ್ರೆ ನಾವೇನು ಇಲ್ಲೇ ಪುನರಪಿ ಹೀಗೇನೆ ಇಲ್ಲೇ ನಾವೇನು ಈ ಭೌತಿಕ ಜಗದಲ್ಲಿ ಬೀಳ್ಬೇಕಾದ ಪರಿಸ್ಥಿತಿ ಬರುತ್ತೆ. ಅದಕ್ಕೇನೆ ಋತು ಮಹಾರಾಜರು ಅಲ್ಲಿ ಹೇಳ್ತಾರೆ, ಶುದ್ಧ ಭಕ್ತರಿಗೇನು ಈ ವೇದದಲ್ಲಿ ಕೊಡುವಂತ ಏನು ಮಧುರವಾದ ಮಾತು, ಮಧುರವಾದ ಇದು ಅವರಿಗೇನು ಇದು ಬರುವುದಿಲ್ಲ, ಆದ್ರೆ ಬಾಕಿ ಇರುವವರು ಇದಕ್ಕೆ ಆಕರ್ಷಿತರಾಗ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ಭೌತಿಕ ಇಲ್ಲಿ ನೋಡಿ, ಫಲಪ್ರದ ಚಟುವಟಿಕೆಗಳನ್ನು ನಡೆಸುವವನು ಶಾಶ್ವತ ಸಂತೋಷವನ್ನು ಬಯಸುತ್ತಾನೆ, ಆದರೆ ಭೌತಿಕ ಕೆಲಸಗಾರರು ಹೆಚ್ಚಾಗಿ ಅತೃಪ್ತರಾಗಿರುತ್ತಾರೆ ಮತ್ತು ಸಾಂದರ್ಭಿಕವಾಗಿಯೂ ಮಾತ್ರ ತೃಪ್ತರಾಗುತ್ತಾರೆ ಎಂಬುದು ಸ್ಪಷ್ಟವಾಗಿ ಕಂಡುಬರುತ್ತದೆ. ಹೀಗಾಗಿ ಅವರು ಸ್ವತಂತ್ರರಲ್ಲ ಅಥವಾ ತಮ್ಮ ಹಣೆಬರದ ನಿಯಂತ್ರಣದಲ್ಲಿಲ್ಲ ಎಂದು ಸಾಬೀತುಪಡಿಸುತ್ತದೆ. ಒಬ್ಬ ವ್ಯಕ್ತಿಯು ಯಾವಾಗಲೂ ಇನ್ನೊಬ್ಬರ ಉನ್ನತ ನಿಯಂತ್ರಣದಲ್ಲಿರುವಾಗ ಅವನು ತನ್ನ ಸ್ವಂತ ಫಲಪ್ರದ ಕ್ರಿಯೆಗಳಿಂದ ಯಾವುದೇ ಅಮೂಲ್ಯ ಫಲಿತಾಂಶಗಳನ್ನು ಹೇಗೆ ನಿರೀಕ್ಷಿಸಬಹುದು? ಇಲ್ಲಿ ಹೇಳ್ತಾರೆ, ಭೌತಿಕ ವ್ಯಕ್ತಿಗಳು ಕೃಷ್ಣ ಪ್ರಜ್ಞೆಯನ್ನು ತಿರಸ್ಕರಿಸಲು ತಾತ್ಕಾಲಿಕ ಇಂದ್ರಿಯ ತೃಪ್ತಿಯನ್ನು ಅನುಸರಿಸುತ್ತಿದ್ದರೂ ಆ ಇಂದ್ರಿಯ ತೃಪ್ತಿಯು ಸಹ ಅವರ ವ್ಯಾಪ್ತಿಯನ್ನು ಮೀರುತ್ತದೆ. ಒಬ್ಬ ವ್ಯಕ್ತಿಯು ನಿಜವಾಗಿಯೂ ತನ್ನ ಹಣೆಬರವನ್ನು ನಿಯಂತ್ರಿಸಲು ಸಾಧ್ಯವಾದರೆ ಅವನು ತನಗಾಗಿ ಸಮಸ್ಯೆಗಳನ್ನು ಯಾಕೆ ಸೃಷ್ಟಿಸಿಕೊಳ್ಳುತ್ತಾನೆ? ಯಾವುದೇ ಬುದ್ಧಿವಂತ ವ್ಯಕ್ತಿಯು ತನ್ನ ಮೇಲೆ ಅಥವಾ ತನ್ನ ಪ್ರೀತಿ ಪಾತ್ರರ ಮೇಲೆ ಸಾವು, ವೃದ್ಧಾಪ್ಯ ಅಥವಾ ರೋಗವನ್ನು ಇರುವುದಿಲ್ಲ. ಈ ಅನಗತ್ಯ ದುಃಖಗಳು ಒಬ್ಬರ ಮೇಲೆ ಉನ್ನತ ಶಕ್ತಿಯಿಂದ ಬಲವಂತವಾಗಿ ಏರಲಾಗುತ್ತದೆ ಎಂಬುದಾಗಿ ಒಬ್ಬರು ಗುರುತಿಸಬೇಕು. ನಾವೆಲ್ಲರೂ ಸ್ಪಷ್ಟವಾಗಿ ಉನ್ನತ ನಿಯಂತ್ರಣವಿರುವುದರಿಂದ ಫಲಪ್ರದ ಚಟುವಟಿಕೆಗಳನ್ನು ಮಾಡಿ ಸಂತೋಷದ ಜೀವನವನ್ನು ಸೃಷ್ಟಿಸಲು ಸಲಹೆ ನೀಡುವ ನಾಸ್ತಿಕ ತತ್ವಶಾಸ್ತ್ರವು ಅತ್ಯಂತ ಅಪರಿಪೂರ್ಣವಾಗಿದೆ. ಅಂದ್ರೆ ಇಲ್ಲಿ ನಮ್ಗೆ ಏನು ನೋಡ್ಬೋದು ಅಂದ್ರೆ, ಇಲ್ಲಿ ಹೇಳ್ತಾರೆ ಅಂದ್ರೆ ಕೆಲವರು ಭೌತಿಕವಾದಿಗಳು ಅವ್ರು ಏನ್ ಮಾಡ್ತಾರೆ, ಭೌತಿಕ ವ್ಯಕ್ತಿಗಳು ನಾಸ್ತಿಕರು ಅವ್ರಿಗೆ ನಮ್ಗೆ ಏನ್ ಹೇಳ್ತಾರೆ ಇಲ್ಲಿ ಭಕ್ತಿನೇ ಇಲ್ಲ ಅಂತ ಪ್ರಭುಜಿ ಅವರು. ಅವ್ರಂದ್ರೆ ಇಲ್ಲಿ ಹೇಳ್ತಾರಲ್ಲ, ಅಂದ್ರೆ ಅವರ ಪ್ರಿಯತವರಿಗೆ ಅವರಿಗೆ ವೃದ್ಧಾಪ್ಯ ಬರುವಾಗ ಅವ್ರು ಹೇಗೆ ರಕ್ಷಿಸಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ? ಅವರನ್ನು ಇಲ್ಲ ಪ್ರಭುಜಿ, ಸಾಧ್ಯ ಆಗುದಿಲ್ಲ. ಕಾಲದ ಪ್ರಭಾವದಿಂದ ಸಂತೋಷ ಮತ್ತು ದುಃಖಗಳು ಸೃಷ್ಟಿಯಾಗುತ್ತವೆ. ಒಬ್ಬ ಮಹಿಳೆ ಗರ್ಭಿಣಿಯಾದಾಗ ಅವಳ ಪತಿ, ಸಂಬಂಧಿಕರು ಮತ್ತು ಸ್ನೇಹಿತರು ಮಗುವಿನ ಜನನಕ್ಕಾಗಿ ಕಾತರದಿಂದ ಕಾಯುತ್ತಾರೆ. ಸಮಯ ಕಳೆದಂತೆ ಮತ್ತು ಮಗು ಜನಿಸಿದಂತೆ ಎಲ್ಲರೂ
ಅಪಾರ ಸಂತೋಷವನ್ನು ಅನುಭವಿಸುತ್ತಾರೆ. ಆದರೆ ಮಗು ವೃದ್ಧಾಪ್ಯಕ್ಕೆ ಬೆಳೆದು ಅಂತಿಮವಾಗಿ ಸಾಯುತ್ತಿದ್ದರೆ ಅದೇ ಸಮಯ ಕಳೆದಂತೆ ದುಃಖಕ್ಕೆ ಕಾರಣವಾಗುತ್ತದೆ. ಅಜ್ಞಾನಿಗಳು ವ್ಯರ್ಥವಾಗಿ ಸಾವನ್ನು ನಿಲ್ಲಿಸಲು ತಮ್ಮ ಪ್ರಯೋಗಾಲಯಗಳಲ್ಲಿ ಜ್ವರದಿಂದ ಮತ್ತು ಫಲಪ್ರದವಿಲ್ಲದೆ ಕೆಲಸ ಮಾಡುವ ವಿಜ್ಞಾನಿಗಳಿಂದ ಸಹಾಯವನ್ನು ಪಡೆಯುತ್ತಾರೆ. ಆಧುನಿಕ ಕಾಲದಲ್ಲಿ ಜೀವನದ ಅನುಕೂಲಗಳನ್ನು ತೊಡೆದುಹಾಕಲು ಆವಿಷ್ಕಾರಗಳನ್ನು ರಚಿಸಲಾಗಿದೆ. ಆದರೆ ಅಂಥ ಅನುಕೂಲಗಳು ನಿವಾರಣೆ ಮತ್ತು ಉತ್ಪಾದನೆಯು ಪ್ರಪಂಚದಾದ್ಯಂತ ಲಕ್ಷಾಂತರ ಜನರಿಗೆ ಅಸಹನೀಯವಾಗಿ ಅನುಕೂಲವಾಗಿದೆ ಎಂದು ಸಾಬೀತಾಗಿದೆ. ಅತ್ಯಂತ ಮೂರ್ಖ ವ್ಯಕ್ತಿ ಮಾತ್ರ ಉನ್ನತ ನಿಯಂತ್ರಣ ಇಲ್ಲ ಮತ್ತು ಭೌತಿಕ ಚಟುವಟಿಕೆಗಳ ಪರಿಣಿತ ಕಾರ್ಯಕ್ಷಮತೆಯಿಂದ ಅನುಕೂಲದ ಫಲಿತಾಂಶಗಳನ್ನು ಸಾಧಿಸಬಹುದು ಎಂದು ಪ್ರಸ್ತಾಪಿಸುತ್ತಾರೆ. ಅಂತಿಮವಾಗಿ ಎಲ್ಲ ಭೌತಿಕ ಚಟುವಟಿಕೆಗಳು ನಿಷ್ಪ್ರಯೋಜಕವೆಂದುವಾಗಿದೆ, ಏಕೆಂದರೆ ಅವು ವಿನಾಶದ ಕೊನೆಗೊಳ್ಳುತ್ತವೆ. ಒಬ್ಬರು ಕಾರನ್ನು ಓಡಿಸುತ್ತಿದ್ದಾರೆ, ಆದರೆ ಸೀಮಿತ ನಿಯಂತ್ರಣವನ್ನು ಮಾತ್ರ ಹೊಂದಿದ್ದಾರೆ. ಪರಿಸ್ಥಿತಿ ಅತ್ಯಂತ ಅಪಾಯಕಾರಿ ಮತ್ತು ಅನಿವಾರ್ಯವಾಗಿ ವಿಪತ್ತಿಗೆ ಕಾರಣವಾಗಬಹುದು. ಅದೇ ರೀತಿ ನಾವು ಭೌತಿಕ ದೇಹವನ್ನು ಸಂತೋಷದ ಕಡೆಗೆ ನಿರ್ದೇಶಿಸಲು ಬಯಸಿದರೆ ನಾವು ದೈವಿಕ ಬೇಡಿಕೆಗಳ ಸಂಪೂರ್ಣ ನಿಯಂತ್ರಣದಲ್ಲಿಲ್ಲ. ಆದ್ದರಿಂದ ಅನಿವಾರ್ಯವಾಗಿ ವಿಪತ್ತು ಉಂಟಾಗುತ್ತದೆ. ಅಂದ್ರೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈಗ ಕಾರು ಓಡಿಸುವಾಗ ಸೀಮಿತ ನಿಯಂತ್ರಣ ನಮ್ಮಲ್ಲಿದೆ, ಆದ್ರೆ ಅತ್ಯಂತ ಅಪಾಯಕಾರಿ ಮತ್ತು ಅನಿವಾರ್ಯ ವಿಪತ್ತಿಗೆ ಕಾರಣವಾಗಬಹುದು. ಅದೇ ರೀತಿ ನಾವು ಸಹ ಈ ಮಾನವ ದೇಹದಲ್ಲಿ ನಾವು ಸಂತೋಷದ ಕಡೆಗೇನು ಪ್ರಯತ್ನ ಮಾಡ್ತಿದ್ದೇವೆ, ಆದ್ರೆ ಇಲ್ಲಿ ಏನ್ ಹೇಳ್ತಾರೆ, ಆದ್ದರಿಂದ ಅದು ಅನಿವಾರ್ಯವಾಗಿ ವಿಪತ್ತು ಉಂಟು ಮಾಡುತ್ತದೆ ಅಂತ ಇಲ್ಲಿ ಹೇಳ್ತಾರೆ. ಅಶಾಬ್ದಾನಸ್ಯ ಪುರುಷೋ ಧರ್ಮಸ್ಯ ಪರಂತಪ ಅಪ್ರಾಪಯಮ ನಿವರ್ತಂತೆ ಮೃತ್ಯು ಸಂಸಾರ ವರ್ತಿನಿ. ಶತ್ರುಗಳನ್ನು ಜಯಿಸುವವನೇ, ಭಕ್ತಿ ಮಾರ್ಗದಲ್ಲಿ ನಂಬಿಕೆ ಇಲ್ಲದವರು ನನ್ನನ್ನು ಪಡೆಯಲು ಸಾಧ್ಯವಿಲ್ಲ. ಆದರೆ ಈ ಭೌತಿಕ ಜಗತ್ತಿನಲ್ಲಿ ಜನನ ಮತ್ತು ಮರಣಗಳಿಗೆ ಮರಳುತ್ತಾರೆ. ಒಬ್ಬನು ಶ್ರೀಕೃಷ್ಣನ ಭಕ್ತನಲ್ಲದಿದ್ದರೆ ಅವನ ಚಟುವಟಿಕೆಗಳು ಅಂತಿಮ ಫಲಿತಾಂಶವು ಮೃತ್ಯು ಸಂಸಾರ ಪುನರಾವರ್ತಿನ ಜನನ ಮತ್ತು ಮರಣ. ಅಂದ್ರೆ ಇನ್ನು ಹೇಳ್ತಾರೆ, ಬಾಕಿ ಯಾವುದೇ ಇದರಲ್ಲಿ ಹೋದ್ರು ಸಹ ನಮ್ಗೆ ಯಾವುದು ಸಿಗುತ್ತೆ, ಅಂತಿಮ ರಿಸಲ್ಟ್ ಯಾವುದು? ಮೃತ್ಯು ಪ್ರಭುಜಿ. ಭಗವಂತನ ಭಕ್ತರು ಎಲ್ಲಿಗೆ ಹತ್ತಿರ ಆಗ್ತಾರೆ? ಭಗವಂತನ ಮನೆಗೆ ಹತ್ತಿರ ಆಗ್ತಾರೆ. ಆದ್ರೆ ಆ ಭಕ್ತರು ಎಲ್ಲಿಗೆ ಹತ್ತಿರ ಆಗ್ತಾರೆ? ಮೃತ್ಯುವಿಗೆ. ಮೃತ್ಯುವಿಗೆ, ಪುನರಪಿ ಜನನ ಪುನರಪಿ ಮರಣ. ಪುನಃ ಹುಟ್ಟುದು, ಪುನಃ ಸಾಯುದು, ಇದಕ್ಕೇನೆ ಅವರೇನು ಹತ್ತಿರ ಆಗ್ತಾ ಇರ್ತಾರೆ. ಅದಕ್ಕೇನೆ ದಾಸರು ಹೇಳ್ತಾರೆ, ಏಸು ಕಾಯಂಕಾಲ ಕಳೆದ 84 ಜೀವರಾಶಿ ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ, ದಾಸನಾಗು ವಿಶೇಷನಾಗು. ಹಾಗೇನೆ ನಾವು ಭಗವಂತನ ಏನು ಯೋಜನೆ ಪ್ರಕಾರವಾಗಿ ನಾವೇನು ನಡೆದುಕೊಳ್ತಾ ಹೋಗ್ಬೇಕು. ಇಲ್ಲದಿದ್ರೆ ನಾವೇನು ಮೃತ್ಯುವಿಗೆ ನಾವು ಇಲ್ಲಿ ಹೇಳ್ತಾರೆ, ಮೃತ್ಯುವಿಗೆ ನಾವೇನು ಹತ್ತಿರ ಆಗ್ತಾ ಹೋಗ್ತೇವೆ. ಈ ಮೃತ್ಯು ಸಂಸಾರ ಸಾಗಕ್ಕೆ ಬೀಳ್ತೇವೆ. ಜನ ಮೃತ್ಯು ಜರಾ ವ್ಯಾಧಿ ದುಃಖ ದೋಷನ ದರ್ಶನ, ಇದರಲ್ಲಿ ನಾವೇನು ತೊಡಗಿಕೊಳ್ಬೇಕಾದ. ಆದ್ರೆ ಬುದ್ಧಿವಂತರಾದವರೇನು ಭಗವಂತನ ಭಕ್ತಿ ಸೇವೆಯಲ್ಲಿ ಏನು ನಿರತರ ಆಗ್ತಾರೆ. ಅಂತವರು ಮಾತ್ರ ಏನು ಈ ಇದರಿಂದ ಏನು ರಕ್ಷಣೆ ಪಡಲು ಸಾಧ್ಯ. ಅದಕ್ಕೇನೆ ಪೃಥು ಮಹಾರಾಜರು ಅಲ್ಲಿ ಹೇಳ್ತಾ ಇರೋದೇನು, ಅವರು ವೇದದಲ್ಲಿ ಕೊಡುವಂತ ಏನು ಭೌತಿಕ ಇದಕ್ಕೇನು ಆಕರ್ಷಿತರಾಗ್ತಾರಂತ ಇಲ್ಲಿ ಹೇಳ್ತಾರೆ, ದೀರ್ಘಮೆಗೊಳ್ತಾರೆ. ಆದ್ರೆ ಶುದ್ಧ ಭಕ್ತರಿಗೆ ಇದೇನು ಒಪ್ಪಿಗೆವಾಗುವಂತದ್ದಲ್ಲ. ಜನಸಾಮಾನ್ಯರಿಗೆ ವೇದಗಳಲ್ಲಿ ಬರುವ ಮಧುರವಾದ ಮಾತುಗಳು ಕಟ್ಟು ಬಿದ್ದು ಫಲಗಳಿಂದ ಮೋಹಿತರಾಗಿ ಮತ್ತೆ ಮತ್ತೆ ಕಾಮಕರ್ಮಗಳಿಗೆ ತೊಡಗಿಕೊಳ್ತಾರೆ. ಕಾಮಕರ್ಮಕ್ಕೆ ತೊಡಗಿಕೊಂಡಿದ್ದಾರೆ ಅಂದ್ರೆ ನಾವೇನಾಗ್ತೇವೆ, ಪುನಃ ಪುನಃ ಪತನ ಆಗ್ತೇವೆ. ಅಂದ್ರೆ ಜನನ ಮತ್ತು ಮರಣದ ಚಕ್ರದಲ್ಲಿ ಸಿಲುಕೊಳ್ತೇವೆ. ಸಿಲುಕೊಳ್ತೇವೆ. ನಾವು ಎಲ್ಲೇ ಹೋದ್ರು ಇಲ್ಲಿ ಹೇಳ್ತಾರೆ ಅಂದ್ರೆ, ನಾವು ಯಾವುದೇ ಶರೀರದಲ್ಲಿರ್ಲಿ, ಇಲ್ಲಿ ಹೇಳ್ತಾರೆ ದೇವತೆವಾಗಿರಬಹುದು, ರಾಜನಾಗಿರ್ಬೋದು, ಯಾವುದೇ ಆಗಿರ್ಬೋದು, ನಾವೇನು ಪುನಃ ಈ ಮೃತ್ಯು ಸಂಸಾರ ಸಾಗಕ್ಕೆ ನಾವು ಬರ್ಲೇಬೇಕು.
ಇಲ್ಲಿ ನೋಡಿ ಭಗವಂತ ಎಲ್ಲ ಹೇಳ್ತಾರೆ ಅಂದ್ರೆ, ಭೌತಿಕ ಜೀವನದ ವಿಪತ್ತನ್ನು ನಾವು ಕುರುಡರಾಗಿ ನಿರ್ಲಕ್ಷಿಸಬಾರದು, ಬದಲಿಗೆ ಭಗವಂತನ ಕಾರಣವಿಲ್ಲದ ಕರುಣೆಯನ್ನು ಸ್ವೀಕರಿಸಬೇಕು. ಅದನ್ನು ಅವರು ಚೈತನ್ಯ ಮಹಾಪ್ರಭು ಅವರ ಅವತಾರದಲ್ಲಿ ಉದಾರವಾಗಿ ನೀಡುತ್ತಾರೆ. ಅನಹ ಸಂತೋಷವನ್ನು ಸಾಧಿಸಲು ನಿಜವಾಗಿ ಮಾರ್ಗವನ್ನು ನೀಡುವ ಭಗವಾನ್ ಚೈತನ್ಯರ ಪಾದ ಕಮಲಿಗೆ ನಾವು ಶರಣಾಗಬೇಕು. ಭಗವಂತ ನೀನು ಆ ಪವಿತ್ರ ನಾಮಗಳನ್ನು ಪಠನೆ ಮಾಡ್ಬೇಕಂತ ಇಲ್ಲಿ ಹೇಳ್ತಾರೆ. ಸಾವು ಅಷ್ಟೇನು ಸಂತೋಷಕರವಲ್ಲ ಮತ್ತು ಎಲ್ಲರೂ ಶಿಕ್ಷಣಗೊಳಗಾದ ವ್ಯಕ್ತಿಯನ್ನು ಮರಣದಂಡನೆಗೆ ಕರೆದೊಯ್ಯುವ ಸ್ಥಳಕ್ಕೆ ನಿಖಾರವಾಗಿ ಹೋಲುವುದರಿಂದ ಜನರು ಭೌತಿಕ ವಸ್ತುಗಳಿಂದ ಅಥವಾ ಅವು ಒಂದಾಗಿಸುವ ತೃಪ್ತಿಯಿಂದ ಯಾವ ಸಂಭವ್ಯ ಸಂತೋಷವನ್ನು ಪಡೆಯಬಹುದು. ಹರೇ ಕೃಷ್ಣ. ಯಾರಾದ್ರೂ ಓದ್ತೀರಾ ಮತ್ತೆ ಈ ಭಾವಾರ್ಥ? ಹರೇ ಕೃಷ್ಣ. ಹರೇ ಕೃಷ್ಣ. ಓದ್ಲ ಪ್ರಭುಜಿ? ಹರೇ ಹೌದು. ಕೃಷ್ಣ. ಎಸ್. ಶಿಕ್ಷೆಗೊಳಗಾದ ವ್ಯಕ್ತಿಗೆ ಕೊನೆಯ ಭೋಜನವನ್ನು ನೀಡುವುದು ಪ್ರಪಂಚಾದ್ಯಂತ ವಾಡಿಕೆಯಾಗಿದೆ. ಹರಿಯಾಗೋ ಶಿಕ್ಷೆಗೊಳಗಾದ ವ್ಯಕ್ತಿಗೆ ಅಂತಹ ಹಬ್ಬವು ಅವನ ಸನ್ನಿಹಿತ ಸಾವಿನ ಜ್ಞಾಪನೆಯಾಗಿದೆ ಮತ್ತು ಅದರಿಂದ ಅವನು ಅದನ್ನು ಆನಂದಿಸಲು ಸಾಧ್ಯವಿಲ್ಲ. ಅದೇ ರೀತಿ ಯಾವುದೇ ವಿವೇಕಯುತ ಮನುಷ್ಯನು ಭೌತಿಕ ಜೀವನದಲ್ಲಿ ತೃಪ್ತನಾಗಲು ಸಾಧ್ಯವಿಲ್ಲ, ಏಕೆಂದರೆ ಸಾವು ಹತ್ತಿರದಲ್ಲಿದೆ ಮತ್ತು ಯಾವುದೇ ಕ್ಷಣದಲ್ಲಿ ಒಡೆಯಬಹುದು. ಒಬ್ಬ ವ್ಯಕ್ತಿಯು ತನ್ನ ವಾಸದ ಕೋಣೆಯಲ್ಲಿ ಮಾರಕ ಹಾವು ಪಕ್ಕದಲ್ಲಿ ಕುಳಿತಿದರೆ ಯಾವುದೇ ಕ್ಷಣದಲ್ಲಿ ವಿಷಕಾರಿ ಕೋರೆ ಹಲ್ಲುಗಳನ್ನು ಮಾಂಸವನ್ನು ಚುಚ್ಚಬಹುದು ಎಂದು ತಿಳಿದಿದ್ದಾರೆ. ಅವನು ಹೇಗೆ ಶಾಂತಿಯುತವಾಗಿ ಕುಳಿತು ದೂರದರ್ಶನ ವೀಕ್ಷಿಸಲು ಅಥವಾ ಪುಸ್ತಕ ಓದಲು ಸಾಧ್ಯ? ಅದೇ ರೀತಿ ಒಬ್ಬರು ಹೆಚ್ಚು ಕಡಿಮೆ ಹುಚ್ಚರಲ್ಲದಿದ್ದರೆ ಭೌತಿಕ ಭವಿಷ್ಯದ ಜೀವನದಲ್ಲಿ ಉತ್ಸಾಹಭರಿತರಾಗಿ ಅಥವಾ ಶಾಂತಿಯುತವಾಗಿರಲು ಸಾಧ್ಯವಿಲ್ಲ. ಸಾವಿನ ಅನಿವಾರ್ಯತೆಯ ಜ್ಞಾನವು ಆಧ್ಯಾತ್ಮಿಕ ಜೀವನದಲ್ಲಿ ದೃಢ ನಿಶ್ಚಯವನ್ನು ಹೊಂದಲು ಪ್ರೋತ್ಸಾಹಿಸಬೇಕು. ಹರೇ ಕೃಷ್ಣ. ಇಲ್ಲಿ ಹರೇ ಕೃಷ್ಣ ಪ್ರಭು. ತುಂಬಾ ಚೆನ್ನಾಗಿ ಹೇಳಿದ್ರು. ಅಂದ್ರೆ ಹಾವು ವಿಷದ ಹಾವು ಪಕ್ಕದಲ್ಲೇ ಕೂತ್ಕೊಂಡಿದೆ, ಆದ್ರೆ ನಾವು ಬೇರೆ ನಮ್ಗೆಲ್ಲ ಕೊಟ್ರೆ ನಾವೇನು ಅದನ್ನು ಆನಂದಿಸಲಿಕ್ಕೆ ಸಾಧ್ಯ ಉಂಟಾ? ನಮ್ಗೆಲ್ಲ ಆನಂದಿಸ್ಬೋದಾ? ವೀಕ್ಷಣೆ ಯಾವ್ದಾದ್ರು ದೂರದರ್ಶನವನ್ನು ವೀಕ್ಷಿಸ್ತಾ ಅಂದ್ರೆ ಹಾವು ಪಕ್ಕದಲ್ಲಿದೆ, ತಿಂಡಿ ಇಟ್ಟಿದ್ದಾರೆ, ಎಲ್ಲ ಭಯ ಇಟ್ಟಿದ್ದಾರೆ, ಆಗುತ್ತೆ, ಭಯ ಆಗುತ್ತೆ. ಖುಷಿ ಆಗ್ಬೋದಾ ನಮ್ಗೆ? ಆಗಲ್ಲ ಪ್ರಭುಜಿ. ಆದ್ರೆ ನಾವೀಗ ಮಾಡ್ತಾ ಇದ್ದೇವಲ್ಲ. ಅದು ಹೇಳ್ತಾರೆ ಯಾವುದೇ ಕ್ಷಣದಲ್ಲಿ ವಿಷಕಾರಿ ಓರೆಯಲ್ಲಿ ನಾವೇನು ನಮ್ಗೇನು ಕಚ್ಬಹುದು, ಆದ್ರೆ ಸಹ ನಾವೇನು ನಮ್ಗೆ ಅದರ ಏನು ಭಯ ಇಲ್ಲ. ಈಗ ನಾವ್ ಅನ್ಕೊಂಡಿದ್ದೇವೆ ಏನಿಲ್ಲ, ನಾವು ಏನು ಔಟ್ ಆಫ್ ಡೇಂಜರ್ ಅಲ್ಲಿ ಇದ್ದೇವೆ, ಆದ್ರೆ ನಾವೇನು ತುಂಬಾ ಅಪಾಯಕಾರಿ ಪರಿಸ್ಥಿತಿಯಲ್ಲಿ ಇದ್ದೇವೆ ಅಂತ ಇಲ್ಲಿ ಹೇಳ್ತಾರೆ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಅದು ನಮ್ಮನ್ನು ಕಚ್ಚಬಹುದು, ಆದ್ರೆ ನಾವೇನ್ ಮಾಡ್ತಿದ್ದೇವೆ, ನಾವು ಆರಾಮದಲ್ಲಿ ತಿಂತಿದ್ದೇವೆ, ಆರಾಮದಲ್ಲಿ ಎಲ್ಲಾನು ಅದೇ ರೀತಿ ಈ ಏನು ಹೇಳ್ತಾರೆ ಇದು ಏನು ಅವರು ವಿವಿಧ ರೀತಿಯ ಸುಖವನ್ನು ಬಯಸೋರು ಅದೇ ರೀತಿ ಅಂದ್ರೆ ಪಕ್ಕದಲ್ಲಿ ಮೃತ್ಯು ಕೂತ್ಕೊಂಡಿದೆ, ಆದ್ರೂ ಸಹ ಅವರೇನು ಬೇರೆ ಭೋಗವನ್ನೇನು ಬಯಸ್ತಾರೆ. ಇಲ್ಲಿ ಹೇಳ್ತಾರೆ ನಾವು ಕೇವಲ ಭೌತಿಕ ಸುಖ, ಉದಾಹರಣೆಗೆ ಸ್ವರ್ಗೀಯ ಭೋಗಕ್ಕಾಗಿ ಸ್ವರ್ಗೀಯ ಗ್ರಹಗಳಿಗೆ ಬಡ್ಡಿ, ನಾವು ಈಗಾಗಲೇ ಅನುಭವಿಸಿರುವ ಭೌತಿಕ ಸುಖದಂತೆ ಎರಡು ಅಸೂಯೆ ಕೊಳೆತ ಮತ್ತು ಮರದಿಂದ ಕಲುಷಿತವಾಗಿದೆ. ಆದ್ದರಿಂದ ಬೆಲೆ, ರೋಗ, ಕೀಟ ಬಾಧೆ ಅಥವಾ ಬರಗಾಲದಂತ ಅನೇಕ ಸಮಸ್ಯೆಗಳಿದ್ದರೂ ಬೆಳೆಗಳಲ್ಲಿ ಬೆಳೆಸುವ ಪ್ರಯತ್ನವು ಫಲಪ್ರದವಾದಂತೆ ಭೂಮಿಯ ಮೇಲೆ ಅಥವಾ ಸ್ವರ್ಗೀಯ ಗ್ರಹಗಳಲ್ಲಿ ಭೌತಿಕ ಸುಖವನ್ನು ಪಡೆಯುವ ಪ್ರಯತ್ನ ಅಸಂಖ್ಯಾತ ಅಡೆತಡೆಗಳಾಗಿದ್ದಾಗಿ ಯಾವಾಗಲೂ ಫಲಪ್ರದವಾಗುವುದಿಲ್ಲ. ಈ ಶ್ಲೋಕದಲ್ಲಿ ಬಗ್ಗೆ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಈ ಕೆಳಗಿನ ವ್ಯಾಖ್ಯಾನಿಸುತ್ತಾರೆ. ಸಾಮಾನ್ಯವಾಗಿ ಯಾವುದೇ ನಿರ್ದಿಷ್ಟ ಅಡಚಣೆ ಇಲ್ಲದಿದ್ದರೆ ಕೃಷಿ ಪ್ರಯತ್ನಗಳು ಫಲ ನೀಡುತ್ತವೆ. ಉದ್ಯೋಗ ಬೀಜದಲ್ಲಿ ದೋಷವಿದ್ದರೆ ಅಥವಾ ಮಣ್ಣು ತುಂಬಾ ಉಪ್ಪು ಅಥವಾ ಬಂಜರು ಆಗಿದ್ದರೆ ಅಥವಾ ಅತಿಯಾಗಿ ಮಳೆ ಅಥವಾ ಅಕಾಲಿಕ ಶಾಖವಿದ್ದರೆ ಅಥವಾ ಪ್ರಾಣಿಗಳು, ಪಕ್ಷಿಗಳು ಅಥವಾ ಕೀಟಗಳಿಂದ ಉಂಟಾಗುವ ತೊಂದರೆಗಳಿದ್ದರೆ ಕೃಷಿ ಚಟುವಟಿಕೆಗಳು ಅಪೇಕ್ಷಿತ ಫಲವನ್ನು ನೀಡುವುದಿಲ್ಲ. ಅದೇ ರೀತಿ ಭೌತಿಕ ಪ್ರಪಂಚವನ್ನು ವಿಶ್ಲೇಷಿಸುವಲ್ಲಿ ಪರಿಣಿತರಾಗಿರುವವರು ವೇದಗಳಲ್ಲಿ ನೀಡಲಾದ ಸ್ವರ್ಗೀಯ ಸನ್ನಿವೇಶಗಳ ಮೂಲತಃ
ಭೂಮಿಯ ಮೇಲಿನ ಜೀವನಕ್ಕಿಂತ ಭಿನ್ನವಾಗಿಲ್ಲ ಎಂದು ನೋಡುತ್ತಾರೆ. ನಿಯಮದಿನ ಆತ್ಮಗಳ ಪರಸ್ಪರ ಕ್ರಿಯೆಯಿಂದ ಒಬ್ಬರು ಶ್ರೇಷ್ಠ ಮತ್ತು ಇನ್ನೊಬ್ಬರ ಕೀಳು ಎಂಬ ಗುರುತಿಸಲ್ಪಟ್ಟಾಗ ಅಸೂಯೆ ನೇರವಾಗಿ ಉಂಟಾಗುತ್ತದೆ. ಸಮಯ ಶಕ್ತಿಯಿಂದ ಈ ಸ್ಥಾನಗಳು ವೈಯಕ್ತಿಕವಾಗುತ್ತವೆ ಮತ್ತು ಆದ್ದರಿಂದ ಹಿಂಸೆ ಮತ್ತು ಒಳಸಂಚುಗಳು ಸ್ವರ್ಗೀಯ ಗ್ರಹಗಳಲ್ಲಿಯೂ ಸಹ ಜೀವನವನ್ನು ತೊಂದರೆಗೊಳಿಸುತ್ತವೆ. ವಾಸ್ತವ ಸ್ವರ್ಗೀಯ ಗ್ರಹಗಳಿಂದ ತನ್ನನ್ನು ತಾನು ಪ್ರಚಾರ ಮಾಡಿಕೊಳ್ಳುವ ಪ್ರಯತ್ನವು ಸಮಸ್ಯೆಗಳು ಮತ್ತು ಅಡಚಣೆಗಳನ್ನು ತುಂಬಿದೆ. ಆದ್ದರಿಂದ ದೇವರಾಜ್ಯ ವೈಕುಂಠ ಈ ಜಗತ್ತಿನಲ್ಲಿ ಭೌತಿಕ ಪ್ರಕೃತಿಯ ನಿಯಮಗಳಿಂದ ವಿಧಿಸಲಾದ ಮಿತಿಗಳು ಮತ್ತು ಅಡಚಣೆಗಳಿಗೆ ಅತೀಂದ್ರಿಯವಾಗಿ ಎಂದು ಒಬ್ಬರು ಅರ್ಥ ಮಾಡಿಕೊಳ್ಳಬೇಕು. ಅಂತ ಅಪೂರ್ಣತೆ ದೇವರ ರಾಜ್ಯದಲ್ಲೂ ಇವೆ ಎಂದು ಒಬ್ಬರು ತಪ್ಪಾಗಿ ತೀರ್ಮಾನಿಸಿದ್ದಾರೆ. ದೇವರೇ ಆಗ ಒಬ್ಬ ವ್ಯಕ್ತಿಯ ಭೌತಿಕ ಮಾಲಿನ್ಯದಿಂದ ಕಲುಷಿತನಾಗುತ್ತಾನೆ. ಯಾವುದೇ ದೋಷ ಅಥವಾ ಮಾಲಿನ್ಯವಿಲ್ಲದೆ ವೈದಿಕ ಯಜ್ಞಗಳು ಮತ್ತು ಫಲಾಪೇಕ್ಷೆಗಳನ್ನು ಮಾಡಿದರೆ ಮುಂದಿನ ಜನ್ಮದಲ್ಲಿ ಸ್ವರ್ಗೀಯ ಸ್ಥಾನವನ್ನು ಸಾಧಿಸುತ್ತಾನೆ. ಆದರೆ ಫಲಾಪೇಕ್ಷೆಗಳನ್ನು ಪರಿಪೂರ್ಣವಾಗಿ ನಿರ್ವಹಿಸುವುದರಿಂದ ಮಾತ್ರ ಸಾಧಿಸಬಹುದು. ಈ ಫಲಿತಾಂಶವು ಕಾಲದಿಂದ ನಾಶವಾಗುತ್ತದೆ. ಈಗ ಇದರ ಬಗ್ಗೆ ಕೇಳಿ. ಗಚ್ಚಂತಿ ಎಂಬ ಪದದ ಅರ್ಥ ಹೋಗುವುದು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಆಗಮಪಾಯಿನ ನಿತ್ಯ ಎಂದು ಹೇಳುತ್ತಾರೆ. ಎಲ್ಲ ಭೌತಿಕ ಅನುಭವಿಗಳು ಒಳ್ಳೆಯದು ಅಥವಾ ಕೆಟ್ಟದ್ದು ಬರುತ್ತವೆ ಮತ್ತು ಹೋಗುತ್ತವೆ. ಆದ್ದರಿಂದ ಗಚ್ಚಂತಿ ಎಂಬ ಪದವು ಅತ್ಯಂತ ಎಚ್ಚರಿಕೆಯಿಂದ ಮಾಡಿದ ಫಲಪ್ರದ ಯಜ್ಞಗಳ ಫಲಿತಾಂಶಗಳು ಕಣ್ಮರೆಯಾಗುವುದನ್ನು ಸೂಚಿಸುತ್ತದೆ. ಯಾವುದೇ ಭೌತಿಕ ಪರಿಸ್ಥಿತಿ ಕೆಟ್ಟದರಿಂದ ಉತ್ತಮವಾದವರಿಗೆ ಅಪೂರ್ಣವಾಗಿರುತ್ತದೆ. ಆದ್ದರಿಂದ ಒಬ್ಬ ಶುದ್ಧ ಕೃಷ್ಣ ಪ್ರಜ್ಞೆಗಾಗಿ ಮಾತ್ರ ಶ್ರಮಿಸಬೇಕು. ಇಲ್ಲಿ ಹೇಳ್ತಾರೆ ಅಂದ್ರೆ ಆಗಮಪಾಯಿ ನಿತ್ಯ ಎಂದು ಹೇಳುತ್ತಾರೆ. ಈ ಎಲ್ಲ ಭೌತಿಕ ಅನುಭವಗಳು ಒಳ್ಳೆಯದು ಅಥವಾ ಕೆಟ್ಟದ್ದು ಅದು ಬರ್ತಾ ಹೋಗ್ತಾ ಇರ್ತದೆ. ಆದ್ದರಿಂದ ಒಬ್ಬ ಶುದ್ಧ ಕೃಷ್ಣ ಪ್ರಜ್ಞೆಗಾಗಿ ಮಾತ್ರ ಪ್ರಯತ್ನಿಸ್ಬೇಕಂತ ಹೇಳ್ತಾರೆ. ನಾವು ನೋಡ್ಬೋದು, ನಿಮ್ಗೆ ಗೊತ್ತಿರ್ಬೋದು ನೃಗ ಮಹಾರಾಜರ ಸ್ಟೋರಿ. ಅವ್ರು ಏನಾಗ್ತಾರೆ ನೃಗ ಮಹಾರಾಜರು? ಅವರು ಅಲ್ಲಿ ಆಗಿರಿ ಜನ್ಮ ತಗೊಂಡಿರ್ತಾರೆ. ಯಾಕೆ ಅಲ್ಲಿ ಆಗ್ತಾರೆ ಅವರು? ಅದೇ ದಾನ ಕರೆಕ್ಟ್ ಆಗಿ ಅವ್ರು ಕರೆಕ್ಟ್ ಆಗಿ ಮಾಡಿರ್ತಾರೆ. ಬಟ್ ಅಸುದಾನ ಮಾಡುವಾಗ ಅದು ಕತೆ ಇದೆ ಪ್ರಭುಜಿ. ಅದೇ ಫಲಪ್ರದ. ನಾವು ಇದಕ್ಕೆಲ್ಲ ಹೋದ್ರೆ ಕಾಮ್ಯ ಅಂದ್ರೆ ಭೌತಿಕ ಇಚ್ಛೆ ಇಟ್ಕೊಂಡು ಅವರು ದಾನವನ್ನ ಮಾಡ್ತಾ ಇರ್ತಾರೆ ಪ್ರಭುಜಿ. ಅದಕ್ಕೆ ಹೋದ್ರೆ ನಾವ್ ಏನಾಗ್ತೇವೆ? ನಾವು ಪತನಾರ ಆಗ್ತೇವೆ ಅಂತ ಇಲ್ಲಿ ಹೇಳ್ತಾರೆ. ಅದು ಒಮ್ಮೆ ನಮ್ಗೆ ದುಃಖವನ್ನು ತಂದು ಕೊಡುತ್ತೆ, ಒಮ್ಮೆ ಸುಖವನ್ನು ಸಹ ತಂದು ಕೊಡುತ್ತದೆ. ಹಾಗೆ ಇಲ್ಲಿ ಹೇಳ್ತಾರೆ, ಭೂಮಿಯ ಮೇಲೆ ಒಬ್ಬ ವ್ಯಕ್ತಿಯು ದೇವತೆಗಳ ತೃಪ್ತಿಗಾಗಿ ಯಜ್ಞಗಳನ್ನು ಮಾಡಿದರೆ ಅವನು ಸ್ವರ್ಗೀಯ ಗ್ರಹಗಳಿಗೆ ಹೋಗುತ್ತಾನೆ. ಅಲ್ಲಿ ಒಬ್ಬ ದೇವತೆಯಂತೆ ಅವನು ತನ್ನ ಪ್ರದರ್ಶನಗಳಿಂದ ಗಳಿಸಿದ ಎಲ್ಲ ಸ್ವರ್ಗೀಯ ಸುಖಗಳನ್ನು ಅನುಭವಿಸ್ತಾರೆ. ಸ್ವರ್ಗೀಯ ಗ್ರಹಗಳನ್ನು ಸಾಧಿಸಿದ ನಂತರ ಧಾರ್ಮಿಕ ಯಜ್ಞಗಳನ್ನು ಮಾಡುವವನು ಪ್ರಕಾಶಮಾನವಾದ ವಿಮಾನದಲ್ಲಿ ಪ್ರಯಾಣಿಸುತ್ತಾನೆ. ಅದು ಅವನಿಗೆ ಭೂಮಿಯ ಮೇಲಿನ ಧರ್ಮನಿಷ್ಠೆಯ ಫಲವಾಗಿ ಸಿಗುತ್ತದೆ. ಗಂಧರ್ವರು ಆಡಿದ ಹಾಡುಗಳಿಂದ ವೈಭವೀಕರಿಸಲ್ಪಟ್ಟು ಅದ್ಭುತವಾದ ಆಕರ್ಷಕ ಉಡುಪುಗಳನ್ನು ಧರಿಸಿ ಅವರು ಸ್ವರ್ಗೀಯ ದೇವತೆಗಳಿಂದ ಸೂಕ್ತವರ ಜೀವನವನ್ನು ಆನಂದಿಸುತ್ತಾರೆ. ನಮ್ಗೆಲ್ಲ ಹೋಗ್ಬೇಕಾ ಸ್ವರ್ಗಕ್ಕೆ? ಆಸೆ ಉಂಟಾ ಯಾರಿಗಾದ್ರೂ ಸ್ವರ್ಗಕ್ಕೆ ಹೋಗ್ಲಿಕ್ಕೆ? ಇಲ್ಲ ಪ್ರಭು. ಸ್ವರ್ಗೀಯ ಮಹಿಳೆಯರ ಜೊತೆಯಲ್ಲಿ ತ್ಯಾಗದ ಫಲಗಳನ್ನು ಅನುಭವಿಸುವವನು ಗಂಟೆಯ ಶಬ್ದಗಳಿಂದ ಅಲಂಕರಿಸಲ್ಪಟ್ಟ ಮತ್ತು ಅವನು ಬಯಸಿದ್ದೆಲ್ಲ ಹಾರುವ ಅದ್ಭುತ ವಿಮಾನದಲ್ಲಿ ಸುಖ ಪ್ರವಾಸ ಮಾಡುತ್ತಾನೆ. ನಮ್ಗೆ ಸಹ ಸುಖ ಪ್ರವಾಸ ಮಾಡ್ಬೋದು. ಇಲ್ಲಿ ಹೇಳ್ತಾರೆ, ಸ್ವರ್ಗೀಯ ಆನಂದದ ಉದ್ಯಮಿಗಳೆಲ್ಲ ವಿಶ್ರಾಂತಿ, ಆರಾಮದಾಯಕ ಮತ್ತು ಸಂತೋಷವಾಗಿರುವ ಅವನು ತನ್ನ ಧರ್ಮನಿಷ್ಠೆಯ ಫಲಗಳನ್ನು ಖಾಲಿ ಮಾಡುತ್ತಿದ್ದಾಗೆ ಮತ್ತು ಶೀಘ್ರದಲ್ಲಿ ಮೃತ್ಯುಲೋಕಕ್ಕೆ ಬೀಳುತ್ತಾನೆ ಎಂದು ಪರಿಗಣಿಸುವುದಿಲ್ಲ. ತನ್ನ ಧಾರ್ಮಿಕ ಫಲಗಳು ಮುಗಿಯುವವರೆಗೂ ಯಜ್ಞವನ್ನು ಮಾಡುವವನು ಸ್ವರ್ಗೀಯ ಲೋಕಗಳಿಗೆ ಜೀವನವನ್ನು ಆನಂದಿಸುತ್ತಾನೆ. ಆದರೆ ಧಾರ್ಮಿಕ ಫಲಗಳು ಖಾಲಿಯಾದಾಗ ಅವನು ಶಾಶ್ವತ ಕಾಲದ ಬಲದಿಂದ ತನ್ನ ಬಯಕೆ ವಿರುದ್ಧ ಚಲಿಸಲ್ಪಟ್ಟ ಸ್ವರ್ಗದ ಆನಂದವನ್ನು ಕೆಳಗೆ ಬೀಳುತ್ತಾನೆ. ಏನಾಗುತ್ತೆ?
ಭಗವಂತ ಹೇಳಿದಾಗ ಏನು ಮೇಲೆ ಲೋಕಕ್ಕೆ ಹೋಗ್ತಾರೆ, ಮತ್ತೇನಾಗ್ತದೆ, ಸ್ವರ್ಗ ಲೋಕದಲ್ಲಿ ಆನಂದ ಪಟ್ಟು ಮತ್ತೆ ಪುಣ್ಯ ಖಾಲಿಯಾದಾಗ ಎಲ್ಲಿಗೆ ಬೀಳ್ತಾರೆ ಪುನಃ? ಮತ್ತೆ ಈ ಒಂದು ಜನ್ಮಕ್ಕೆ ಬರ್ಬೇಕು ಪ್ರಭುಜಿ. ಪುನಃ ಹುಟ್ಟಬೇಕು ಅಮ್ಮನ ಹೊಟ್ಟೆಯಲ್ಲಿ, ಪುನಃ 1ನೇ ಕ್ಲಾಸ್ 2ನೇ ಕ್ಲಾಸ್ ಇಲ್ಲೆಲ್ಲ ಹೋಗ್ಬೇಕು. ಕೆಲವರಾದರೂ ಕೆಲವರ ಪ್ರಾಣಿ ಆಗ್ತಾರೆ. ಎಲ್ಲಾ ರೀತಿಯ ಇದರಲ್ಲಿ ನಾವೇನು ಸಿಕ್ಕಿ ಹಾಕಿಕೊಳ್ತೇವೆ. ಅದಕ್ಕೆ ಹೇಳ್ತಾರೆ, ಒಬ್ಬ ಮನುಷ್ಯನು ಕೆಟ್ಟ ಸಹವಾಸದಿಂದ ಅಥವಾ ತನ್ನ ಇಂದ್ರಿಯಗಳನ್ನು ನಿಯಂತ್ರಿಸುವಲ್ಲಿ ವಿಫಲತೆಯಿಂದ ಪಾಪಪೂರ್ಣ ಧಾರ್ಮಿಕವಲ್ಲದ ಚಟುವಟಿಕೆಗಳಲ್ಲಿ ತೊಡಗಿದ್ದರೆ ಅಂತ ವ್ಯಕ್ತಿಯು ಖಂಡಿತವಾಗಿ ಭೌತಿಕ ಆಸೆಗಳಿಂದ ತುಂಬಿದ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳುತ್ತಾನೆ. ಹೀಗೆ ಅವನು ಇತರರ ಕಡೆಗೆ ಜಿಪುಣನಾಗುತ್ತಾನೆ, ದುರಾಸೆಯುಳ್ಳನಾಗುತ್ತಾನೆ ಮತ್ತು ಯಾವಾಗಲೂ ಮಹಿಳೆಯರ ದೇಹಗಳಲ್ಲಿ ಶೋಷಿಸಲು ಉತ್ಸುಕನಾಗುತ್ತಾನೆ. ಮನಸ್ಸು ತುಂಬಾ ಕಲುಷಿತವಾದಾಗ ಒಬ್ಬ ವ್ಯಕ್ತಿಯು ಹಿಂಸಾತ್ಮಕ ಮತ್ತು ಅಕರ್ಮಕಾರಿಯಾಗುತ್ತಾನೆ ಮತ್ತು ವೇದಗಳ ಆಜ್ಞೆಗಳನ್ನು ಅಧಿಕಾರವಿಲ್ಲದೆ ಇಂದ್ರಿಯ ತೃಪ್ತಿಗಾಗಿ ಮುಗ್ಧ ಪ್ರಾಣಿಗಳನ್ನು ವಧಿಸುತ್ತಾನೆ. ದೈವಗಳು ಮತ್ತು ಆತ್ಮಗಳ ಪೂಜಿಸುವ ಮೂಲಕ ದೀರ್ಘಮೆಗೊಂಡ ವ್ಯಕ್ತಿಯು ಅನಾಧಿಕೃತ ಚಟುವಟಿಕೆಗಳ ಹಿಡಿತಕ್ಕೆ ಸಂಪೂರ್ಣವಾಗಿ ಬೀಳುತ್ತಾನೆ ಮತ್ತು ಹೀಗಾಗಿ ನರಕಕ್ಕೆ ಹೋಗುತ್ತಾನೆ. ಅಲ್ಲಿ ಅವನು ಪ್ರಕೃತಿಯ ಅತ್ಯಂತ ಕತ್ತಲೆಯಾದ ವಿಧಾನಗಳಿಗೆ ಸೋಂಕಿತವಾದ ಭೌತಿಕ ದೇಹವನ್ನು ಪಡೆಯುತ್ತಾನೆ. ಅಂತ ಅವನತಿ ಹೊಂದಿರುವ ದೇಹದಲ್ಲಿ ದುರಾದೃಷ್ಟವಶಾತ್ ಅವನು ತನ್ನ ಭವಿಷ್ಯದ ಅತೃಪ್ತಿಯನ್ನು ಹೆಚ್ಚಿಸುವ ಅನುಭವ ಚಟುವಟಿಕೆಗಳನ್ನು ಮಾಡುತ್ತಾನೆ ಇರುತ್ತಾನೆ ಮತ್ತು ಆದ್ದರಿಂದ ಅವನು ಮತ್ತೆ ಇದೇ ರೀತಿಯ ಭೌತಿಕ ದೇಹವನ್ನು ಸ್ವೀಕರಿಸುತ್ತಾನೆ. ಅನಿವಾರ್ಯವಾಗಿ ಸಾವಿನಲ್ಲಿ ಕೊನೆಗೊಳ್ಳುವ ಚಟುವಟಿಕೆಗಳಲ್ಲಿ ತೊಡಗುವವನಿಗೆ ಯಾವ ಸಂಭವನೀಯ ಸಂತೋಷವಿರಬಾರಬಹುದು. ನಾಗರಿಕತೆ ಜೀವನದ ವೈದಿಕ ವಿಶ್ಲೇಷಣೆಯಲ್ಲಿ 2 ಮಾರ್ಗಗಳಿದೆ. ನಿವೃತ್ತಿ ಮಾರ್ಗವನ್ನು ತೆಗೆದುಕೊಳ್ಳುವ ತಕ್ಷಣವೇ ಭೌತಿಕ ಇಂದ್ರಿಯ ತೃಪ್ತಿಯನ್ನು ತ್ಯಜಿಸುತ್ತಾನೆ ಮತ್ತು ತಪಸ್ಸು ಮತ್ತು ಭಕ್ತಿ ಕಾರ್ಯಗಳ ಮೂಲಕ ತನ್ನ ಅಸ್ತಿತ್ವವನ್ನು ಶುದ್ಧೀಕರಿಸುತ್ತಾನೆ. ಪ್ರವೃತ್ತಿ ಮಾರ್ಗದಲ್ಲಿ ಒಬ್ಬ ವ್ಯಕ್ತಿಯು ಇಂದ್ರಿಯ ಸ್ಥಿರವಾಗಿ ಇಂದ್ರಿಯ ವಸ್ತುಗಳ ಪೂರೈಕೆಯನ್ನು ಒದಗಿಸುತ್ತಾನೆ. ಆದರೆ ಅವನು ಅಂತ ಇಂದ್ರಿಯ ವಸ್ತುಗಳ ಕಟ್ಟುನಿಟ್ಟಾಗಿ ನಿಯಮಗಳನ್ನು ಅಡ್ಡಿಯಲ್ಲಿ ಮತ್ತು ಧಾರ್ಮಿಕ ಸಮಾರಂಭಗಳಲ್ಲಿ ಮೂಲಕ ಸೇವಿಸುತ್ತಾನೆ. ಹೀಗಾಗಿ ಕ್ರಮೇಣ ಹೃದಯವನ್ನು ಶುದ್ಧೀಕರಿಸುತ್ತಾನೆ ಮತ್ತು ಭೌತಿಕ ಇಂದ್ರಿಯಗಳನ್ನು ತೃಪ್ತಿಪಡಿಸುತ್ತಾನೆ. ದುರಾದೃಷ್ಟವಾತ್ ಮತ್ತು ಇಂದಿನ ಶ್ಲೋಕದಲ್ಲಿ ವಿವರಿಸಿದಂತೆ ಪ್ರವೃತ್ತಿ ಮಾರ್ಗದಲ್ಲಿ ಮಾರ್ಗವು ಅತ್ಯಂತ ಚಂಚಲಕರವಾಗುತ್ತದೆ, ಏಕೆಂದರೆ ಬೇರ್ಪಡುವ ಬದಲು ಜೀವಿ ಹೆಚ್ಚಾಗಿ ಅನಿಯಂತ್ರಿತನಾಗಿ ಮತ್ತಷ್ಟು ಇಂದ್ರಿಯ ತೃಪ್ತಿಗೆ ಸಂಪೂರ್ಣವಾಗಿ ವ್ಯಾಸಮ್ಯ ಆಗುತ್ತಾನೆ. ಇಂದಿನ ಶ್ಲೋಕದಲ್ಲಿ ನಿಯಂತ್ರಿಸಿದ ಅಧಿಕೃತ ಇಂದ್ರಿಯ ತೃಪ್ತಿಯ ಮಾರ್ಗವನ್ನು ವಿವರಿಸಲಾಗಿದೆ ಮತ್ತು ಈ ಶ್ಲೋಕದಲ್ಲಿ ಅನಧಿಕೃತ ರಾಕ್ಷಸ ಇಂದ್ರಿಯ ತೃಪ್ತಿಯ ಮಾರ್ಗವನ್ನು ವಿವರಿಸಲಾಗಿದೆ. ಈ ಶ್ಲೋಕದಲ್ಲಿ ಅಸತ್ ವಜಿತೇಂದ್ರಿಯ ಎಂಬ ಪದಗಳು ಬಹಳ ಮಹತ್ವದ್ದಾಗಿದೆ. ಕೆಟ್ಟ ಸಹವಾಸದಿಂದ ಪಾಪ ಜೀವನಕ್ಕೆ ಬೀಳಬಹುದು ಅಥವಾ ಒಳ್ಳೆಯ ಸಹವಾಸದಿಂದಲೇ ಒಬ್ಬನು ತನ್ನ ಇಂದ್ರಿಯಗಳನ್ನು ನಿಯಂತ್ರಿಸಲು ವಿಫಲನಾಗಬಹುದು. ಅಂತಿಮವಾಗಿ ಪ್ರತಿಯೊಂದು ಜೀವಿಯು ತನ್ನ ಅಸ್ತಿತ್ವದ ಪರಿಸ್ಥಿತಿಗೆ ಜವಾಬ್ದಾರರಾಗಿರುತ್ತಾರೆ. ಇಲ್ಲಿ ಯಾರು ಜವಾಬ್ದಾರರಾಗಿರ್ತೇವೆ? ನಮ್ಮ ಜೀವನಕ್ಕೆ ನಾವೇ ಜವಾಬ್ದಾರರಾಗಿರ್ತೀವಿ. ಇಲ್ಲಿ ಹೇಳ್ತಾರೆ ಈ ಶ್ಲೋಕದಲ್ಲಿ ಅಧಮ ರಥ ಎಂಬ ಪದವು ಅತಿಯಾಗಿ ಲೌಂಗಿಕ ಜೀವನದ ಮಾಂಸಾಹಾರ, ಮದ್ಯಪಾನ ಮತ್ತು ನಾಗರಿಕ ಮಾನವ ಜೀವನದ ಸಂಹಿತೆಗಳನ್ನು ಉಲ್ಲಂಘಿಸುವ ಇತರ ಅಶುಭ ಚಟುವಟಿಕೆಗಳಲ್ಲಿ ತೊಡಗಿಸುವವರು ಸೂಚಿಸುತ್ತಾರೆ. ಅಜ್ಞಾನದ ಸ್ಥಿತಿಯಲ್ಲಿರುವುದರಿಂದ ಈ ವ್ಯಕ್ತಿಗಳು ಎಷ್ಟು ಕ್ರೂರ ಮನಸ್ಥಿತಿಯಲ್ಲಿ ಬೆಳೆಸಿಕೊಳ್ಳುತ್ತಾರೆಂದರೆ ಅಸಹಾಯಕ ಪ್ರಾಣಿಗಳನ್ನು ವಧಿಸುವುದರ ಮೂಲಕ ಪಡೆದ ಹೆಚ್ಚಿನ ಪ್ರಮಾಣದ ಮಾಂಸವನ್ನು ಸೇವಿಸದೆ ಯಾವುದೇ ಹಬ್ಬದ ಸಂದರ್ಭವು ಪೂರ್ಣಗೊಳ್ಳುತ್ತದೆ ಎಂದು ಅವರು ಪರಿಗಣಿಸುವುದಿಲ್ಲ. ಅಂತಿಮವಾಗಿ ಅಂತ ವ್ಯಕ್ತಿಗಳು ದೈವಗಳು ಮತ್ತು ಆತ್ಮಗಳಿಂದ ಪ್ರಭಾವಿತರಾಗುತ್ತಾರೆ. ಅದು ಸರಿ ಮತ್ತು ತಪ್ಪುಗಳ ನಡುವೆ ವ್ಯತ್ಯಾಸವನ್ನು ಗುರುತಿಸುವ ಎಲ್ಲ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತಾರೆ. ಎಲ್ಲ ಸಭ್ಯತೆಯನ್ನು ಪ್ರಜ್ಞೆಯನ್ನು ಕಳೆದುಕೊಂಡು ಅವರು ಭೌತಿಕ ಅಸ್ತಿತ್ವದ ಕತ್ತಲೆಯ ವಿಧಾನಗಳಿಗೆ ಪ್ರವೇಶಿಸಲು ಸೂಕ್ತ ಅಭ್ಯರ್ಥಿಗಳಾಗುತ್ತಾರೆ. ಕೆಲವೊಮ್ಮೆ ಈ ಕಾಮುಕ ಮಾದಕ ಮಾಂಸಾಹಾರಿಗಳು ತಮ್ಮನ್ನು ತಾವು ಧರ್ಮನಿಷ್ಠರೆಂದು ಪರಿಗಣಿಸಿಕೊಂಡು ನಿಷ್ಪ್ರಯೋಜಕ ರೀತಿಯಲ್ಲಿ ದೇವರನ್ನು ಪ್ರಾರ್ಥಿಸುತ್ತಾರೆ. ಅಸಂಖ್ಯಾತ ಭೌತಿಕ ಬಯಕೆಗಳಿಂದ ಪೀಡಿತರಾಗಿ ನಿಜವಾದ ಸಂತೋಷವನ್ನು ಅನುಭವಿಸದೆ ಅವರೊಂದು ಭೌತಿಕ ದೇಹದಿಂದ ಇನ್ನೊಂದು ಭೌತಿಕ ದೇಹಕ್ಕೆ ತಿರುಗುತ್ತಾರೆ. ಶ್ರೀಲ
ಭಕ್ತಿ ಸಿದ್ಧಾಂತ ಶಾಸ್ತ್ರಕರು ಭೌತಿಕ ಜೀವನವು ಎಷ್ಟು ತೊಂದರೆದಾಯಕವಾಗಿದೆ ಎಂದರೆ ಒಬ್ಬ ವ್ಯಕ್ತಿಯು ಬ್ರಹ್ಮನ ಇಡೀ ದಿನ ಹೇಳ್ತಾರೆ, ಅಂದ್ರೆ ಇಡೀ ಅವರು ಆ ವರ್ಷಗಟ್ಟಲೆ ಕಾಲ ಅವರೇನು ಬದುಕಲು ಅನುಮತಿಸುವ ಅಂತಿಮವಾಗಿ ಸಾವಿನ ಭಯದಿಂದ ಬಾಳುತ್ತಾರೆ ಎಂದು ಗಮನಿಸಿದ್ದಾರೆ. ವಾಸ್ತವವಾಗಿ ಬ್ರಹ್ಮನ ಸ್ವತಃ ಸಾವಿನ ಭಯದಿಂದ ತೊಂದರೆಗೊಳಗಾಗುತ್ತಾರೆ. ಹೆಚ್ಚಿದಂತೆ 70 ಅಥವಾ 70 ವರ್ಷಗಳ ಕಾಲ ಅಲ್ಪವಾದಿಯ ಜೀವನವನ್ನು ನಡೆಸುವ ಸಣ್ಣ ಮನುಷ್ಯನ ಬಗ್ಗೆ ಏನು ಹೇಳಬೇಕು? ಹೀಗಾಗಿ ಇಲ್ಲಿ ಹೇಳಿದಂತೆ ಕಿಂ ಸುಖ ಮೃತ್ಯು ಧರ್ಮಿನ ಭೌತಿಕ ಭ್ರಮೆಯ ನೋವಿನ ಹಿಡಿತದಲ್ಲಿ ಒಬ್ಬರು ಯಾವ ಸಂಭಾವ ಸಂತೋಷವನ್ನು ಕಂಡುಕೊಳ್ಳಬಹುದು? ಸ್ವರ್ಗದಿಂದ ನರಕದವರೆಗೆ ಮತ್ತು 1000 ಯುಗಚಕ್ರ ಕಾಲಕ್ಕೆ ಬದುಕುವ ಎಲ್ಲ ಗ್ರಹ ವ್ಯವಸ್ಥೆಗಳಲ್ಲೂ ನನ್ನ ಕಾಲ ರೂಪದಲ್ಲಿ ನನ್ನ ಭಯವಿದೆ ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ಎಲ್ಲೇ ಹೋಗ್ಲಿ ಅವರೇನು ಈ ಮೃತ್ಯು ಸಂಸಾರ ಸಾಗರಕ್ಕೆ ಅವರೇನು ಬರಲೇಬೇಕು. ಇಲ್ಲಿ ಹೇಳ್ತಾರೆ ಅಂದ್ರೆ ಹೇಳ್ತಾರೆ ಆತ್ಮವು ಶಾಶ್ವತವಾಗಿ ಬದುಕಲು ಸಾಧ್ಯವಿಲ್ಲ. ದೇವೋತ್ತಮ ವ್ಯಕ್ತಿತ್ವ ಕಾಲಶಕ್ತಿಯ ದೇವತೆಗಳು ಸಹ ಭಯಪಡುವುದರಿಂದ ಕೃಷ್ಣನು ಪರಮ ಸತ್ಯ ಮತ್ತು ಅವನ ಶಾಶ್ವತವಾಗಿ ಎಲ್ಲದರ ಮತ್ತು ಎಲ್ಲರ ಸರ್ವೋಚ್ಚ ನಿಯಂತ್ರಕ ಎಂದು ಒಬ್ಬರು ಸುಲಭವಾಗಿ ತೀರ್ಮಾನಿಸಬಹುದು. ಭಗವಾನ್ ಕೃಷ್ಣನೇ ನಿಜವಾದ ಆಶ್ರಯ. ಭೌತಿಕೇಂದ್ರಿಯ ಧಾರ್ಮಿಕ ಅಥವಾ ಪಾಪಪೂರ್ಣ ಭೌತಿಕ ಚಟುವಟಿಕೆ ಸೃಷ್ಟಿಸುತ್ತದೆ ಮತ್ತು ಪ್ರಗತಿ ಗುಣಗಳನ್ನು ಭೌತಿಕ ಇಂದ್ರಿಯಗಳು ಚಲನೆಯಲ್ಲಿರಿಸುತ್ತದೆ. ಜೀವಿಯು ಭೌತಿಕ ಇಂದ್ರಿಯಗಳು ಮತ್ತು ಪ್ರಕೃತಿಯ ಗುಣಗಳಿಂದ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಫಲಪ್ರದ ಕರ್ಮದ ವಿವಿಧ ಫಲಿತಾಂಶಗಳನ್ನು ಅನುಭವಿಸುತ್ತಾರೆ. ಆತ್ಮವು ಇಂದ್ರಿಯ ಚಟುವಟಿಕೆ ಪ್ರಾರಂಭಿಸುತ್ತದೆ ಮತ್ತು ಅದರಿಂದ ಅಂತಿಮ ಕೃತಿ ಎಂಬ ಒಬ್ಬರು ವಾದಿಸಬಹುದು. ಆದರೆ ಅಂತ ಸುಳ್ಳು ಅಹಂಕಾರವನ್ನು ಈ ಶ್ಲೋಕದಲ್ಲಿ ಗುಣ ಸೃಜಾತಿ ಕರ್ಮಾಣಿ ಗುಣ ನೃಸೃಜತ್ ಗುಣಾನ್ ಎಂಬ ಹೇಳಿಕೆಯಿಂದ ನಿರಾಕರಿಸಲಾಗಿದೆ. ಪ್ರಕೃತಿಯ 3 ವಿಧಗಳಲ್ಲಿ ಒಳ್ಳೆಯಾತನು ಉತ್ಸಾಹ ಮತ್ತು ಅಜ್ಞಾನ ಭೌತಿಕ ಇಂದ್ರಿಯಗಳ ಕಾರ್ಯಗಳಲ್ಲಿ ಉತ್ತೇಜಿಸುತ್ತಾನೆ ಮತ್ತು ಜೀವಿ ಒಂದೇ ನಿರ್ದಿಷ್ಟ ಪ್ರಕೃತಿಯ ನಿಯಂತ್ರಣಕ್ಕೆ ಬರುತ್ತದೆ. ಕೆಲವೊಮ್ಮೆ ತನ್ನ ಕೆಲಸದ ಒಳ್ಳೆಯ ಮತ್ತು ಕೆಟ್ಟ ಫಲಿತಾಂಶಗಳನ್ನು ಅನುಭವಿಸುತ್ತಾನೆ. ಇದು ಸ್ವತಂತ್ರ ಇಚ್ಛೆ ಶಕ್ತಿಯ ಪರಿಕಲ್ಪನೆಯನ್ನು ನಿರಾಕರಿಸುವುದಿಲ್ಲ, ಏಕೆಂದರೆ ಜೀವಿಯು ಪ್ರಕೃತಿಯ ವಿಭಿನ್ನ ವಿಧಾನದೊಂದಿಗೆ ಸಂಬಂಧ ಹೊಂದಲು ಆರಿಸಿಕೊಳ್ಳುತ್ತಾನೆ. ಒಬ್ಬ ಆಹಾರ ಮತ್ತು ಲೈಂಗಿಕ ಚಟುವಟಿಕೆ ಉದ್ಯೋಗ ಇತ್ಯಾದಿಗಳಿಂದ ಒಬ್ಬನು ಪ್ರಕೃತಿಯ ವಿವಿಧ ವಿಧಾನಗಳೊಂದಿಗೆ ಸಂಬಂಧ ಹೊಂದುತ್ತಾನೆ ಮತ್ತು ನಿರ್ದಿಷ್ಟ ಮನಸ್ಥಿತಿಯಲ್ಲಿ ಪಡೆಯುತ್ತಾನೆ. ಆದರೆ ಎಲ್ಲ ಸಂದರ್ಭಗಳಲ್ಲಿ ಪ್ರಕೃತಿ ವಿಧಾನಗಳು ಸ್ವತಃ ಕಾರ್ಯನಿರ್ವಹಿಸುತ್ತವೆ. ಜೀವಿಯಲ್ಲಿ ಈ ಶ್ಲೋಕದಲ್ಲಿ ಅಸ ಎಂಬ ಪದವು ಜೀವಿಯು ತನ್ನನ್ನು ಪ್ರಕೃತಿಯ ನಿರ್ವಹಿಸಲ್ಪಟ್ಟ ಕೆಲಸವನ್ನು ನಿರ್ವಹಿಸುವುದು ಎಂದು ತಪ್ಪಾಗಿ ಪರಿಗಣಿಸುತ್ತಾನೆಂದು ಸೂಚಿಸುತ್ತದೆ. ಭಗವದ್ಗೀತೆ 3:27 ಹೇಳುವಂತೆ ಪ್ರಕೃತಿ ಕ್ರಿಯಮಾಣಾನಿ ಗುಣೇ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತ ಇತಿ ಮನ್ಯತೆ. ಭೌತಿಕ ಪ್ರಕೃತಿಯಲ್ಲಿ 3 ಗುಣ ಪ್ರಭಾವದಿಂದ ಗೊಳಗಾದ ಆತ್ಮವು ವಾಸ್ತವವಾಗಿ ಪ್ರಕೃತಿಯಿಂದ ನಡೆಸುತ್ತಿರುವ ಚಟುವಟಿಕೆಗಳ ಕೃತ ಎಂದು ಭಾವಿಸುತ್ತಾರೆ. ಜೀವನದ ಈ ಸುಳ್ಳು ಅಹಂಕಾರದಿಂದ ಕಲ್ಪನೆಯಿಂದ ತ್ಯಜಿಸಿ ಭಗವಂತನ ಭಕ್ತಿ ಸೇವೆಯನ್ನು ಸ್ವೀಕರಿಸುವ ಮೂಲಕ ನಿಯಮಾದಿತ ಆತ್ಮವನ್ನು ಮುಕ್ತಗೊಳಿಸಬಹುದು. ಆದರೆ ಮೂಲಕ ಜೀವಿ ಅಥವಾ ದೇವೋತ್ತಮ ಪರಮಪುರುಷನ ಕನಿಷ್ಠ ಶಕ್ತಿಯ ಮಾಯೆ ಎಂಬ ಬಾಹ್ಯ ಶಕ್ತಿಯ ತೊಂದರೆಗೊಳಿಸುವ ಪ್ರಭಾವದಿಂದ ತಪ್ಪಿಸಿಕೊಂಡು ಭಗವಂತನ ಭಕ್ತಿ ಸೇವೆಯಲ್ಲಿ ಮುಕ್ತಿ ಆಸಕ್ತಿಯು ತನ್ನ ಶಾಶ್ವತ ಜ್ಞಾನ ಮತ್ತು ಆನಂದ ನಿಜವಾದ ರೂಪವನ್ನು ಅರಿತುಕೊಳ್ಳುತ್ತಾನೆ. ಉತ್ತಮ ಫಲಿತಾಂಶವನ್ನು ಸಾಧಿಸುವ ಬಯಕೆಯಿಂದ ಚಟುವಟಿಕೆಗಳನ್ನು ಮಾಡುವುದು ಸಹಜ. ಅದ್ಯೋಗ ಭಗವಂತನ ಪ್ರೀತಿ ಸೇವಕನಾಗಿ ತನ್ನ ಸಾಂವಿಧಾನಿಕ ಸ್ಥಾನದಲ್ಲಿ ಮತ್ತೆ ಸ್ಥಾಪಿಸಲ್ಪಡುವ ಬಯಕೆಯೊಂದಿಗೆ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿಸಿಕೊಳ್ಳುವನು ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು. ಈ ರೀತಿಯಾಗಿ ಒಂದು ನಿರ್ದಿಷ್ಟ ಫಲಿತಾಂಶಕ್ಕಾಗಿ ಒಬ್ಬರ ಸ್ವತಃ ಚಟುವಟಿಕೆಗಳನ್ನು ಬಳಸಿಕೊಳ್ಳುವ ಪ್ರವೃತ್ತಿ ಶುದ್ಧೀಕರಿಸಬಹುದು. ಆಗ ಪ್ರಕೃತಿಯ ವಿಧಾನಗಳು ಮತ್ತು ಭೌತಿಕ ಇಂದ್ರಿಯಗಳು ಇನ್ನು ಮುಂದೆ ಜೀವಿಯನ್ನು ಭ್ರಮೆಯಲ್ಲಿ ತೊಡಗಿಸುವುದಿಲ್ಲ. ಜೀವಿಯು ಸ್ವಭಾವತಃ ಆನಂದಮಯನಾಗಿರುತ್ತಾನೆ ಮತ್ತು ಅವನ ಭ್ರಮೆ ನಿತಕ ಎಲ್ಲ ದುಃಖಗಳು ಕೊನೆಗೊಳ್ಳುತ್ತದೆ. ಆಗ ಮುಕ್ತನಾದ ಆತ್ಮವು ದೇವರ ರಾಜ್ಯವಾದ ವೈಕುಂಠ ವಾಸಿಸಲು ಅರ್ಹವಾಗಿರುತ್ತದೆ. ಅಂದ್ರೆ 3 ರೀತಿಯ ಮನುಷ್ಯರು ಇರ್ತಾರೆ. ಒಬ್ಬರು ಅಂದ್ರೆ ಕೇಳಿ ತಿಳ್ಕೊಳ್ತಾರೆ, ಇನ್ನೊಬ್ಬರು ನೋಡಿ ತಿಳ್ಕೊಳ್ತಾರೆ, ಇನ್ನೊಬ್ಬರೇನು
ಅನುಭವದಿಂದ ಅನುಭವಿಸಿ ತಿಳ್ಕೊಂತಾರೆ. ತಿಳ್ಕೊಳ್ತಾರೆ. ಯಾರು ಬುದ್ಧಿವಂತರು? ಅನುಭವಿಸಿ ತಿಳ್ಕೊಂಡವ್ರೆ ಬುದ್ಧಿವಂತರು. ನೋಡಿ, ಈಗ ಪ್ರಭುಪಾದೆಲ್ಲ ಕೊಟ್ಟಿದ್ದಾರೆ ನಮ್ಗೆ, ಈಗ ಓದಿದ್ವಿ, ತುಂಬಾ ಕೊಟ್ಟಿದ್ದಾರೆ ಎಲ್ಲ, ಅಂದ್ರೆ ಭಾವಾರ್ಥದಲ್ಲಿ ಏನ್ ಮಾಡ್ಬೇಕಂದ್ರೆ. ನಾವು ಕೇಳಿ ತಿಳ್ಕೊಳ್ಳೋದು ಬುದ್ಧಿವಂತಿಕೆ ಅಲ್ಲ, ಅನುಭವಿಸಿ ತಿಳ್ಕೊಳ್ಳೋದು ಬುದ್ಧಿವಂತಿಕೆನ. ಕೇಳಿ ತಿಳ್ಕೊಳೋದ್ರಲ್ಲಿ ಬುದ್ಧಿವಂತರು ಮಾತ್ರ. ಹಾ, ಕೇಳಿ ತಿಳ್ಕೊಳ್ಳೋದು. ಇಲ್ಲದಿದ್ರೆ, ನಾವು ಕೇಳದಿದ್ರೆ ನಾವ್ ಏನಾಗ್ತೇವೆ? ನಾವು ನಮ್ಮ ಸ್ವತಃ ಇಚ್ಛೆಯಿಂದ ಹೋದ್ರೆ ನಾವ್ ಏನಾಗ್ತೇವೆ? ಅಧೋಗತಿಗೆ ಹೋಗ್ತೀವಿ ಅಷ್ಟೇ. ಅಂದ್ರೆ ಮೃತ್ಯು ಸಂಸಾರ, ಇದರಲ್ಲಿ ನಾವೇನು ಈ ಚಕ್ರದಲ್ಲಿ ನಾವು ತಿರುಗ್ತಾ ಇರ್ತೇವೆ. ಅದೇ ಪೃಥು ಮಹಾರಾಜರು ಹೇಳುವುದಂದ್ರೆ, ನಾವು ಅಂದ್ರೆ ಆ ವೇದದಲ್ಲಿ ಕೊಟ್ಟ ಆ ಮಧುರವಾದ ಇದಕ್ಕೆ ನಾವು ಅದರಲ್ಲಿ ಹೋದ್ರೆ ನಾವೇನಾಗ್ತೇವೆ? ನಮ್ಗೆ ಸುಖ ಸಿಗುತ್ತೆ, ನಾವು ಹೋಗ್ತೇವೆ. ಪುನಃ ನಾವೇನಾಗ್ತೇವೆ? ನಾವು ಪುನಃ ಏನಾಗ್ತೇವೆ? ಕಾಮಕರ್ಮಗಳಲ್ಲಿ ಅದೇ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆಬೇಕಾಗುತ್ತೆ. ಅದರಲ್ಲಿ ನಾವು ಆಗ್ತೇವೆ. ಪುನಃ ನಾಪಿ ಜನನ ಪುನಃ ನಾಪಿ ಮರಣ, ಜನ್ಮ ಇಲ್ಲೇ ಜನ್ಮ ಪಡ್ಕೋಬೇಕಾಗುತ್ತೆ. ಈ ಸಂಸಾರ ಸಾಗರದಲ್ಲಿ ನಾವೇನು ಪುನಃ ತಿರುಗ್ಲಿಕ್ಕೆ ಪ್ರಾರಂಭ ಬರ್ತೇವೆ. ಆದ್ರೆ ನಾವ್ ಏನ್ ಮಾಡ್ಬೇಕು? ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕು? ಭಕ್ತಿ ಮಾರ್ಗದಲ್ಲಿ ಹೋಗ್ಬೇಕು. ನಾವು ಭಗವಂತನ ಭಕ್ತಿ ಮಾರ್ಗದಲ್ಲಿ ಹೋಗ್ಬೇಕು. ಭಗವಂತನಲ್ಲಿ ನಾವೇನು ಪ್ರಾರ್ಥನೆಯನ್ನು ಮಾಡ್ಬೇಕು. ಆಗ ಮಾತ್ರ ನಾವು ಇದರಿಂದ ಹೊರಬರ್ಲಿಕ್ಕೆ ಸಾಧ್ಯ. ಈಗ ನಾವು ಮಾಡ್ತಾ ಇರೋದು ಭಕ್ತಿ, ನಾವು ಮಾಡ್ತಾ ಇದ್ದೇವೆ, ಆದ್ರೆ ಇದರಲ್ಲಿ ಸಹ ಏನು ಮಿಶ್ರಿತವಾಗಿದೆ. ಆದ್ರೆ ನಾವು ಯಾರ ಪ್ರೇರಣೆಯ ಮೇಲೆ ನಾವು ಮಾಡ್ತಿದ್ದೇವೆ? ಗುರುಗಳ ಪ್ರೇರಣೆ. ಗುರುಗಳ ಪ್ರೇರಣೆಯಿಂದ ಮಾಡ್ತಿದ್ದೇವೆ. ಅದೇ ರೀತಿ ಏನು ಅದು ಭಗವಂತನ ಏನು ಯೋಜನೆ ಪ್ರಕಾರ ನಾವೇನು ಮಾಡ್ತಿದ್ದೇವೆ? ನಡೆದುಕೊಳ್ತಾ ಇದೀವಿ. ನಡೆದುಕೊಳ್ತಾ ಇದ್ದೇವೆ. ಅದೇ ಹೇಳಿದೆ, ಈಗ ಮಗು ಕುಕ್ಕಿ ಮಾಡುದು, ಹಾಗೇನೆ ಅಮ್ಮ ಕುಕ್ಕಿ, ನಾವೇ ಆಕ್ಚುಲಿ ಅಮ್ಮನಿಗೆ ಅಷ್ಟು. ಅದೇ ರೀತಿ ನಾವೇ ಸಹ ಈಗ ಭಗವಂತನ ಎಲ್ಲ ಸೇವೆಯನ್ನು ಮಾಡ್ತಿದ್ದೇವೆ. ಅದರಲ್ಲೇ ನಾವೇನು ಪರಿಶುದ್ಧರಾಗ್ತಾ ಹೋಗ್ತೇವೆ. ಸೊ ನಾವೇನು ಭಗವಂತನ ಭಕ್ತಿ ಸೇವೆಯಲ್ಲಿ ನಾವೇನು ಇದು ಮಾಡಿ, ಬೇರೆ ಯಾವುದು ಮಾಡಿದ್ರು ಭಗವಂತ, ನಾವು ಓದಿದ್ವಿ ಏನು ಆಗ್ತೇವೆ? ಭಗವಂತ ಹೇಳ್ತಾರೆ ಮೃತ್ಯು ಸರ್ವ ಅರಶ್ಯ. ಮೃತ್ಯು ಅನ್ನೋದೇನು? ಎಲ್ಲ ಎಷ್ಟೇ ಮಾಡಿ ಆ ಪುಣ್ಯದ ಫಲ ಮುಗಿದ ತಕ್ಷಣ ಏನ್ ಮಾಡುತ್ತೆ? ಮತ್ತೆ ಜನ್ಮವನ್ನ ನಾವು ತೆಗೆದುಕೊಳ್ಳೇಬೇಕು ಪ್ರಭುಜಿ. ಮತ್ತೆ ಜನ್ಮವನ್ನು ತೆಗೆದುಕೊಳ್ಳೆ. ನಾವು ಏನೇ ಇದು ಮಾಡ್ಲಿ, ಮೃತ್ಯು ಸರ್ವ ಅರಶ್ಯ. ಮೃತ್ಯು ಅನ್ನೋದು ಎಲ್ಲವನ್ನು ತಗೊಂಡೋಗುತ್ತೆ. ಈ ಜಗತ್ತಿನಲ್ಲಿ ತುಂಬಾ ಸುಂದರವಾದದ್ದು ಯಾವ್ದಂದ್ರೆ ಹೇಳ್ತಾರೆ ಭೌತಿಕ ಏನೋ, ಅದು ಮೃತ್ಯು ಅಂತ. ಮೃತ್ಯು ಏನ್ ಮಾಡುತ್ತೆ? ಪ್ರತಿಯೊಬ್ಬರನ್ನ ಅವನಲ್ಲಿರುವ ಪ್ರತಿಯೊಂದು ಭೌತಿಕ ಇದನ್ನು ಏನ್ ಮಾಡುತ್ತೆ? ನಾಶ ಮಾಡಿ ತೆಗೆದುಕೊಂಡು ಹೋಗುತ್ತೆ. ತೆಗೆದುಕೊಂಡು ಅವನು ಮಾಡುದು ಯಾವ್ದು? ಅವನ ಜೊತೆಗೆ ಯಾವ್ದು ಬರೋದು? ಮಾಡಿದ ಪುಣ್ಯ. ಪುಣ್ಯ ಮಾಡಿದ್ರೆ ಏನಾಗುತ್ತೆ? ಪುಣ್ಯ ಮಾಡಿದಾಗಲ್ಲ, ಮತ್ತೆ ಭಕ್ತಿ ಮಾಡಿದ್ರೆ ಸಹ ನಾವು ಭೌತಿಕ ಬಂಧನಕ್ಕೆ ನಾವು ಏನು ಅಲ್ಲಿ ನೋಡಿದ್ವಲ್ಲ, ನಾವು ಪುಣ್ಯ ಮಾಡಿ ನಾವು ಸ್ವರ್ಗೀಯ ಗ್ರಹಕ್ಕೆ ಎಲ್ಲ ಹೋಗ್ತೇವೆ. ಆದ್ರೂ ಆ ಬ್ರಹ್ಮ ಪುನರಾವರ್ತಿನ ಪುನಃ ಸಹ ನಾವೇನು ಇಲ್ಲಿಗೆನೆ ಬರ್ಬೇಕಾಗುತ್ತೆ. ಹಾಗಾಗಿ ನಾವು ಭಕ್ತಿ ಕಾರ್ಯದಲ್ಲಿ ತೊಡಕೊಳ್ಬೇಕು. ನಾವು ಶುದ್ಧ ಭಕ್ತರಾಗ್ಲಿಕ್ಕೆ ನಾವೇನು ಪ್ರಯತ್ನವನ್ನು ಮಾಡಬೇಕು, ಮಾಡ್ತಾನೆ ಇರ್ಬೇಕು. ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ರೆ ಭಗವಂತ ಏನ್ ಮಾಡ್ತಾರೆ? ಭಗವಂತ ನಮ್ಗೆ ಸಹಾಯವನ್ನು ಮಾಡ್ತಾರೆ. ತೇಷಾಂ ಸತತಿಕ್ತಾನೆ ಭಜತೆ ಪ್ರೀತಿ ಪೂರ್ವಕ ಉದ್ಯೋಗಂತ. ಅಂದ್ರೆ ಭಗವಂತ ಹೇಳ್ತಾರೆ, ಪ್ರೀತಿಪೂರ್ವಕವಾಗಿ ಯಾರು ಭಗವಂತನಿಗೆ ಸೇವೆ ಮಾಡ್ತಾರೆ, ಭಗವಂತ ಅವರಿಗೇನು ಒಳ್ಳೆಯ ಒಂದು ಬುದ್ಧಿಯನ್ನ ಕೊಡ್ತಾರೆ, ಬುದ್ಧಿಯನ್ನು ಕೊಡ್ತಾರೆ. ಹಾಗೇನೆ ಕೃಷ್ಣನನ್ನು ಯಾವುದರಿಂದಲೂ ಸಹ ಬಂಧಿತ ಮಾಡ್ಲಿಕ್ಕೆ ಆಗೋದಿಲ್ಲ. ಭಕ್ತ ಪರಾಧೀನ, ಭಕ್ತರಿಗೆ ಮಾತ್ರ ಏನು ಸಾಧ್ಯ. ನೋಡಿ, ಹಿರಣ್ಯಕಶಿಪು ಆಗ್ಲಿ, ಹಾಗೇನೆ ರಾವಣ ಆಗ್ಲಿ ಎಲ್ಲ ನೋಡಿದ್ದೇವೆ ನಾವು. ಅಂದ್ರೆ ಯಾರಿಗಾದ್ರೂ ಭಗವಂತನ ಹಿಡಿಲಿಕ್ಕೆ ಸಾಧ್ಯ ಆಯ್ತಾ? ಇಲ್ಲ ಪ್ರಭುಜಿ. ಆದ್ರೆ ಅರ್ಜುನ ನೋಡಿ, ಹಾಗೇನೆ ಯಶೋಧ ಮಾತೆ ನೋಡಿ, ಹೇಗೆ ಹಿಡಿದ್ರು ಅವರು? ಅದೇ ಭಕ್ತಿಯಿಂದ ಪ್ರಭುಜಿ, ಭಕ್ತಿಯ ಅಭಿಜಾನಾತಿ. ಭಕ್ತಿಯಿಂದ. ಭಕ್ತ ಪರಾಧೀನ, ಭಗವಂತನ ನಾವು ಭಕ್ತಿಲಿದ್ದ ಭಗವಂತ ಹೇಗಿರ್ತಾರೆ? ನಮ್ ಜೊತೆ ಸ್ನೇಹಿತರಾಗಿರ್ತಾರೆ. ಸ್ನೇಹಿತರಾಗಿರ್ತಾರೆ, ಒಂದು ನಮ್ಮ ಜೊತೆ ಇರ್ತಾರೆ. ಭಗವಂತ ಎಲ್ಲದರಲ್ಲಿ ಏನು ನಮಗೇನು ಸಹಾಯವನ್ನು ಮಾಡ್ತಾರೆ. ಅದ್ ಹೇಳ್ತಾರಲ್ಲ, ನಾವು ಭಗವಂತನ ಕೆಲಸದಲ್ಲಿದ್ರೆ ಭಗವಂತ ಯಾರ ಕೆಲಸದಲ್ಲಿ ಇರ್ತಾರೆ? ನಾವು ನಮ್ಮ ಕೆಲಸದಲ್ಲಿದ್ರೆ ನಾವ್ ಯಾವಾಗ್ಲೂ ಭಗವಂತನ ಸೇವೆಯಲ್ಲಿ ಇರ್ಬೇಕು. ಪ್ರಭುಪಾದ ಹೇಳ್ತಾರೆ, ನಾವು
ಭಗವಂತನನ್ನು ನೋಡ್ಲಿಕ್ಕೆ ಏನು ಪ್ರಯತ್ನ ಪಡ್ಬಾರ್ದಂತೆ. ನಾವ್ ಯಾವ ತರ ಪ್ರಯತ್ನ ಪಡ್ಬೇಕು? ಭಗವಂತನೇ ನಮ್ಮನ್ನ ನೋಡ್ಬೇಕು ಅನ್ಸ್ಬೇಕು ಪ್ರಭುಜಿ. ಹಾಗಾದ್ರೆ ನಾವೇನ್ ಮಾಡ್ಬೇಕು? ಸಂಪೂರ್ಣವಾದ ಭಕ್ತಿ ಸೇವೆಯನ್ನ ಮಾಡ್ಬೇಕು ಪ್ರಭುಜಿ. ಆಗ ಮಾತ್ರ ಸಾಧ್ಯ ಆಗುದು, ಇಲ್ಲದಿದ್ರೆ ಸಾಧ್ಯ ಆಗೋದಿಲ್ಲ. ಸರಿ, ಓಕೆ. ಹರೇ ಕೃಷ್ಣ ಎಲ್ಲರಿಗೂ. ಹರೇ ಕೃಷ್ಣ ಪ್ರಭುಜಿ. ಪ್ರಭು ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು. ಧನ್ಯವಾದಗಳು ಪ್ರಭುಜಿ. ಹರೇ ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ. ಪ್ರಣಾಮ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಕೇಳ್ತದಾ? ಹರೇ ಕೃಷ್ಣ ಮಾತಾಜಿ, ಕೇಳ್ತಾ ಇದೆ. ಓ, ನೀವು ಬಂದ್ರ? ನಮ್ದು ಸ್ವಲ್ಪ ಪ್ರಾಬ್ಲಮ್ ಇತ್ತು ನೆಟ್, ಅದಕ್ಕೋಸ್ಕರ ಹಾಗೆ ಆಯ್ತು. ಕೃಷ್ಣಾಯ ಮಾತಾಜಿ ನಿನ್ನೆ ಇರ್ಲಿಲ್ವಾ? ಮಾತಾಜಿ ನೀವು ಫೋನ್ ಕೊಡ್ತೀನಿ ಬೇಕಾರೆ ಮಾಡ್ಕೊಂಡೆ. ನಿನ್ನೆ ಹೊರಗೆ ಹೋಗಿದ್ದೆ ನಾನು. ಓಕೆ ಮಾತಾಜಿ. ಹಾಗೆ ಸ್ಕ್ರೀನ್ ಶೇರ್ ಮಾಡ್ಲಿಕ್ಕೆಲ್ಲ ಆಗೋದಿಲ್ಲ ಅಲ್ಲ. ಮಾತಾಜಿ ಇದು ಶ್ಲೋಕ ಓದ್ತಿರಲ್ಲ, 10ನೇ ಅದು ಭಾಗ 1 2 ಸ್ಕಂದ? 10ನೇ ಸ್ಕಂದ ಮಾತಾಜಿ. ಹೌದು, 10ನೇ ಸ್ಕಂದದಲ್ಲಿ 3 ಬುಕ್ಸ್ ಇದೆ ಅಲ್ಲ? ಅಲ್ಲ, ಇದು 2ನೇದು. 2ನೇದು 3 4 ಬುಕ್ಸ್ ಇದೆ. ಶ್ಲೋಕ 48 ಅಲ್ಲ ಸ್ಕಂದ. ಓಂ ನಮೋ ಭಗವತೆ ವಾಸುದೇವಾಯ. ಚಾಪ್ಟರ್ ಯಾವ್ದು ಮಾತಾಜಿ? ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಶ್ಲೋಕ 51. ಮಾತಾಜಿ ಯಾವ್ದು ಚಾಪ್ಟರ್? 10ನೇ ಸ್ಕಂದ, ಅಧ್ಯಾಯ 14, ಶ್ಲೋಕ 51. ಈಗ ಸುಖಮುನಿಗಳು ಮಾತನಾಡುವಂಥದ್ದು. ಇದು ಸ್ಕ್ರೀನ್ ಬಂತಂತ ಅನಿಸ್ತೇನೆ. ಬಂತು ಮಾತಾಜಿ, ಬಂದಿದೆ. ತದ್ರಾಜೇಂದ್ರ ಯಥಾ ಸ್ನೇಹ ಶ್ವಾಸ್ವಾಕಾತ್ಮನಿ ದೇಹಿನಂ ನ ತಥಾ ಮಾಮತಲಾಂಬಿ ಪುತ್ರವಿತ್ತ ಗೃಹದೀಶು. ಅನುವಾದ, ಭಾವಾರ್ಥ ಓದಿ ಒಬ್ರು. ಹರೇ ಕೃಷ್ಣ ಮಾತಾಜಿ, ಓದ್ಲಾ? ಓದಿ. ಈ ಕಾರಣಕ್ಕಾಗಿ ಏ ರಾಜೇಂದ್ರನೇ, ದೇಹಗತ ಆತ್ಮನು ಸ್ವಕೇಂದ್ರನ ಸಕ್ತನಾಗಿರುತ್ತಾನೆ. ಅವನು ತನ್ನದೆಂದುಕೊಳ್ಳುವ ಮಕ್ಕಳು, ಐಶ್ವರ್ಯ ಹಾಗೂ ಮನೆಗಿಂತ ಸ್ವಂತ ದೇಹ ಮತ್ತು ಆತ್ಮಗಳಲ್ಲಿ ಆತ ಹೆಚ್ಚು ಆಸಕ್ತನಾಗಿರುತ್ತಾನೆ. ಭಾವಾರ್ಥ: ಮಗುವಿನ ಜನನದಿಂದ ತನಗೇನಾದರೂ ಅನಾನುಕೂಲವಾಗುತ್ತದೆ ಎಂದಾದರೆ ಸ್ವತಃ ತಾಯಿಯೇ ತನ್ನ ಮಗುವನ್ನು ಗರ್ಭದಲ್ಲಿಯೇ ಕೊಂದು ಬಿಡುವುದು ಈ ಜಗತ್ತಿನೆಲ್ಲೆಡೆ ಸಾಮಾನ್ಯ ಸಂಗತಿಯಾಗಿ ಬಿಟ್ಟಿದೆ.
ಸಂಗತಿಯಾಗಿ ಬಿಟ್ಟಿದೆ. ಅದೇ ರೀತಿ ವಯಸ್ಸಾದ ತಂದೆ ತಾಯಿಗಳ ಜೊತೆಗಿದ್ದರೆ ಅದರಿಂದ ತಮಗೆ ಅನಾನುಕೂಲವಾಗುತ್ತದೆಂದಾದರೆ ಬೆಳೆದ ಮಕ್ಕಳು ಸಹ ತಂದೆ ತಾಯಿಯರನ್ನು ಆ ವೃದ್ಧಾಶ್ರಮ ಸಂಸ್ಥೆಗಳಲ್ಲಿ ಏಕಾಂಗಿಗಳಾಗಿ ಬಿಡಲು ಕಾತರರಾಗಿರುತ್ತಾರೆ. ಇದು ಹಾಗೂ ಇಂತಹ ಅನೇಕ ಉದಾಹರಣೆಗಳು ಈಗ ಜನರು ಹೇಗೆ ಸ್ವಂತ ದೇಹ ಹಾಗೂ ಆತ್ಮದ ಬಗೆಗೆ ಕಾಳಜಿ ಉಳ್ಳವರಾಗಿರುತ್ತಾರೆಂಬುದಕ್ಕೆ ನಿದರ್ಶನ. ಕುಟುಂಬ ಹಾಗೂ ಇತರ ವಸ್ತುಗಳನ್ನೊಳಗೊಂಡ ತನ್ನದು ಎಂಬ ಮನೋಭಾವಕ್ಕಿಂತ ನಾನು ಎಂಬುದನ್ನು ಪ್ರತಿನಿಧಿಸುವ ಈ ಮನೋಭಾವವೇ ಈಗ ಹೆಚ್ಚಾಗಿದೆ. ಬದ್ಧಾತ್ಮರು ಕುಟುಂಬ ಹಾಗೂ ಸಮಾಜವನ್ನು ಪ್ರೀತಿಸುತ್ತೇವೆಂದುಕೊಂಡರೂ ಸಹ ವಾಸ್ತವವಾಗಿ ಅವರು ಸೂಕ್ಷ್ಮವಾಗಿ ಅಥವಾ ಸ್ಥೂಲವಾಗಿ ಸ್ವಾರ್ಥದ ವೇದಿಕೆಯ ಮೇಲೆ ನಿಂತೇ ವ್ಯವಹರಿಸುತ್ತಿರುತ್ತಾರೆ. ಹರೇ ಕೃಷ್ಣ. ಇಲ್ಲಿ ಅನುವಾದ ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದ್ ಕಿ ಜೈ. ಅನುವಾದದಲ್ಲಿ ಈ ಕಾರಣಕ್ಕಾಗಿ ಹೇ ರಾಜೇಂದ್ರನೇ, ದೇಹಗತ ಆತ್ಮನು ಸ್ವಕೇಂದ್ರ ಆಸಕ್ತನಾಗಿರುತ್ತಾನೆ. ಇಲ್ಲಿ ಇದು ಸುಖಮುನಿಗಳು ಪರೀಕ್ಷಿತ್ ಮಹಾರಾಜನಿಗೆ ಹೇಳುವಂಥದ್ದು. ಈಗ ಇಲ್ಲಿ ಸುಖಾಚಾರ್ಯರು ಹೇಳುದು. ರಾಜೋ ಉವಾಚ, ರಾಜನ ಹತ್ರ ಹೇಳ್ತಾ ಇದ್ದಾರೆ, ದೇಹಗತ ಆತ್ಮ ಅದು ಸ್ವಕೇಂದ್ರ ಆಸಕ್ತನಾಗಿರುತ್ತದೆ. ಹಾಗೆ ಅವನು ತಾನೇ ಎಂದುಕೊಳ್ಳುವಂತಹ ಮಕ್ಕಳು, ಐಶ್ವರ್ಯ ಹಾಗೂ ಮನೆಗಿಂತ ಸ್ವಂತ ದೇಹ ಮತ್ತು ಆತ್ಮಗಳಲ್ಲಿ ಆತ ಹೆಚ್ಚು ಆಸಕ್ತನಾಗಿರುತ್ತಾನೆ. ಭಾವಾರ್ಥದಲ್ಲಿ ನೋಡೋಣ. ಮಗುವಿನ ಜನನದಿಂದ ತನಗೇನಾದರೂ ಅನಾನುಕೂಲ ಆಗುತ್ತದೆ ಎಂದಾದರೆ ಸ್ವತಃ ತಾಯಿಯೇ ತನ್ನ ಮಗುವನ್ನು ಗರ್ಭದಲ್ಲಿಯೇ ಕೊಂದು ಬಿಡುವುದು ಈ ಜಗತ್ತಿನಲ್ಲಿ ಎಲ್ಲೆಡೆ ಕೂಡ ಇದೊಂದು ಸಾಮಾನ್ಯ ಸಂಗತಿ. ಹೌದಲ್ವಾ? ಹೌದು ಮಾತಾಜಿ. ಅದು ಸರಿಯಾಗಿ ಬೆಳವಣಿಗೆ ಆಗಿಲ್ದ ಇದ್ರೆ ಬೆಳವಣಿಗೆ ಆಗ್ಲಿಲ್ಲ, ಅದಕ್ಕೆ ಹಾರ್ಟ್ ಬೀಟ್ ಇಲ್ಲ, ಹೌದು. ಮತ್ತೆ ಏನು ಬೇರೆ ಬೇರೆ ತೊಂದರೆಗಳು ಇರ್ತದೆ. ಆಗ ಎಲ್ಲ ಗರ್ಭದಿಂದ ಕೊಂದು ಬಿಡ್ತಾರೆ. ಈ ರೀತಿ ವಯಸ್ಸಾದ ತಂದೆ ತಾಯಿಗಳು ಜೊತೆಗಿದ್ದರೆ ಅದರಿಂದ ತಮಗೆ ಅನಾನುಕೂಲ ಆಗುತ್ತದೆ ಅಂದರೆ ಬೆಳೆದ ಮಕ್ಕಳು ಸಹ ಏನ್ ಮಾಡ್ತಾರೆ, ತಂದೆ ತಾಯಿಯವರನ್ನು ಕೊಂಡೋಗಿ ವೃದ್ಧಾಶ್ರಮದಲ್ಲಿ ಏಕಾಂಗಿಯಾಗಿ ಬಿಡ್ಲಿಕ್ಕೆ ಕಾತರರಾಗ್ತಾರೆ. ಇಲ್ಲದಿದ್ರೆ ತಂದೆ ಒಂದು ಮನೆಗೆ, ತಾಯಿ ಒಂದು ಮನೆಗೆ, ಏನೇನೋ ನಾವು ಇಲ್ಲಿ ನೋಡ್ತಾ ಇದ್ದೇವೆ ಅಲ್ಲವಾ? ಹೌದು ಮಾತಾಜಿ. ಇದು ಇದು ಜಯಂತಿ ಬಿ ಮಾತಾಜಿ ನೀವು ಮನೆಯಲ್ಲಿ ಮಾತನಾಡ್ತಿದ್ದೀರಾ ಅಂತ ಹೇಳಿ, ಇದು ಹಾಗೂ ಇಂತಹ ಅನೇಕ ಉದಾಹರಣೆಗಳು ಅನೇಕ ಇದೆ. ಈಗ ಜನರು ಹೇಗೆ ನಮ್ಮ ದೇಹ, ಸ್ವಂತ ದೇಹ ಅದು ಮತ್ತೆ ಆ ಆತ್ಮ, ಅದಕ್ಕೆ ಹೇಗೆ ಕಾಳಜಿ ಕೊಡಬೇಕು ಅಂತೇಳಿ ಕಾಳಜಿ ಕೊಡುವಂತಹ ಉದ್ದೇಶ ಉಳ್ಳವರಾಗಿರ್ತಾರೆ. ಇದಕ್ಕೆ ಉದಾಹರಣೆ ಕುಟುಂಬ ಮತ್ತು ಇತರ ವಸ್ತುಗಳನ್ನೊಳಗೊಂಡ ತನ್ನದು ಎಂಬ ಮನೋಭಾವಕ್ಕಿಂತ ನಾನು ಎಂಬ ಪ್ರತಿನಿಧಿಸುವಂತಹ ಈ ಮನೋಭಾವವೇ ಈಗ ಹೆಚ್ಚಾಗಿದೆ ಅಲ್ಲವಾ? ನಾನು ಎಂಬ ಮನೋಭಾವ ಎಲ್ಲರಲ್ಲಿಯೂ ಇದೆ. ನಾನು ನನ್ನದು ಎಂಬುದು ಇನ್ನೂ ಬಿಟ್ಟು ಹೋಗ್ಲಿಲ್ಲ, ನಮಗೆ ಹೋಗುವುದೂ ಇಲ್ಲ. ಬದ್ಧಾತ್ಮರು ಕುಟುಂಬ ಹಾಗೂ ಸಮಾಜವನ್ನು ಪ್ರೀತಿಸ್ತೇವೆ ಎಂದುಕೊಂಡ್ರು ಕೂಡ ನಾವು ಹೇಳ್ಬೋದು, ನಾನೆಲ್ಲ ನನ್ನ ಕುಟುಂಬವನ್ನು ಪ್ರೀತಿಸ್ತೇನೆ, ನನ್ನ ಸಮಾಜವನ್ನು ಪ್ರೀತಿಸ್ತೇನೆ, ನನ್ನ ದೇಶವನ್ನು ಪ್ರೀತಿಸ್ತೇನೆ, ಪ್ರಪಂಚವನ್ನೇ ಪ್ರೀತಿಸ್ತೇನೆ ಅಂತ ಬಾಯಲ್ಲಿ ಎಷ್ಟು ಸಹ ಹೇಳ್ತೇವೆ. ಆದರೆ ವಾಸ್ತವವಾಗಿ ನಾವು ಸೂಕ್ಷ್ಮವಾಗಿ ಅಥವಾ ಸ್ಥೂಲವಾಗಿ ಕೂಡ ನಾವು ಸ್ವಾರ್ಥದಲ್ಲೇ ಇರ್ತೇವೆ. ನಾವು ನನ್ನದು, ನಾನು ಮಾಡಿದ್ದು ಎನ್ನುವಂತಹ ಒಂದು ಹಾಮ್ ನಮ್ಮಲ್ಲಿ ಇದ್ದೇ ಇದೆ ಅಲ್ಲವಾ? ಹೌದು ಮಾತಾಜಿ. ಈ ಶ್ಲೋಕದಲ್ಲಿ ಅದನ್ನೇ ಹೇಳ್ತಾರೆ ರಾಜನಿಗೆ. ನೆಕ್ಸ್ಟ್ ಶ್ಲೋಕ ಯಾರು ಓದ್ತೀರಿ? ಶ್ಲೋಕ ಅನುವಾದ ಓದಿ. ದೇಹಾತ್ಮವಾದಿನಾಂ ಪುಂಸಾಮಪಿ ರಾಜ್ಯನ್ ಸತ್ತಮ ಯಥಾ ದೇಹ ಪ್ರಿಯತಮಸ್ತದಾ ನಃ ಅನ್ಯುಯೇ ಚ ತಂ. ಅನುವಾದ: ಹೇ ರಾಜೇಂದ್ರನೇ, ವಾಸ್ತವವಾಗಿ ದೇಹವು ಆತ್ಮವೆಂದು ಭಾವಿಸದವರಿಗೆ ದೇಹ ಸಂಬಂಧದಿಂದ ಮಹತ್ವದ್ದೆನಿಸುವ ವಸ್ತುಗಳು
ಸ್ವಯಂ ದೇಹದಷ್ಟು ಎಂದೂ ಪ್ರಿಯವಾಗುವುದಿಲ್ಲ. ಹರೇ ಕೃಷ್ಣ ಮಾತಾಡಿ. ಹರೇ ಕೃಷ್ಣ. ಇಲ್ಲಿ ದೇಹಾತ್ಮವಾದೀನಂ ಪುಂಸಾಮಾಪಿ ರಾಜನ್ಯ ಸತ್ತಂ ಯಥಾ ದೇಹ ಪ್ರಿಯತಮಸ್ತದಾ ನಾಹನ್ಯೂಯೇ ಚಾತ್ವಂ. ಹೇ ರಾಜೇಂದ್ರ. ಅನುವಾದ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದ ಕಿ ಜೈ. ಹೇ ರಾಜೇಂದ್ರನೇ, ನೋಡಿ ಪುನಃ ಹೇಳ್ತಾ ಇದ್ದಾರೆ ಇಲ್ಲಿ ಶುಕ್ರಾಚಾರ್ಯ. ರಾಜೇಂದ್ರನೇ, ವಾಸ್ತವವಾಗಿ ದೇಹವು ಆತ್ಮವೆಂದು ಯಾರು ಭಾವಿಸಿಲ್ಲದವರು ಅವರಿಗೆ ಈ ದೇಹ ಸಂಬಂಧದಿಂದ ಮಹತ್ವವಾದದ್ದು ಎನಿಸುವಂತಹ ವಸ್ತುಗಳು ಸ್ವಯಂ ದೇಹದಷ್ಟು ಪ್ರಿಯವಾಗುವುದಿಲ್ಲ. ದೇಹನೇ ಹೆಚ್ಚು ತಿಳ್ಕೊಂತಾರೆ ಹೊರತು ಆತ್ಮ ಅಂತ ಅವ್ರು ಯಾವತ್ತೂ ಇದ್ ಮಾಡಲ್ಲ. ಅವ್ರ ದೇಹ ಅವರಿಗೆ ಆತ್ಮ ಚೆನ್ನಾಗಿರುತ್ತೆ, ಅಂದ್ರೆ ಏನು ಅಂತೇಳಿ ಗೊತ್ತಿಲ್ಲ, ಅದ್ರ ಬಗ್ಗೆ ದೇಹ ಅವರಿಗೆ ಎಷ್ಟ್ ಏನು ಚೆನ್ನಾಗಿದೆ, ಗೊತ್ತಿಲ್ಲದಿದ್ರೆ ನನ್ ಶರೀರ ಎಷ್ಟ್ ಚೆನ್ನಾಗಿದೆ, ನನ್ ದೇಹ ಎಷ್ಟ್ ಚೆನ್ನಾಗಿದೆ ಅಂತ ಆ ಕಡೆ ಇದ್ದಷ್ಟು ಇದು ಬೇರೆ ಯಾವ ವಸ್ತುದ ಮೇಲೂ ಅವ್ರಿಗೆ ಗಮನ ಇರೋದಿಲ್ಲ. ಅಟ್ರಾಕ್ಷನ್ ಇಲ್ಲ. ನಾನು ನನ್ನ ದೇಹವನ್ನು ಮಾತ್ರ ನೋಡ್ತೇನೆ, ನನ್ನ ಆತ್ಮವನ್ನು ನೋಡುವುದಿಲ್ಲ. ಆ ರೀತಿಯಲ್ಲಿ ಅಲ್ಲವಾ? ಹರೇ ಕೃಷ್ಣ. ದೇಹ ಸಂಬಂಧದಲ್ಲಿ ಮಾತ್ರ, ಅದಕ್ಕೆ ಮಾತ್ರ ಮಹತ್ವವನ್ನು ಕೊಡ್ತಾರೆ ಅವರು. ಎಷ್ಟು ಕ್ರೀಮ್ಗಳು ಅದು ಇದು ತಂದು ಇದ್ ಮಾಡ್ಕೊಂಡು ದೇಹ ಮಾತ್ರ ಇದ್ ಮಾಡ್ಕೊಂತಾರೆ ಅಷ್ಟು ತಾನು ಎಲ್ಲಿದ್ದೀನಿ, ಎಲ್ಲಿ ಯಾರಿದ್ದಾರೆ ಅನ್ನೋದೇ ಅರ್ಥ ಆಗೋದಿಲ್ಲ ಅವ್ರಿಗೆ. ಅರ್ಥ ಆಗುತ್ತಿಲ್ಲ. ಓಕೆ, 53, 54 ನಾಳೆ ಓದೋಣ. ಇವತ್ತು 2 ಸಾಕು, ಯಾಕಂದರೆ ಇನ್ನೂ ಇರೋದು. ಅಥವಾ 53 ಓದಿ ಬಿಡ್ಲಾ? ದೊಡ್ಡದುಂಟಾ? ಓದಿ ಮಾತಾಡಿ. ನೋಡಿ, ಶ್ಲೋಕ ಅನುವಾದ ಒಬ್ಬರು ಓದಿ. ಹರೇ ಕೃಷ್ಣ. ಜಯಂತಿ ಮಾತಾಜಿ ಶ್ಲೋಕ ಅನುವಾದ ಓದಿ. ಯಾರಿದ್ದಾರೆ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹಾ, ಓದ್ಲಾ ಮಾತಾಜಿ? ಒಂದು ನಿಮಿಷ. ಕೇಳ್ತಾ? ಧ್ವನಿ ಕೇಳಿಸ್ತಾ ಇದೆ ಎಲ್ಲೋ. ಅದು ಸಂಕದಲ್ಲಿ ನಮ್ಮ ಮನೆಯಲ್ಲಿ ಆಗೋದು. ಹೌದಾ? ಕೃಷ್ಣ ಕೃಷ್ಣ. ಶ್ಲೋಕ ಅನುವಾದ ಯಾರು? ಶೋಭಾ ಮಾತಾಜಿ ಓದ್ತೀರಾ? ಓದಿ ಮಾತಾಜಿ ಶ್ಲೋಕ ಅನುವಾದ. ಭಾವಾರ್ಥ ಇನ್ನೊಬ್ರು ಓದಿ. ದೇಹೋಪಿ ಮಮತಾ ಭಾಗ್ ಚೈತ್ಯಾರ್ಹಸೌ ನಾತ್ಮವತ್ಪ್ರಿಯಃ ಯಜ್ಜಿರ್ಯತ್ಯಪಿ ದೇಹೇಸ್ಮಿನ್ ಜೀವಿತಾಶಾ ಬಲೀಯಸಿ. ಅನುವಾದ: ಯಾವ ವ್ಯಕ್ತಿಯೇ ಆಗಲಿ ದೇಹವನ್ನು ನಾನು ಎಂಬುದಕ್ಕೆ ಬದಲಾಗಿ ನನ್ನದು ಎಂದು ಪರಿಭಾವಿಸುವ ಹಂತಕ್ಕೆ ಬಂದಾಗ ಆತ ಖಂಡಿತವಾಗಿಯೂ ದೇಹವನ್ನು ತನ್ನ ಆತ್ಮನಷ್ಟೇ ಪ್ರಿಯ ಎಂದು ಭಾವಿಸುವುದಿಲ್ಲ. ದೇಹಕ್ಕೆ ವಯಸ್ಸಾಗುತ್ತಾ ನಿರುಪಯುಕ್ತವಾಗುತ್ತಿದ್ದರೂ ತಾನಿನ್ನು ಬದುಕಿರಬೇಕೆಂಬ ಒಬ್ಬ ವ್ಯಕ್ತಿಯ ಇಚ್ಛೆಯು ಬಲವಾಗಿಯೇ ಇರುತ್ತದೆ. ಹರೇ ಕೃಷ್ಣ. ಓದ್ಬೇಕು ಅಂತ ಭಾವಾರ್ಥ. ಇದನ್ನು ಒಂದು ಪ್ಯಾರ ಓದಿ ಮಾತಾಜಿ. ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವರೇ. ಮಮತಾಭಾಕ್ ಎಂಬ ಪದವು ಇಲ್ಲಿ ತುಂಬಾ ಮಹತ್ವವಾದದ್ದು. ಸಾಮಾನ್ಯವಾಗಿ ಮೂರ್ಖ ವ್ಯಕ್ತಿಯು ನಾನೇ ಈ ದೇಹ ಎಂದು ಭಾವಿಸುತ್ತಾನೆ. ಆದರೆ ಹೆಚ್ಚು ವಿವೇಚನೆಯುಳ್ಳ ಬುದ್ಧಿವಂತ ವ್ಯಕ್ತಿಯು ಇದು ನನ್ನ ದೇಹ ಎಂದು ಯೋಚಿಸುತ್ತಾನೆ. ಸಾಹಿತ್ಯ ಹಾಗೂ ಸಾಮಾನ್ಯದ ಜನಪದದಲ್ಲಿ ವಯಸ್ಸಾದ ವ್ಯಕ್ತಿ ಹೊಸ ಯೌವನದ ದೇಹವನ್ನು ಪಡೆಯುವ ಕನಸಿನ ಕತೆ ಸಾಮಾನ್ಯ. ಹೀಗೆ ಸಾಮಾನ್ಯ ಜನರು ಸಹ ಆತ್ಮವು ನಾನಾ ಭಿನ್ನ ದೇಹಗಳಲ್ಲಿ ಇರುವುದು ಸಾಧ್ಯವೆಂಬ ಅರಿವನ್ನು ಹೊಂದಿ ಆತ್ಮ ಸಾಕ್ಷಾತ್ಕಾರದ ಕಲ್ಪನೆಯನ್ನು ಗ್ರಹಿಸಿಕೊಳ್ಳುತ್ತಾರೆ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ನೆಕ್ಸ್ಟ್ ಉಮಾದೇವಿ ಮಾತಾಜಿ ಓದ್ತೀರಾ? ಸ್ವಲ್ಪ ಇರುದು ನೋಡಿ, ಓದ್ತೀರಾ? ಇಲ್ಲ ಮಾತಾಜಿ, ಓದಲ್ಲ, ಬೇರೆಯವ್ರು ಕೊಡಿ ಮಾತಾಜಿ. ಓದ್ಲಾ ಮಾತಾಜಿ? ಓದ್ಲಾ ಮಾತಾಜಿ? ಹಾ, ಓದಿ ಮಾತಾಜಿ. ಬುದ್ಧಿವಂತ ವ್ಯಕ್ತಿಯು ದೇಹಕ್ಕೆ ವಯಸ್ಸಾಗಿ, ಅಲ್ಲಿಂದ ತಾನೇ ಮಾತಾಜಿ? ಹೌದೌದು. ಬುದ್ಧಿವಂತ ವ್ಯಕ್ತಿಯು ದೇಹಕ್ಕೆ ವಯಸ್ಸಾಗಿ ಅಪ್ರಯೋಜಕವಾದರೂ ತನ್ನ ದೇಹ ಹೆಚ್ಚು ದಿವಸ ಇರಲಾರದೆಂದು ಆತನಿಗೆ ತಿಳಿದಿದ್ದರೂ ಆತ ಬದುಕುವ ಬಲವಾದ
ಇಚ್ಛೆ ಹೊಂದಿರುತ್ತಾನೆ. ಇದು ಆತ ಕ್ರಮೇಣ ದೇಹಕ್ಕಿಂತ ಆತ್ಮ ಹೆಚ್ಚು ಮುಖ್ಯವೆಂಬ ಅರಿವು ಪಡೆಯುವುದೆಂಬುದನ್ನು ಸೂಚಿಸುತ್ತದೆ. ಹೀಗೆ ಬದುಕುವ ಇಚ್ಛೆಯು ಶ್ರೇಷ್ಠವಾಗಿ ಒಬ್ಬ ವ್ಯಕ್ತಿಯನ್ನು ಆತ್ಮ ಸಾಕ್ಷಾತ್ಕಾರದ ಅರಿವಿನ ಆರಂಭದ ಹಂತಕ್ಕೆ ಕರೆದೊಯ್ಯಬಹುದು. ಈ ಸಂದರ್ಭದಲ್ಲಿಯೂ ಸಹ ಒಬ್ಬನ ಮೂಲ ಅನುರಾಗವು ಆತ್ಮದ ಬಗೆಗೆ ಇದೆಯೇ ಹೊರತು ತನಗೆ ಸೇರಿದ್ದೆಂಬುದರ ಬಗೆಗಲ್ಲ. ಹರೇ ಕೃಷ್ಣ ಮಾತಾಜಿ. ಮುಂದಕ್ಕೆ ಹೋದ್ಲ ಮಾತಾಜಿ? ಆಯ್ತು, ಅಷ್ಟೇ ಮಾತಾಜಿ. ಪರೀಕ್ಷೆ ಇದು ಇನ್ನ full ಇದೆ ಓದಿ. ಮಾತಾಜಿ. ಇದು ಫುಲ್ ಓದಿ. ಪರೀಕ್ಷಿತ ರಾಜ ಮತ್ತು ಶುಕಮುನಿಗಳ ನಡುವೆ ನಡೆದ ತಾನು ತನ್ನದೆಂಬುದರ ಪ್ರೀತಿಯ ಬಗೆಗಿನ ಇಡೀ ಚರ್ಚೆ ಅಂತಿಮವಾಗಿ ಬೃಂದಾವನದ ಗೋವುಗಳು ಮತ್ತು ಗೋಪಿಕಾ ಸ್ತ್ರೀಯರು ಕೃಷ್ಣನನ್ನು ತಮಗಿಂತಲೂ ಹೆಚ್ಚು ಪ್ರಿಯನೆಂದು ಏಕೆ ಪರಿಗಣಿಸಿದರು ಎಂಬುದರ ಕಡೆ ಸೆಳೆಯುವಂತಹದ್ದಾಗಿದೆ ಎಂಬುದನ್ನು ಗಮನಿಸಬಹುದಾಗಿದೆ. ಈ ಚರ್ಚೆಯು ಹೀಗೆ ಮುಂದುವರಿಯುತ್ತದೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ, ಧನ್ಯವಾದಗಳು. ಇಲ್ಲಿ ಅನುವಾದದಲ್ಲಿ ಯಾವ ವ್ಯಕ್ತಿಯೇ ಆಗಲಿ ನಾವು ನಮ್ಮ ದೇಹವನ್ನು ನಾನು ಎಂಬುದು ಬದಲಾಗಿ ನನ್ನದು ಎಂದು ಪರಿಭವಿಸುವ ಹಂತಕ್ಕೆ ಬಂದಾಗ ಆತ ಖಂಡಿತವಾಗಿಯೂ ದೇಹವನ್ನು ತನ್ನ ಆತ್ಮನಷ್ಟೇ ಪ್ರಿಯ ಎಂದು ಭಾವಿಸುವುದಿಲ್ಲ. ನಾವೆಲ್ಲರೂ ಕೂಡ ನಾನು ನನ್ನದು ಅಷ್ಟೇ ನಮ್ಮಲ್ಲಿ ಇರುವಂಥದ್ದು ಅಲ್ಲವಾ? ಹೌದೋ ಅಲ್ಲವೋ? ನಾವು ಆತ್ಮ ಅಂತೇಳಿ ಭಾವಿಸಿದರೆ ಮಾತ್ರ ನಮಗೆ ನಾನು ನನ್ನದು ಎಂಬುದು ಸ್ವಲ್ಪ ಸ್ವಲ್ಪವೇ ನಮ್ಮಿಂದ ಹೋಗ್ತದೆ. ಆದರೆ ದೇಹಕ್ಕೆ ವಯಸ್ಸಾಗುತ್ತಾ ಬರುವಾಗ ದೇಹ ಏನು ನಿರುಪಯುಕ್ತ ಆಗ್ತದೆ. ತಾನಿನ್ನು ಬದುಕಿರಬೇಕೆಂಬ ಇನ್ನೂ ಇಚ್ಛೆ ಆ ವ್ಯಕ್ತಿಯಲ್ಲಿ ಬಲವಾಗಿಯೇ ಇರ್ತದೆ. ಅಯ್ಯೋ ನಾನು ದೇಹ, ನಾನು ಎಂತ ವಯಸ್ಸಾಯಿತು, ಇನ್ನು ನಾನು ಸ್ವಲ್ಪ ಸಮಯ ಅಂತ ಹೇಳಿ ಇರ್ತದ, ಇನ್ನು ಬದುಕಬೇಕು ಎಂಬ ಆಸೆ ಇರ್ತದೆ ಅಲ್ಲವಾ? ತುಂಬಾ ದುಡ್ಡಿರೋರು ಡಾಕ್ಟರ್ನ ಎಷ್ಟಾರು ದುಡ್ಡಾರು ಖರ್ಚಾಗ್ಲಿ ಮತ್ತೆ ಪ್ರಭು ಡಾಕ್ಟರ್ ನಾನು ಉಳಿಸ್ಬಿಡಿ, ನನ್ನ ಜೀವ ಇದ್ ಮಾಡಿ ಅಂತ ಹೇಳ್ತಾರೆ. ಹೌದಾ? ಓಕೆ, ಏನ್ ಬೇಕಾದ್ರೂ ಮಾಡ್ತಾರೆ. ಮಮತಾ ಬಾಕ್ ಎಂಬ ಪದವು ಇಲ್ಲಿ ತುಂಬಾ ಮಹತ್ವವಾದದ್ದು. ಸಾಮಾನ್ಯವಾಗಿ ಮೂರ್ಖ ವ್ಯಕ್ತಿಯು ನಾನೇ ಈ ದೇಹ ಅಂತೇಳಿ ಭಾವಿಸ್ತೇವೆ. ನಾವು ಅಷ್ಟೇ ಮೂರ್ಖರಾಗಿದ್ದೆವು, ನಾವು ದೇಹ ಅಂತೇಳಿ ಭಾವಿಸಿದೆವು, ನಮ್ಮ ದೇಹವನ್ನೇ ನಾವು ಪೋಷಣೆ ಮಾಡಿಕೊಂಡು ಬಂದೆವು. ಆದರೆ ಹೆಚ್ಚು ವಿವೇಚನೆಯುಳ್ಳಂತಹ ಬುದ್ಧಿವಂತ ವ್ಯಕ್ತಿ ಏನು ಮಾಡ್ತಾರೆ, ಇದು ನನ್ನ ದೇಹ ಅಂತೇಳಿ ಯೋಚಿಸ್ತಾನೆ. ಸಾಹಿತ್ಯ ಮತ್ತು ಸಾಮಾನ್ಯದ ಜಾನಪದದಲ್ಲಿ ವಯಸ್ಸಾದ ವ್ಯಕ್ತಿ ಹೊಸ ಯೌವನದ ದೇಹವನ್ನು ಪಡೆಯಲಿಕ್ಕೆ ಕನಸಿನ ಕತೆ ಸಾಮಾನ್ಯ ಅಲ್ಲವಾ? ನಮಗೆ ಹೊಸ ಯೌವನ ಯಾವಾಗಲೂ ಇರಬೇಕು, ನಾವು ಮುದುಕರಾಗಬಾರ್ದು. ನಮ್ಮನ್ನು ಮೊದಲು ಯಾರಾದರೂ ಅಜ್ಜಿ ಅಂತ ಹೇಳಿ ಕರೆದ್ರೆ ಎಷ್ಟು ಕೋಪ ಬರ್ತಿತ್ತು ಅಲ್ಲವಾ? ಮೊದಲಿನ ಕಾಲದಲ್ಲಿ ನೋಡಿದ್ದೀರಾ ನೀವು? ಆಂಟಿನ್ ಕುಡ್ದು ಅಜ್ಜಿನ್ ಕುಡ್ದು ಕೆಲವರಿಗೆ ಬಹಳ ಅದೆಲ್ಲ ತುಂಬಾ ಮಾಡ್ಕೊಂತಾರೆ. ತುಂಬಾ ವರ್ಡಿಂಗ್ಸ್ ಅನ್ನೋರು ನಾನು ಆಂಟಿ ಆದ್ಬಿಟ್ಟೇನಾ ಅಂತ ಹೇಳಿ ಹೇಳ್ತಿದ್ರು. ಇದೆಲ್ಲ ಸಾಮಾನ್ಯ. ಯಾಕೆಂದ್ರೆ ನಾನು ಚಿರ ಯೌವನದಲ್ಲಿ ಇದ್ದೇನೆ. ಆದರೆ ನಾವು ಮನಸ್ಸಿನಲ್ಲಿ ಅನಿಸ್ಕೊಳ್ಬೇಕಂತೆ ನಮ್ಗೆ ಎಷ್ಟು ಪ್ರಾಯ ಆದ್ರೂ ಕೂಡ ನಾನು ಯೌವನ ಅಂತೇಳಿ. ಹೀಗೆ ಸಾಮಾನ್ಯ ಜನರು ಸಹ ಆತ್ಮವು ನನ್ನ ಈ ಭಿನ್ನ ದೇಹಗಳಲ್ಲಿ ಇರುವುದು ಸಾಧ್ಯವೆಂಬ ಅರಿವನ್ನು ಹೊಂದಿ ಆತ್ಮ ಸಾಕ್ಷಾತ್ಕಾರದ ಕಲ್ಪನೆಯನ್ನು ಮತ್ತೆ ಅವರು ಗ್ರಹಿಸಿಕೊಳ್ತಾರೆ. ಮತ್ತೆ ಗೊತ್ತಾಗ್ತದೆ ಅವರಿಗೆ ಆತ್ಮ ಯಾವುದು ಏನು ಅಂತೇಳಿ. ಬುದ್ಧಿವಂತ ವ್ಯಕ್ತಿಯು ದೇಹಕ್ಕೆ ವಯಸ್ಸಾಗಿ ಅಪ್ರಾಯೋಜಕವಾದರೂ ಕೂಡ ತನ್ನ ದೇಹ ಹೆಚ್ಚು ದಿವಸ ಇರಲಾರದೆಂದು ಆತನಿಗೆ ತಿಳಿದಿದ್ರೂ ಕೂಡ ಆತ ಬದುಕುವ ಬಲವಾದ ಇಚ್ಛೆ ಹೊಂದಿರುತ್ತಾನೆ. ನಿಜವಾಗಿ ಹೌದು ಅಲ್ಲವಾ? ನಮಗೆ ಸಾವು ಬರ್ತದೆ ಅಂತ ಹೇಳುವಾಗ ಒಂಥರ ಅಯ್ಯೋ ನಾನು ಇನ್ನೊಂದು ಸ್ವಲ್ಪ ಸಮಯ ಬದುಕಿದ್ರೆ ಒಳ್ಳೇದಿತ್ತು, ಇನ್ನೂ ನನ್ನ ಕೆಲಸಗಳು ಬಾಕಿ ಇದೆ, ಏನೇನು ಬಾಕಿ ಇದೆ ಅಂತೇಳಿ ಪಟ್ಟಿ ಮಾಡಿ ಇಟ್ಕೊಳ್ಳೋಣ ಅಲ್ಲವಾ? ನಂದಿನಿ ಮಾತಾಜಿ ಏನ್ ಮಾಡ್ತೀರಿ? ಹರೇ ಕೃಷ್ಣ. ಸಾವು ಬರ್ತದೆ ಅಂತೇಳಿ ನಮಗೆ ಮೊದಲೇ ಸೂಚನೆ ಗೊತ್ತಾದ್ರೆ ನಾವು ಏನು ಮಾಡ್ತೇವೆ? ಅಯ್ಯೋ ಭಗವಂತ, ನನಗೆ ಇನ್ನೂ ಸ್ವಲ್ಪ ಆಯುಷ್ಯ ಕೊಡಪ್ಪ, ನನಗೆ ಇನ್ನೂ ಮಾಡುವಂಥ ಕೆಲಸಗಳು ತುಂಬ ಇದೆ, ಬಾಕಿ ಉಳಿತದೆ ಅಂತೇಳಿ ನಮ್ಮಲ್ಲಿ ಅಲ್ಲವಾ ಆಲೋಚನೆಗಳು. ಪದ್ಮಾ ಮಾತಾಜಿ ಏನೋ ಲೆಕ್ಕ ಹಾಕ್ತಾ ಇದ್ದಾರೆ ಅವರು. ಯಾವುದು ಇಲ್ಲ, ಏನು ಇಲ್ಲ ಅಲ್ಲವಾ?
ಇನ್ನು ಬದುಕಬೇಕೆಂಬ ಹಂಬಲ ಇಲ್ಲವಾ? ಇಲ್ಲ ಮಾತಾಜಿ, ನನ್ಗಿಲ್ಲ. ನನ್ಗೆ ಯಾವ್ದು ಇದು ವೆರಿ ಇಲ್ಲ, ಗುಡ್, ಮಾಡ್ಬೇಕು ವೆರಿ ಅಂತಾನು ಗುಡ್, ಇಲ್ಲ. ವೆರಿ ನೈಸ್. ಹಾಗಿರ್ಬೇಕು. ಇದು ಯಾವಾಗ ಬೇಕಾದ್ರೂ ಭಗವಂತ ಕರೆದುಕೊಂಡು ಹೋಗ್ಲಿ, ನಾವು ರೆಡಿ. ಆ ರೀತಿ ಇರ್ಬೇಕಂತ. ಇದು ಆತ ಕ್ರಮೇಣ ದೇಹಕ್ಕಿಂತ ಆತ್ಮ ಹೆಚ್ಚು ಮುಖ್ಯವೆಂಬ ಅರಿವು ಪಡೆಯುತ್ತಾನೆ ಎಂಬುದನ್ನು ಸೂಚಿಸುತ್ತದೆ. ಕ್ರಮೇಣವಾಗಿ ಅವನಿಗೆ ಗೊತ್ತಾಗ್ತದೆ, ನಮ್ಮ ದೇಹಕ್ಕಿಂತ ಸಹ ನಾವು ಆತ್ಮ. ಅದಕ್ಕೇನು ಸಾವಿದೆಯಾ? ಇಲ್ಲ, ಈ ದೇಹ ಮಾತ್ರ ಹೋಗ್ತದೆ. ಈ ಕುಟುಂಬ ಸಂಸಾರದಿಂದ ನಾವು ಮಾತ್ರ ಬಿಡುಗಡೆ ಹೊಂದುತ್ತೇವೆ. ಆದರೆ ಆತ್ಮಕ್ಕೆ ಏನಾಗ್ತದೆ? ಇರ್ತೇವೆ ಎಲ್ಲಿಯಾದ್ರೂ, ಪುನಃ ಇನ್ನೊಂದು ಜನ್ಮ ಕೊಡ್ತಾನೆ ಭಗವಂತ. ಆತ್ಮಕ್ಕೆ ಸಾವು ಎಂಬುದು ಇಲ್ಲ, ಈ ದೇಹ ಮಾತ್ರ ನಾಶ ಆಗ್ತದೆ. ಅದನ್ನೇ ನಾವು ತಿಳಿದುಕೊಂಡಿರ್ಬೇಕು. ಹೀಗೆ ಬದುಕುವ ಇಚ್ಛೆಯು ಪರೋಕ್ಷವಾಗಿ ಒಬ್ಬ ವ್ಯಕ್ತಿಯನ್ನು ಆತ್ಮ ಸಾಕ್ಷಾತ್ಕಾರದ ಅರಿವಿನ ಆರಂಭದ ಹಂತಕ್ಕೆ ಕರೆದೊಯ್ಯಬಹುದು. ಕೊನೆಯ ಸ್ಟೇಜಿಗೆ ಬಂದಾಗ ನನಗೆ ಭಕ್ತಿ ಮಾರ್ಗ ಬೇಕು, ಭಕ್ತಿ ಸೇವೆ ಮಾಡಬೇಕು ಅಂತ ಹೇಳಿದರೆ ಸಾಧ್ಯವಾ ಮಾಡಲಿಕ್ಕೆ? ವಾಯ್ಸ್ ಕೇಳ್ಬೋದು ಭಗವಂತ. ಇಲ್ಲ ಮಾತಾಜಿ, ಅದು ಆಗುದೇ ಇಲ್ಲ ಅಂತ. ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಯಾಕೆಂದ್ರೆ ಕಣ್ಣು ಕಾಣಿಸಲ್ಲ, ಎಲ್ಲ ಕಿವಿ ಕೇಳಿಸಲ್ಲ, ಅಂಗಾಂಗಗಳು ಒಂದೊಂದೇ ಆಗಿ ನಿಷ್ಕ್ರಿಯಗೊಳ್ತದೆ. ಅದೇ ಕೆಲವರಿಗೆ ಕಣ್ಣು ಕಾಣುವುದಿಲ್ಲ, ಕಿವಿ ಕೇಳುವುದಿಲ್ಲ, ಮನಸ್ಸಿನಲ್ಲಿ ಆ ಮನಸ್ಸು ಮೆದುಳು ಅಲ್ಲಿ ಒಂದು ಸ್ಟೆಪ್ ಕೈಕಾಲು ಅಲ್ಲಾಡಿಸ್ಲಿಕ್ಕೆ ಕೂಡ ಆಗುವುದಿಲ್ಲ. ಇಂತಹ ಸ್ವರ ಬರುವುದಿಲ್ಲ, ಮಾತನಾಡಲಿಕ್ಕೆ ಬರುವುದಿಲ್ಲ. ಆಹಾರ ತೆಗೆದುಕೊಳ್ಳುವಾಗ ಕೂಡ ಅವರು ಬೇಡ ಅಂತ ಹೇಳುವಂತಹ ಪೊಸಿಷನ್ ಅಲ್ಲಿ ಇರ್ತಾರೆ. ಒಂದೊಂದೇ ವಸ್ತುಗಳು ಬೇರೆಯವರೇ ಕೆಲಸ ಮಾಡ್ಬೇಕು ಮಾತಾಜಿ, ಅವ್ರಿಗೆ ಎಲ್ಲ ಬೇರೆಯವರೇ ಎಲ್ಲ ಕೆಲಸ ಬೇರೆಯವರು ಮಾಡ್ಬೇಕು. ಹೌದು, ಆಗ ಅದು ತುಂಬಾ ಆ ಜೀವ ಮಾಡಿಸ್ಬೇಕು, ಸ್ನಾನ ಮಾಡಿಸ್ಬೇಕಾದ್ರೆ ಬೇರೆಯವ್ರು ಮಾಡಿಸ್ಬೇಕು, ತಿನ್ಸ್ಬೇಕಾದ್ರೆ ಬೇರೆಯವ್ರು ಮಾಡ್ಬೇಕು. ಏನು ಮಾಡಿದ್ರು ಗೊತ್ತಾಗುದಿಲ್ಲ. ಅದು ಏನು ಒಂದು ಚಿಕ್ಕ ಮಗು ಹುಟ್ಟಿದ ಕೂಡ್ಲೆ ಅದಕ್ಕೇನಾದ್ರೂ ಗೊತ್ತಾಗ್ತದಾ? ಇಲ್ಲ ಮಾತಾಜಿ. ಹಾಗೆ ಇಲ್ಲಿ ಇದು ಕೂಡ ಅದೇ ರೀತಿ, ಏನು ಗೊತ್ತಾಗುದಿಲ್ಲ. ಸ್ತಂಭೀಭೂತರಾಗಿ ಅಲ್ಲೇ ನೋಡಿದಲ್ಲೇ ನೋಡ್ತಾರೆ, ಎಲ್ಲಿಯೋ ನೋಡ್ತಾರೆ, ಏನೇನು ಆತು. ಇದೆಲ್ಲ ಜಯಂತಿ ಮಾತಾಜಿಗೆ ಸಹ ಅನುಭವ ಆಗಿದೆ, ನೋಡಿದ್ದೀರಿ ಅಲ್ಲವಾ? ಯಾವ್ಯಾವ ರೀತಿಯ ಪೇಷಂಟ್ಗಳು ಇರ್ತವೆ ಡಿಸೀಸ್ ಅಂತ ಹೇಳ್ತಾರೆ ಒಂದು. ಹೌದು, ಅಂತ ಒಂದು ಪ್ರಾಣ ಹೋಗುವಾಗ ಅವರು ಪಡುವ ಯಾತನೆ ಅದು ಅವರಿಗೆ ಗೊತ್ತು. ಅದನ್ನು ನೋಡುವಾಗ ನಮಗೆ ಅಯ್ಯೋ, ಯಾಕಾಗಿ ಇಷ್ಟು ಇವರು ಬೆಡ್ ಅಲ್ಲಿ ಹೀಗೆ ಕಾಳ ಸಮಯ ತೆಗಿತಾರೆ ಅಂತೇಳಿ ಅನಿಸ್ತದೆ. ನಾವು ನೋಡಿದ್ವಿ ಪ್ರಭು ಮಾತಾಜಿ, ನಾವು ಅನುಭವಿಸ್ಬಿಟ್ಟಿದ್ವಿ. ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಪ್ರಾಯದವರನ್ನು ನೋಡುವಾಗ ನಿಮ್ಗೂ ಅನಿಸ್ತದೆ ಅವರು ಪಡುವಂತಹ ನೋವು ಯಾತನೆಗಳು. ಅದನ್ನು ನಮಗೂ ತೆಗೆದುಕೊಳ್ಳಿಕ್ಕಾಗುದಿಲ್ಲ. ಇನ್ನು ಆ ಬೆಡ್ ಸೋರ್ ಪೇಷಂಟ್ ಇದಂತ ಹೇಳುದೇ ಬೇಡಪ್ಪ ದೇವ ಕೃಷ್ಣ. ಅದಕ್ಕೆ ನಾವು ಭಗವಂತನ ದಿವಸ ಕೇಳ್ಕೊಳ್ಳೋದು, ಬೇಗ ಇದ್ ಮಾಡ್ಬಿಡಪ್ಪ, ನಮ್ಗೆ ಚೆನ್ನಾಗಿದ್ದ ಹಾಗೆ ಸ್ವಲ್ಪ ಗೊತ್ತಿಲ್ಲ ಮಾತಾಜಿ, ನಾವು ಮಾಡಿದ ಪಾಪ ಕರ್ಮಗಳು ಎಷ್ಟಿದೆಯೋ ಅದಕ್ಕೆ ತಕ್ಕ ನಾವು ಅನುಭವಿಸಲೇಬೇಕು. ಅದು ಕೇಳ್ಕೊಳ್ಳೋದು ಭಗವಂತನ ಕೇಳ್ಬೋದು, ಇಲ್ಲ ಮಾತಾಜಿ, ಕೇಳ್ಬೋದು, ಭಗವಂತ ಕೊಡ್ತಾನೆ. ಮಾತಾಜಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಾನೆ, ಎಲ್ಲಾ ಪಾಪಗಳನ್ನ ನಾನೇ ತಗೊಳ್ತೇನೆ. ಯಾವುದು ಆತ್ಮಕ್ಕೆ ಮೆಡಿಸಿನ್ ಕೊಡದಿದ್ರೆ ಮೆಡಿಸಿನ್ ಕೊಡಿ. ಆತ್ಮಕ್ಕೆ ಮೆಡಿಸಿನ್ ಕೊಡ್ಬೇಕು. ನಮ್ಮ ಆತ್ಮಕ್ಕೆ ನಾವು ಮೆಡಿಸಿನ್ ಕೊಡದಿದ್ರೆ ನಾವು ಏನ್ ಮಾಡಿದ್ರು ಭಗವಂತ ತೆಗೆದುಕೊಳ್ಬೇಕಲ್ಲ. ನಾವು ಭಗವಂತನನ್ನು ಸ್ವೀಕರಿಸಲಿಲ್ಲ ಇನ್ನು ಕೂಡ, ಮತ್ತೆ ಹೇಗೆ ಹೋಗುದು? ಭಗವಂತನನ್ನು ಸ್ವೀಕರಿಸಬೇಕು, ಭಗವಂತನ ಈ ಜಪವನ್ನು ಮಾಡ್ಬೇಕು. ಪರೀಕ್ಷಿತ ರಾಜ ಮತ್ತೆ ಸುಖ ಮುನಿಗಳ ನಡುವೆ ನಡೆದು ತಾನು ನಡೆದಂತಹ ತಾನು ತನ್ನದು ಎಂಬುದರ ಪ್ರೀತಿಯ ಬಗೆಗಿನ ಇಡೀ ಚರ್ಚೆ ಅಂತಿಮವಾಗಿ ಈ ವೃಂದಾವನದ ಗೋವುಗಳು ಗೋಪಿಕ ಶ್ರೀಯರು ಕೃಷ್ಣನನ್ನು ತಮಗಿಂತಲೂ ಹೆಚ್ಚು ಪ್ರಿಯನೆಂದು ಏಕೆ ಪರಿಗಣಿಸಿದ್ರು ಎಂಬುದರ ಕಡೆ ಇಲ್ಲಿ ಸೆಳೆಯುವಂತಾಗಿದೆ. ಯಾಕೆ ತಮಗಿಂತಲೂ ಸಹ ಕೂಡ ಹೆಚ್ಚಿಗೆ ಪ್ರಿಯರವರು ಅಂತೇಳಿ ಈ ಚರ್ಚೆ ಪುನಃ ಮುಂದುವರಿತಾ ಹೋಗ್ತದೆ ನಾಳೆಯಿಂದ. ಅದು ಯಾಕೆ ಭಗವಂತ ಅವರಲ್ಲಿ ಗೋಪಿಕಾ ಶ್ರೀಯರು ಯಾವಾಗಲೂ ಅವರು ಯಾಕೆ ಅವರಿಗೆ ಗೋಪಿಕಾ ಶ್ರೀಯರಾಗ್ಲಿ ಗೋಪಾಲಕರಾಗ್ಲಿ ಮತ್ತೆ ಈ ಗೋವುಗಳಾಗ್ಲಿ ಯಾವಾಗಲೂ ಕೃಷ್ಣನನ್ನು ನೆನೆಸ್ತಾ ಇರ್ತವೆ. 24 ಗಂಟೆ 24 ಗಂಟೆಯೂ ಅವನ ಸೇವೆ ಮಾಡ್ತಾ ಇರ್ತಾರೆ. ಮನೆಯಲ್ಲಿ ಇದ್ರೂ ಕೂಡ ಅವರೀಗ ಗೋಪಿಕಾ ಇವರು ಕೂಡ ಅವರವರ ಮನೆಯಲ್ಲಿ ಇದ್ರೂ ಕೂಡ ಅವರು ಭಗವಂತನನ್ನು ಯಾವೊಂದು ಕ್ಷಣವೂ ಮರೆಯದ ಅಂತಹ ಗೋಪಕನ್ಯರು. ಅದಕ್ಕೆ ಭಗವಂತ ಅವರಿಗೆ ತುಂಬಾ ಪ್ರೀತಿ ಪಾತ್ರನಾಗಿದ್ದ.
ನಾವೇನ್ ಮಾಡ್ತೀವಿ? ನಾವಷ್ಟು ಮುಂದುವರಿದಿದ್ದೇವಾ? ಈ ಕಲಿಯುಗದಲ್ಲಿ ಯಾರಿಗೂ ತಾನೇ ಅಧಿಕವಾಗಿದೆ, ಅದು ಮಾತಾಜಿ ಇದಕ್ಕೆಲ್ಲ ತ್ರೇತಾಯುಗದಲ್ಲಿ ಇದು ಆಗ್ತಿತ್ತು. ಮಾಡ್ತಾರೆ. ಎಷ್ಟು ನಾವು ಕಲಿಯುಗದಲ್ಲಿ ತುಂಬಾ ಮುಂದುವರಿಲಿಲ್ಲ. ಕಷ್ಟ. ಇನ್ನಾದ್ರೂ ನಾವು ಯಾವುದು ಮಾಡುವಂತಹ ಜಪ ಅದನ್ನು ಸರಿಯಾಗಿ ಮಾಡೋಣ. ಆತ್ಮಕ್ಕೆ ಮೊದಲು ಮೆಡಿಸಿನ್ ಕೊಡೋಣ, ಮತ್ತೆ ಮುಂದೆ ಬರೆಯೋಣ, ಅಲ್ಲವಾ? ಅವಕಾಶ ಸಿಕ್ಕಿದೆಯಲ್ಲ ಮಾತಾಜಿ, ಈಗ ಅವಕಾಶ ಈಗ ಸಿಕ್ಕಿರೋದು ಅವಕಾಶ ಎಷ್ಟು ಬಿಡ್ಲೇಬಾರ್ದು, ಸಹ ಇದೆ, ಮಾಡ್ಬೋದು. ಪುರುಷೋತ್ತಮ ಬಿಡ್ಬಾರ್ದು. ಮಾಸದಲ್ಲಿ ಎಷ್ಟು ಹೌದು. 1000 ಪಟ್ಟು ಫಲ ಸಿಗ್ತದೆ. ಹೌದೇನೊಂದು 4 ಜಪ ದಿನ ಇದೆಯಲ್ಲ. ಸಿಕ್ಕಿರೋದನ್ನ ಉಸಿರ ತನಕ ಬಿಡಬಾರ್ದು ಮಾತಾಜಿ, ಬಿಡ್ಲೇಬಾರ್ದು Yes. ಏನೇ ಕಷ್ಟ ಆದ್ರೂನು. ತುಪ್ಪದ ದೀಪ ಹಾಕ್ತೀರಾ? ಆರತಿ ಮಾತಾಜಿ. ಮಾಡ್ತೀರಾ? ಹೌದು ಮಾತಾಜಿ, ಏನಪ್ಪ ಕೃಷ್ಣ ಆರತಿ ಮಾಡ್ತೇನೆ. ತುಪ್ಪದ ದೀಪ ಅದು ಬೇರೆ ಎಣ್ಣೆ ಸಹ ಹಾಕ್ಬೋದಲ್ಲ? ತುಪ್ಪದ ದೀಪ ಹಾ, ಅಂತ ಹೇಳಿದ್ರೆ ಹಲೋ, ಹಾ ಹಾ ಹೇಳಿ. ಆರತಿ ಮಾಡ್ತಾ ಇದ್ದೇವೆ. ತುಪ್ಪದ ದೀಪ ಹಾ, ಮತ್ತೆ ಕೊಡ್ತೇನೆ. ಅಂದ್ರೆ ನಾವು ಕ್ಲಾಸಲ್ಲಿದ್ದೇನೆ, ಕ್ಲಾಸಲ್ಲಿದ್ದೇನೆ. ಪ್ರಜೆ ಪ್ರಸಿದ್ಧಂ ಓದಿ. ಪ್ರಜೆ ಪ್ರಸಿದ್ಧಂ ಬಂದಿಲ್ಲ ಮಾತಾಜಿ. ಬರ್ತದೆ. ನಾನಿಲ್ಲಿ ಇದು ಮಾಡ್ತಾ ಇದ್ದೇನೆ. ನಾನು ಓದ್ಲ ಮಾತಾಜಿ. ಹಾ. ವ್ರಜೆ ಪ್ರಸಿದ್ಧಂ ನವನೀತ ಚೌರಂ ಗೋಪಾಂಗನಾನಂ ಚ ಗೋಕುಲ ಚೌರಂ ಅನೇಕ ಜನ್ಮಾರ್ಚಿತ ಪಾಪ ಚೌರಂ ಚೌರಗ್ರಗಣ್ಯಂ ಪುರುಷಂ ನಮಾಮಿ ಚೌರಗ್ರಗಣ್ಯಂ ಪುರುಷಂ ನಮಾಮಿ ಶ್ರೀರಾಧಿಕಾಯ ಹೃದಯಸ್ಯ ಚೌರಂ ಮಾತಾಜಿ, ಇದರ ಅರ್ಥ ನಮೋ ಓದಲಿಕ್ಕೆ ಉಂಟು ಮಾತಾಜಿ. ಕಾಂತಿ ಅರ್ಥ ಚೌರಂ ಪಾದಶ್ರೀತನಂ ಚ ಸಮಸ್ತ ಚೌರಂ ಚೌರಗ್ರಗಣ್ಯಂ ಪುರುಷಂ ನಮಾಮಿ ಚೌರಗ್ರಗಣ್ಯಂ ಪುರುಷಂ ನಮಾಮಿ. ಅರ್ಥ ಓದ್ಬೇಕು ಅರ್ಥವಾದ ಮಾತಾಜಿ. ಮಾತಾಜಿ? ಓಕೆ, ಓದ್ತೇನೆ ಅಂತ. ವ್ರಜದಲ್ಲಿ ಬೆಣ್ಣೆಕಳ್ಳನೆಂದು ಗೋಪಿಯರ ವಸ್ತುಗಳನ್ನು ಕದಿಯುವನೆಂದು ಪ್ರಸಿದ್ಧನಾದ ಮತ್ತು ಅವನ ಆಶ್ರಯವನ್ನು ಪಡೆದವರ ಅನೇಕ ಅವ್ರು ಫೋನಲ್ಲೇ ಮಾಡ್ಕೊಳ್ಳಿ ಜೀವಿತಾವಧಿಯಲ್ಲಿ ಮಾತಾಡಿ, ಮಾಡಿದ ಚೆನ್ನಾಗ್ ಬರುತ್ತೆ. ಪಾಪಗಳನ್ನು ಕದಿಯುವನ ಕಳ್ಳನಿಗೆ ನಾನು ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ. ಶ್ರೀಮತಿ ರಾಧಿಕಳ ಹೃದಯವನ್ನು ಕದಿಯುವ ತಾಜಾ ಮಳೆ ಮೋಡದ ಗಾಢವಾದ ಹೊಳಪನ್ನು ಕದಿಯುವ ಮತ್ತು ಅವನ ಪಾದಗಳನ್ನು ಆಶ್ರಯಿಸುವವರ ಎಲ್ಲಾ ಪಾಪಗಳನ್ನು ಮತ್ತು ದುಃಖಗಳನ್ನು ಕದಿಯುವ ಅಗ್ರಗಣ್ಯ ಕಳ್ಳನಿಗೆ ನಾನು ನನ್ನ ಗೌರವಪೂರ್ಣಕ ನಮನಗಳನ್ನು ಸಲ್ಲಿಸುತ್ತೇನೆ. ಹರಿ ಕೃಷ್ಣ ಮಾತಾಜಿ. ಮಾತಾಜಿ ಇಲ್ಲ. ಓದಿ. ಅಕಿಂಚನೀಕೃತ ಪಾದಾಶ್ರಿತಂ ಯಾ ಕರೋತಿ ಭಿಕ್ಷುಂ ಪತಿಗೇಹೈನಂ ಕನ್ಯಕೇನಾಪ್ಯವೋ ಭೀಷಣ ಚೋರ ದೃಷ್ಟೋ ವಾನ ಜಗತ್ರಯೇಪಿ. ಅರ್ಥ: ಅವನು ತನ್ನ ಶರಣಾದ ಭಕ್ತರನ್ನು ಬಡವರನ್ನಾಗಿ ಮತ್ತು ಅಲೆದಾಡುವ ನಿರಾಶ್ರಿತ ಭಕ್ಷಕರನ್ನಾಗಿ ಮಾಡುತ್ತಾನೆ. ಅಯ್ಯೋ, ಅಂತಹ ಭಯಂಕರ ಕಳ್ಳನು 3 ಲೋಕಗಳಲ್ಲೂ ನೋಡಿಲ್ಲ ಮತ್ತು ಕೇಳಿಲ್ಲ. ಸಾಕ ಮಾತಾಜಿ? ಇನ್ನೊಂದು ಓದ್ಲಾ? ಇನ್ನೊಬ್ಬರಿಗೆ ಕೊಡೋಣ ಮಾತಾಜಿ. ಇನ್ನೊಬ್ಬರಿಗೆ ಸರಿ. ಓದಿ. ಹರೇ ಕೃಷ್ಣ. ಯದೀಯ ನಾಮಾಪಿ ಅರಸ್ಯ ಶೇಷಂ ಗಿರಿ ಪ್ರಸಾರಾನಪಿ ಪಾಪರಾಶಿನ್ ಆಶ್ಚರ್ಯ ರೂಪೋ ನನ ಚೋರ ಈದೃಗ್ ದೃಷ್ಟೋ ಕೃತೋ ವಾನ ಮಾಯಾ ಕದಾಪಿ. ಅವನ ಹೆಸರಿನ ಉಚ್ಚಾರಣೆಯು ಪಾಪಗಳ ಪರ್ವತವನ್ನು ಶುದ್ಧೀಕರಿಸುತ್ತದೆ. ಅಂತಹ ಆಶ್ಚರ್ಯಕರವಾದ ಅದ್ಭುತವಾದ ಕಳ್ಳನನ್ನು ನಾನು ಎಲ್ಲಿಯೂ ನೋಡಿಲ್ಲ ಅಥವಾ ಕೇಳಿಲ್ಲ. ಹರಕೃಷ್ಣ. ಓದಿ. ಧನಂ ಚ ಮಾನಂ ಚ ತತೇಂದ್ರಿಯಾಣಿ ಪ್ರಾಣಶ್ಚ ಮಮ ಸರ್ವಮೇವ ಪಾಲಾಯಸೆ ಕುತ್ರ ಧೃತ್ಪದ್ಯ ಚೋರ ತ್ವಂ ಭಕ್ತಿ ಧಾಮ್ನಾಸಿ ಮಾಯಾ ನಿರುದ್ಧ. ಅರ್ಥ: ಓ ಕಳ್ಳ, ನನ್ನ ಸಂಪತ್ತು, ನನ್ನ ಗೌರವ, ನನ್ನ ಇಂದ್ರಿಯಗಳು, ನನ್ನ ಜೀವನ ಮತ್ತು ನನ್ನ ಎಲ್ಲವನ್ನು ಕದ್ದ ನಂತರ ನೀನು ಎಲ್ಲಿಗೆ ಓಡಬಹುದು? ನನ್ನ ಭಕ್ತಿಯ ಹಗ್ಗದಿಂದ ನಿನ್ನನ್ನು ಹಿಡಿದಿದ್ದೇನೆ. ಧನ್ಯವಾದಗಳು ಮಾತಾಜಿ. ಆರತಿ ಮಾತಾಜಿ, ಹರಿಣಿ ಮಾತಾಜಿ ಓದಿ.
ಇಲ್ಲವಾ? ಜ್ಯೋತಿ ಮಾತಾಜಿ ಓದಿ. ಲಲಿತಾ ಮಾತಾಜಿ ಹರೇ ಕೃಷ್ಣ. ಓದ್ಲಾ ಮಾತಾಜಿ? ಓದಿ. ಚಿನ್ನನ್ಸೆ ಅಲ್ವಾ? ಹೌದು. ಚಿನ್ನನ್ಸೆ ಘೋರಂ ಯಮಪಾಶಬಂಧಂ ಚಿನ್ನನ್ಸೆ ಭೀಮಂ ಭವಪಾಶಬಂಧಂ ಚಿನ್ನತ್ತಿ ಸರ್ವಸ್ಯ ಸಮಸ್ತ ಬಂಧಂ ನೈವಾತ್ಮನೋ ಭಕ್ತ ಕೃತಂ ತು ಬಂಧಂ. ಅರ್ಥ: ನೀನು ಯಮರಾಜನ ಘೋರವಾದ ಪಾಶವನ್ನು ಕತ್ತರಿಸಿ ಭೌತಿಕ ಅಸ್ತಿತ್ವದ ಘೋರ ಪಾಶವನ್ನು ತುಂಡರಿಸುತ್ತೀಯೇ ಮತ್ತು ಎಲ್ಲರ ಭೌತಿಕ ಬಂಧನವನ್ನು ಕಡಿದು ಹಾಕುತ್ತೀಯೇ. ಆದರೆ ನಿನ್ನ ಪ್ರೀತಿಯ ಭಕ್ತರು ಕಟ್ಟಿದ ಭಕ್ತಿಯ ಗಂಟು ಕತ್ತರಿಸಲು ನಿನಗೆ ಸಾಧ್ಯವಾಗುತ್ತಿಲ್ಲ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮತ್ತೆ. मन मानसे तामस राशि घोरे कारागृहे दुःख माये निबद्ध लभस्व हेतोर हरे चिराय स्वचौर्य दोषोतितमेव ದಂಡಂ. ಓ ನನ್ನ ಎಲ್ಲವನ್ನು ಕದ್ದವನೇ, ಓ ಕಳ್ಳ, ಇಂದು ನಾನು ನಿನ್ನನ್ನು ನನ್ನ ಅಜ್ಞಾನದ ಭಯಂಕರ ಕತ್ತಲೆಯಿಂದ ಭಯಭೀತಿಗಳಿಂದ ಕೂಡಿರುವ ನನ್ನ ಹೃದಯದ ದುಃಖದ ಸೆರೆಮನೆಯಲ್ಲಿ ಬಂಧಿಸಿದ್ದೇನೆ. ನೀನು ಬಹಳ ಕಾಲ ಅಲ್ಲಿಯೇ ಇರುತ್ತೀಯೇ. ನಿನ್ನ ಕಳ್ಳತನದ ಅಪರಾಧಗಳಿಗೆ ತಕ್ಕ ಶಿಕ್ಷೆಯನ್ನು ಪಡೆಯುತ್ತೀಯೇ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶೋಭಾ ಏನ್ ಮಾತಾಜಿ ಓದಿ. ಯಾವ್ದು ಮಾತಾಜಿ? ಲಾಸ್ಟ್ ಒನ್. ಕಾರಾಗೃಹೇ ವಸದ. ಕಾರಾಗೃಹೇ ವಸದಾ ಹೃದಯೇ ಮದೀಯೇ ಮದ್ಭಕ್ತಿ ಪಾಶ್ದೃಢ ಬಂಧನ ನಿಶ್ಚಲ ಸನ್ ತ್ವಾಂ ಕೃಷ್ಣಯೇ ಪ್ರಲಯ ಕೋಟಿ ಶತಾಂತರೇಪಿ ಸರ್ವಸ್ಯ ಚೋರ ಹೃದಯಂ ನಹಿ ಮೋಚಯಾಮಿ. ಹರೇ ಕೃಷ್ಣ. ಅರ್ಥ: ಓ ಕೃಷ್ಣ, ನನ್ನ ಎಲ್ಲವನ್ನೂ ಕದ್ದವನಾದ ಕಳ್ಳ, ನನ್ನ ಭಕ್ತಿಯ ಪಾಶವು ಎಂದೆಂದಿಗೂ ಬಿಗಿಯಾಗಿ ಇರುವುದು. ನೀನು ನನ್ನ ಹೃದಯದ ಸೆರೆಮನೆಯಲ್ಲಿ ಯಾವಾಗಲೂ ನೆಲೆಸುತ್ತೀಯೇ, ಏಕೆಂದರೆ ನಾನು ನಿನ್ನನ್ನು ಲಕ್ಷಾಂತರ ಯುಗಗಳವರೆಗೆ ಬಿಡುಗಡೆ ಮಾಡುವುದಿಲ್ಲ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ. ನೆಕ್ಸ್ಟ್ ಯಾವುದು ಇದಾ ಮಾತಾಜಿ? ಗೋಪಾಲ, ಗೋವರ್ಧನ ಒಂದೇ. ಅದು ಲಾಸ್ಟಿಗೆ ಓದೋಣ. ಇದು ಒಂದು ಓದಿ ಬಿಡೋಣ. ಯಾವುದು ಇವತ್ತು ಇದಲ್ಲ. ಪುರುಷೋತ್ತಮ ಯೋಗ. ಪುರುಷೋತ್ತಮ ಯೋಗ ಸರಿ, ಸ್ಟಾರ್ಟ್ ಮಾಡಿ ನೀವೇ. ಯಾವ್ದು ಮಾತಾಜಿ? ಇದೆ ಸ್ಕ್ರೀನ್ ಬಂದಿಲ್ಲಲ್ಲ, ಒಂದು ನಿಮಿಷ. ಅಲ್ಲ, ಯಾವ್ದು ಹೇಳಿ, ಯಾವ ಪದ್ಯ? ಅದೇ ಭಗವದ್ಗೀತೆ 15ನೇ ಅಧ್ಯಾಯ. ಶೇರಾಗಿಲ್ಲ ಮಾತಾಜಿ. ಈಗ ಬಂತ ಅಂತಾನೆ ನೋಡಿ. ಇಲ್ಲ ಮಾತಾಜಿ, ಬಂದಿದೆ ಮಾತಾಜಿ, ಬಂದಿರ್ಬೇಕು. ಶ್ರೀಮದ್ ಭಗವದ್ಗೀತಾ ಪಂಚಮಾಧ್ಯಾಯ ಪುರುಷೋತ್ತಮ ಯೋಗ ಚತುರ್ದಶೋಧ್ಯಾಯ. ಅದು ಬೇಡ ಮಾತಾಜಿ, ಅದು ಅದೇನು ಇದು 14ನೇದು. ಶ್ರೀ ಭಗವಾನ್ ಊರ್ಧ್ವಮೂಲಮದ ಶಾಖಂ ಅಶ್ವತ್ಥಂ ಪ್ರೌರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವೇದ್. ಒಂದೇ ಮಾತಾಜಿ. ಓಕೆ, ಒಂದೊಂದು ಶ್ಲೋಕ ಓದೋಣ. 20 ಇದೆ. ಪರಮಮಂಗಳ ಮಾತಾಜಿ, ಪ್ರವೀಣ ಮಾತಾಜಿ, ರಾಜೇಶ್ವರಿ ಮಾತಾಜಿ. ನಾನು ಓದ್ಲ ಮಾತಾಜಿ? ಓದ್ಲ ಮಾತಾಜಿ ನಾನು? ಓದಿ ಓದಿ. ಅಧಶ್ಚೋರ್ಧ್ವಂ ಪ್ರಸುತಾಸ್ತಸ್ಯ ಶಾಖಾ ಗುಣಾ ಪ್ರವೃದ್ಧಾ ವಿಷಯ ಪ್ರವಾಲಃ ಅಧಶ್ಚ ಮೂಲ್ಯಾನ್ಯನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯ ಲೋಕೆ. ಧನ್ಯವಾದಗಳು ಮಾತಾಜಿ. ಓದಿ ಓದಿ. ಹರೇ ಕೃಷ್ಣ ಮಾತಾಜಿ. ನಾರೂಪಮಸ್ಯೇಹ ತದೋಲ ಲಭ್ಯತೆ ನಂತೋ ನ ಚಾದಿರ್ನ ಚ ಸಂಪ್ರತಿಷ್ಠ ಅಶ್ವತ್ಥಮೇನ ಸವಿರೂಢ ಮೂಲಂ
असङ्गशस्त्रेण दृढेन चित्वा तदा पदं तत्परिमार्जितव्यम् तस्मिन् गता न निवर्तन्ति भूया तमेव चाद्यं पुरुषं प्रपद्ये यथा प्रवृत्ति प्रसृता पुराणे. हरे कृष्ण. थैंक यू माता. निर्मानमोहानित्या विनिरुक्तकामः द्वन्द्वैर्विमुक्ताः सुखदुःखसङ्के गच्छन्ति मूढाः पदमव्ययं तत्. हरे कृष्ण माताजी प्रणाम. न तद्भासयते सूर्यो न शशाङ्को न पावकः यद्गत्वा न निवर्तन्ते तद्धाम परमं मम. मयिमांशो जीवलोके ममैवांशो जीवभूतं जीवलोके सनातनः मनश्चन्द्रियाणि प्रकृतिस्थानि कर्षति. हरे कृष्ण माताजी. ಲಲಿತಾ ಮಾತಾಜಿ, ರಾಜಶ್ರೀ ಮಾತಾಜಿ. शरीरं यदवाप्नोति गृहीत्वैतानि यच्चाप्युत्क्रामतीश्वरः गृहीत्वैतानि संयाति वायुर्गन्धानि वाशयात्. श्रोत्रं चक्षुस्पर्शनं च रसनं घ्राणमेव च अधिष्ठाय मनश्चायं विषयानुपसेवते. ಜ್ಯೋತಿ ಮಾತಾಜಿ, ಮಂಜುಳಾ ಆರ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹತ್ತನೇದ ಮಾತಾಜಿ. ಹೌದು. उत्क्रामन्तं स्थितं वापि गुञ्जनां वा गुणान्वितं विमूढानानुपश्यन्ति पश्यन्ति ज्ञानचक्षुषः. हरे कृष्ण. यतन्तो योगिनश्चैवं पश्यन्तात्मावस्थितं यतन्तो प्रकृतात्मनो नैनं पश्यन्त्य चेतनसः. ಆರತಿ ಮಾತಾಜಿ, ಹರಿಣಿ ಮಾತಾಜಿ, ಚಂದ್ರಕಾಂತ್ ಪ್ರಭುಜಿ. यदादित्यागतं तेजो जगद्भासायते किलं यच्चन्द्रमसि यच्चाग्नौ तत्तेजो विद्धि मामकम्. ನಾನು ಓದ್ಲಾ? ಓದಿ ಪ್ರಭುಜಿ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ಹರೇ ಕೃಷ್ಣ ಮಾತೆ. ಮೇಲಿದು ಓದ್ಲಿಲ್ಲ ಪ್ರಭುಜಿ, ನೀವು ಮೇಲಿದು ಓದಿ. ಓದ್ಲ ಮಾತಾಜಿ ಉಮಾದೇವಿ. ಇಲ್ಲಿ ಚಂದ್ರಕಾಂತ್ ಪ್ರಭುಜಿ 13ನೇದು ಓದಿ. ಗಾಮ ವಿಶ್ವ ಚ ಭೂತಾನಿ ಧಾರಯಾಮ್ಯಹಂ ಮೋಜಸಾ ಪುಷ್ಣಾಮಿ ಚೌಷಧಿ ಸರ್ವ ಸೋಮೋ ಭೂತ್ವಾ ರಸಾತ್ಮಕ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಉಮಾದೇವಿ ಓದಿ. ಅಹಂ ವೈಶ್ವನರೋ ಭೂತ್ವಾ ಪ್ರಾಣೀನಾಂ ದೇಹಮಾಶ್ರಿತಃ ಪ್ರಾಣಪಾನ ಸಮಾಯುಕ್ತಃ ಪಚಂ ಮನ್ಯಂ ಚತುರ್ವಿಧಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ ಓದಿ. ಸರ್ವಸ್ಯ ಹೃದಿ ಮತ್ತಃ ಸ್ಮೃತಿಜ್ಞಾನಾಮಪೋಹನಂ ಚ ವೇದೈಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತ ಕೃದ್ವೇದ ವಿದೇವ ಚಾಹಂ. ಯಾರು ಇಷ್ಟ ತನಕ ಓದಿಲ್ಲ ಇವ್ರಿಗೆ ಕಾಣ್ಬೇಕು. ಹರಿಣಿ ಮಾತಾಜಿ, ಏನಾಯ್ತು ಹರಿಣಿ ಮಾತಾಜಿ? ಓಪನ್ ಆಗುದಿಲ್ಲವಾ? ಹರೇ ಕೃಷ್ಣ. स्वामिनौ पुरुषौ लोके क्षरश्चारसा एव च क्षरः सर्वाणि भूतानि कूटस्थोऽक्षर उच्यते. ಚಂದ್ರಕಾಂತ್ ಪ್ರಭುಜಿ ಇನ್ನೊಂದು ಓದಿ. ಉತ್ತಮ ಪುರುಷಸ್ತನ್ಯ ಪರಮಾತ್ಮೇತ್ಯುದಾಹೃತ ಯೋ ಲೋಕತ್ರಯಮಾವಿಶ್ಯ ಬಿಭರ್ತ್ಯವ್ಯಯ ಈಶ್ವರಃ. ಹರೇ ಕೃಷ್ಣ. ಆರತಿ ಮಾತಾಜಿ ಇನ್ನೊಂದು ಓದಿ. ಇನ್ನೊಂದು ಓದ್ಲ ಮಾತಾಜಿ. ಯಸ್ಮಾತ್ ಇದೆ ಅಲ್ವಾ ಮಾತಾಜಿ? ಹೌದು, ಯಸ್ಮಾತ್ ಕ್ಷರಮೌತಿ ಮಾತಾಜಿ, ಇದು ಹ್ಯಾಂಡ್ ಮಧ್ಯದಲ್ಲಿ ಯಸ್ಮಾತ್ ಕರಮತಿ ಹ್ಯಾಂಡ್ ಮಾತಾಜಿ.
ತೆಗ್ದೆ ನೋಡಿ. ಯಸ್ಮಾತ್ ಕ್ಷರಮತಿ ತೋ ನಿಮಿಷ ಮತ್ತೆ ಯಸ್ಮಾತ್ ಕ್ಷರಮತಿ ತೋ ಅಹಮಕ್ಷದಾರಪಿ ಚೋತ್ತಮಂ ಅತೋಸ್ಮಿ ಲೋಕೆ ವೇದೆ ಚ ಪ್ರತಿತಾ ಪುರುಷೋತ್ತಮಃ. ಯೋ ನಾವಲ್ಲ ಮಾತಾಜಿ. ಮಾತಾಜಿ ಅಂದು ಯೋ ಮಾಮೇವ ಸಂಮೂಢೋ ಜಾನಾತಿ ಪುರುಷೋತ್ತಮಂ ಸಾ ಸರ್ವ ವಿದ್ಯತಿ ಮಾಂ ಸರ್ವಭಾವೇನ ಭಾರತ. ನಾವಲ್ಲ ಮಾತಾಜಿ. ಓದಿ ಓದಿ. ಇತಿ ಗ್ರಹತಂ ಗ್ರಹತಮಲ್ಲ, ಗುಹ್ಯತಮ. ಗುಹ್ಯತಂ ಶಾಸ್ತ್ರ ಕಾಣಿಸ್ತಾ ಇಲ್ಲ ಮಾತಾಜಿ, ಒಂದ್ ನಿಮಿಷ. ಇತಿ ಗೃಹತಂ ಶಾಸ್ತ್ರಂ ವಿದ್ಯುನ್ಮುಕ್ತಂ ಮಯಾನಘಂ ಏತವೃದ್ಧ ಬುದ್ಧಿಮಾನಸಾತ್ತ ಕೃತಿ ಕೃಚ್ಛ ಭಾರತ. ಅದು ಇದು ಸ್ವರ ಬರ್ತಾ ಇಲ್ಲ ಮಾತಾಜಿ ನಂಗೆ. ಓಕೆ, ಹಾಗೆ ಓದಿ 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 ಬರ್ತದೆ ನಮಗೆ. ಇತಿ ಓಕೆ ಮಾತಾಜಿ. ಗುಹ್ಯತಮಂ ಶಾಸ್ತ್ರಮಿದ ಮುಕ್ತಂ ಮಯಾ ನಗ ಏತದ್ಭುತ್ವಾ ಬುದ್ಧಿಮಾನ್ ಸ್ಯಾತ್ ಕೃತಾಕೃತಶ್ಚ ಭಾರತ. ಶ್ರೀಮದ್ ಭಗವದ್ಗೀತಾ ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಪುರುಷೋತ್ತಮ ಯೋಗೋ ನಾಮ ಪಂಚೋದಶೋಧ್ಯಾಯ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ. ನೆಕ್ಸ್ಟ್ ಯಾವ್ದು ಮಾತಾಜಿ? ನೆಕ್ಸ್ಟ್ ನೋಡೋಣ. ಇದು ಗೋವರ್ಧನ ಬ್ರಹ್ಮ ಸಂಹಿತೆ ಓದಿ ಆಗ್ಲಿಲ್ಲವಾ ಅಂತ ಹೇಳಿ ಇವತ್ತು ಮಾತಾಜಿ. ನಂದನಂದಂ ನೆನ್ನೆ ಮೊನ್ನೆನೂ ಇಲ್ಲ, 2 ದಿವಸನೂ ಇಲ್ಲ. ಯಾವುದು? ನಂದನಂದನಂ ಅದು ಇದ್ರಲ್ಲಿ ಇದು ಮತ್ತೆ ಬೇರೆ ಬರ್ತದೆ ಮತ್ತೆ. ಸರಿ ಸರಿ. ಇದ್ರಲ್ಲಿಲ್ಲ, ಇದ್ರಲ್ಲಿ ಬ್ರಹ್ಮ ಅದು ಸಂಹಿತೆ. ಇವತ್ತು ಅದನ್ನೇ ನೋಡೋಣ. ಬ್ರಹ್ಮ ಸಂಹಿತೆ ಓದಿದ್ರೆ ತುಂಬಾ ಲೇಟ್ ಆಗ್ಬೋದು. ನಂದನಂದನಷ್ಟಕ್ಕ ತುಂಬಾ ಲೇಟ್ ಆಗಿತ್ತಲ್ಲ ಇವತ್ತು. ಹೌದು, ಎಲ್ಲರೂ ಕೆಲಸದಲ್ಲಿ ಇರ್ತಾರೆ. ನಂದನಂದಷ್ಟಕ್ಕ ಮತ್ತೆ ಗೋವರ್ಧನಗಿರಿ ಅದನ್ನು ಓದಿ ಎಂಡ್ ಮಾಡೋಣ. ಮಾತಾಜಿ ಲಘು ಭಾಗವತ ಕ್ಲಾಸ್ ನಡೀತಾ ಇಲ್ವಾ ಬೆಳಗ್ಗೆ? ದಿನಾ ಬೆಳಿಗ್ಗೆ ನಡೀತದೆ. ನೀವೆಲ್ಲಿ? ನನ್ಗೆ ಲಿಂಕ್ ಚೇಂಜ್ ಆಗಿದೆಯಾ ಮಾತಾಜಿ? ಜಾಯ್ನ್ ಆಗ್ಲಿಕ್ಕೆ ಇಲ್ಲ, ಇದೇ 5:45 ಲಿಂಕ್ ಕರೆಕ್ಟ್ ಸೇಮ್ ಆಗಿರುತ್ತೆ ಇದೆ. ಮಾತಾಜಿ. 5:40 ನಾನು ಬರ್ತೇನೆ ಅಲ್ಲಿ. ಹೌದು ನೋಡಿ, ಇದು ಓದಿ. ಯಾರು ಓದ್ತೀರಿ ಇಷ್ಟ ತನಕ? ಆರತಿ ಮಾತಾಜಿ ಓದಿ ಯಾವ್ದು ಮಾತಾಜಿ? ನೋಡಿ ಅಲ್ಲಿ, ಪುರುಷೋತ್ತಮ ಅಧಿಕ ಮಾಸದಲ್ಲಿ ಜಪಿಸುವ 33 ಮಂತ್ರಗಳು. ನೀವೇ ದೊಡ್ಡದು ಮಾಡ್ಬೇಕು. ಬಂದಿಲ್ಲವಾ? ಓದ್ತೀರಾ? ಓಕೆ ನೋಡೋಣ. ನಂದನಂದನ ಅಷ್ಟಕ್ಕ ಮಾಡಿ. ಲಲಿತಾ ಮಾತಾಜಿ ಸ್ಟಾರ್ಟ್ ಮಾಡಿ, ಪ್ರಮೀಳಾ ಮಾತಾಜಿ ಎಂಡ್ ಮಾಡ್ಲಿಕ್ಕೆ. ಸರಿ ಸರಿ. ಮಧ್ಯ ನಾವು ಲಲಿತಾ ಮಾತಾಜಿ ಎಲ್ಲಿದ್ದಾರೆ? ಇಲ್ಲವಾ? ಇಲ್ಲ, ಕಾಣಲಿಲ್ಲ ಮಾತಾಜಿ ಬೆಳಗ್ಗೆ. ಪ್ರವೀಣ ಮಾತಾಜಿ ಮಾಡಿ, ಸ್ಟಾರ್ಟ್ ಮಾಡಿ. ಇದ್ದಾರವರು? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇಬ್ಬರು ಇದ್ದೀರಾ? ಲಲಿತಾ ಮಾತಾಜಿ ಸ್ಟಾರ್ಟ್ ಮಾಡಿ ಮಾತಾಜಿ. ನಂದನಂದ ಅಷ್ಟಕ್ಕನಾ? ಹೌದೌದು. ಸುಚಾರು ವಕ್ರಮಂಡಲಂ ಸುಕರ್ಣರತ್ನ ಕುಂಡಲಂ ಸುಚರ್ಚಿತಾಂಗ ಚಂದನಂ ನಮಾಮಿ ನಂದನಂದನಂ. ಈಗ ಹಾಡಿ. ಪದ್ಮ ಮಾತಾಜಿ ಒಂದು, ಹರಿಣಿ ಮಾತಾಜಿ, ಆರತಿ ಮಾತಾಜಿ, ಚಂದ್ರಕಾಂತ್ ಪ್ರಭುಜಿ. ಸುದೀರ್ಘ ನೇತ್ರ ಮಂಕಜಂ ಶಿಶಿಖಂಡಮೂರ್ತಜಂ ಅನಂಗ ಕೋಟಿ ಕೋಮಲಂ ನಮಾಮಿ ನಂದನಂದನಂ ನಮಾಮಿ ನಂದನಂದನಂ. ತರಂಗಿತೋರು ಕೌಸ್ತುಭಂ ನವೀನ ಮೇಘ ಕೌಸ್ತುಭಂ ನವೀನ ಮೇಘ ರೂಪಕ್ ಕಲಂ ಸದಂಬರಾವರಂ ಮೃತಂ ನಮಾಮಿ ನಂದನಂದನಂ ನಮಾಮಿ ನಂದನಂದನಂ. मनोज्यवेनुरञ्जितं कटीककटाक्षमोहितं गतिविलासखण्डितं नमामि नन्दनन्दनं नमामि नन्दनन्दनम्.
ಹಾಡಿ ಚಂದ್ರಕಾಂತ್ ಪ್ರಭುಜಿ, ಜಯಂತಿ ಮಾತಾಜಿ ಹಾಡಿ. ಸುಪೂರ್ಣವೇಣುಹಸ್తం ಸುಪಾದಪದ್ಮಕಾಂತಂ ಕಲಾಕಲಾಪಪಂಡಿತಂ ನಮಾಮಿ ನಂದನಂದನಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತ್ರಿಭಂಗರೂಪ ತ್ರಿಭಂಗರೂಪ ಸೌಭಗಂ ದಶಾವತಾರ ಕಲ್ಪಕಂ ರವೀಂದ್ರ ಕೋಟಿ ಶೋಭಿತಂ ನಮಾಮಿ ನಂದನಂದನಂ ನಮಾಮಿ ನಂದನಂದನಂ. ಹರೇ ಕೃಷ್ಣ ಮಾತಾಜಿ. ಇವತ್ತೇನು ಹರಿಣಿ ಮಾತಾಜಿ ಇದು ತಪಸ್ಸು ಮಾಡ್ತಾ ಇದ್ದಾರೆ. ಓಕೆ, ಮಾತಿನ ತಪಸ್ಸು. ಪರಂ ನಾನೇ ಮಾತಾಜಿ ಹೇಳ್ತೀನಿ. ಪರಂ ಜ್ಯೋತಿರೂಪಕಂ ಸಮಸ್ತರೂಪಕಂ ನರೇಂದ್ರ ದೇವ ವಂದಿತಂ ನಮಾಮಿ ನಂದನಂದನಂ ನಮಾಮಿ ನಂದನಂದನಂ. ಪ್ರವೀಣ ಮಾತಾಜಿ ಜ್ಯೋತೀಂದ್ರನಂದನಂ ಸದಾ ಸುಖಪ್ರದಂ ಪ್ರಿಯಾಲಿಂಗಂ ಭಜೆ ಸದಾ ಸುಚಿಂತಕಂ ನಮಾಮಿ ನಂದನಂದನಂ ನಮಾಮಿ ನಂದನಂದನಂ. ಹರೇ ಕೃಷ್ಣ. ಹೀಗೆ ಇದನ್ನು ಪರಮ ಮಂಗಳ ಮಾತಾಜಿ ಒಂದ್ಸಲ, ಉಮಾದೇವಿ ಮಾತಾಜಿ, ಮತ್ತೆ ಇನ್ನೊಂದ್ಸಲ ರಾಜಶ್ರೀ ಮಾತಾಜಿ. ಅರ್ಥವನ್ನು ನಂದಿನಿ ಮಾತಾಜಿ ಓದಿ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು. ಗೋವರ್ಧನಾಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋಸ್ತವಾಮಿ ಈಶಾನಾಂ ಗೋವಿಂದಂ ಗೋಪಿಕಾ ಪ್ರಿಯಂ ವಂದೇ ನವಘನಾಶ್ಯಾಮ ದ್ವಿಭುಜಂ ಮುರಳೀಧರಂ ಪೀತಾಂಬರಾಧರಂ ದೇವಂ ಸರಾಧಾಂ ಪುರುಷೋತ್ತಮಂ. ಪ್ರಣಾಮಗಳು ಮಾತಾಜಿ. ಓದಿ ಅಷ್ಟೇ ಯಾರಿಗೆ ಹೇಳಿದೆ. ಮತ್ತೆ ಬೇರೆಯವರು ಓದಿದ್ರೆ ಚಾನ್ಸ್ ಹೋಗ್ತದೆ ನಿಮ್ಮ ಕರೆದವ್ರದ್ದು. ಬೇರೆಯವರು ಮತ್ತೆ ಸ್ಟಾರ್ಟ್ ಮಾಡಿ. ಮಾತಾಜಿ ನಾನು ಅರ್ಥ ಓದ್ಬೇಕಾ? ನೀವು ಅರ್ಥ ಓದಿ ಮಾತಾಜಿ. ಇನ್ನಿಬ್ಬರಿಗೆ ಹೇಳಿದೆ, ಓದ್ಲಿಲ್ಲ ಅವರು. ನೀವು ಓದಿ ಯಾರಾದ್ರೂ. ಓದಿ. ಗೋವರ್ಧನಾಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಮೀಶಾನಂ ಗೋವಿಂದಂ ಗೋಪಿಕಾ ಪ್ರಿಯಂ ವಂದೇ ನವಘನಶ್ಯಾಮಂ ದ್ವಿಭುಜಂ ಮುರಳೀಧರಂ ಪೀತಾಂಬರಾಧರಂ ದೇವಂ ಸ್ವಹಂ ರಾಧಂ ಪುರುಷೋತ್ತಮಂ. ಹರೇ ಕೃಷ್ಣ. ನಾನು ಚಂದ್ರಕಾಂತ್ ಪ್ರಭುಜಿ ಓದಿ. ಗೋವರ್ಧನಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಮಯೀಶಾನಾಂ ಗೋವಿಂದಂ ಗೋಪಿಕಾ ಪ್ರಿಯಂ ವಂದೇ ನವಘನಶ್ಯಾಮ ದ್ವಿಭುಜಂ ಮುರಳೀಧರಂ ಪೀತಾಂಬರಧರಂ ದೇವಂ ಸಾಧಾರಾಧಂ ಪುರುಷೋತ್ತಮಂ. ಹರೇ ಕೃಷ್ಣ. ಓದಿ ನಂದಿನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದ್ತೀನಿ ಮಾತಾಜಿ. ಗೋವರ್ಧನ ಪರ್ವತವನ್ನು ಎತ್ತಿದವನನ್ನು ವಂದಿಸುತ್ತೇನೆ. ಗೋಪ ಬಾಲಕನ ರೂಪದಲ್ಲಿರುವ ಗೋಪಾಲನನ್ನು ಗೋಕುಲದಲ್ಲಿ ಪ್ರತಿದಿನವೂ ಉತ್ಸಾಹವಾಗಿರುವ ಆತನನ್ನು ಈಶನನ್ನು ಗೋಪಿಕೆಯರು ಪ್ರಿಯನಾದ ಗೋವಿಂದನನ್ನು ವಂದಿಸುತ್ತೇನೆ. ಹೊಸ ಮೋಡದಂತೆ ಕಪ್ಪಾಗಿರುವ 2 ಭುಜಗಳುಳ್ಳ ಕೊಳಲಿಡಿದಿರುವವನನ್ನು, ಒಳೆಯುವ ಹಳದಿ ವಸ್ತ್ರ ಧರಿಸಿರುವ ದೇವನನ್ನು, ರಾಧೆಯೊಂದಿಗಿರುವ ಪುರುಷೋತ್ತಮನನ್ನು ವಂದಿಸುತ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಪುನಃದಕ್ಕೆ ಬಂತಲ್ಲ ಚಿಕ್ಕದಕ್ಕೆ. ಕಾಣ್ತದ ಮಂತ್ರ? ನೀವು ದೊಡ್ಡದು ಮಾಡಿ. ಮಾತಾಜಿ ನಂದಿನಿ ಮಾತಾಜಿ ಬಾಬಾ ಆಗದಿದೆ ಹೇಳ್ತಿದ್ರು. ಓದಿ ಮಾತಾಜಿ. ಸರಿ ಸರಿ. ಹರೇ ಕೃಷ್ಣ ಮಾತಾಜಿ. ಅಷ್ಟೊಂದು ಕ್ಲಿಯರ್ ಆಗಿ ಕಾಣಿಸಲ್ಲ ಮಾತಾಜಿ. ನಾನೇ ಹೇಳ ಮಾತಾಜಿ. ಹೇಳಿ ಲಲಿತಾ ಮಾತಾಜಿ ಹೇಳಿ. ಹೇಳಿ ಮಾತಾಜಿ. ಶ್ರೀ ವಿಷ್ಣವೇ ನಮಃ. ಓಂ ಶ್ರೀ ಜಿಷ್ಣವೇ ನಮಃ. ಏನಾಯ್ತು? ಓಂ ಮಹಾವಿಷ್ಣುವೇ ನಮಃ. ಓಂ ಶ್ರೀ ಹರಿಯೇ ನಮಃ. ಓಂ ಶ್ರೀ ಕೃಷ್ಣಾಯ ನಮಃ. ಓಂ ಶ್ರೀ ಅಧೋಕ್ಷಜಾಯ ನಮಃ. ಓಂ ಶ್ರೀ ಕೇಶವಾಯ ನಮಃ. ಓಂ ಶ್ರೀ ಅದು ದೊಡ್ಡದ್ ಮಾಡ್ಕೊಂಡ್ರು ಕಾಣಿಸಲ್ಲ ಮತ್ತೆ. ಮಾಧವಾಯ ನಮಃ. ಓಂ ಶ್ರೀ ಮಾಧವಾಯ ನಮಃ. ಓಂ ಶ್ರೀ ರಾಮಾಯ ನಮಃ. ಓಂ ಶ್ರೀ ಅಚ್ಯುತಾಯ ನಮಃ. ಓಂ ಶ್ರೀ ಪುರುಷೋತ್ತಮಾಯ ನಮಃ. ಓಂ ಶ್ರೀ ಗೋವಿಂದಾಯ ನಮಃ. ಓಂ ಶ್ರೀ
ವಾಮನಾಯ ನಮಃ. ಓಂ ಶ್ರೀ ಶ್ರೀಧರಾಯ ನಮಃ. ಓಂ ಶ್ರೀ ಶ್ರೀಕಂಠಾಯ ನಮಃ. ಓಂ ಶ್ರೀ ವಿಶ್ವಸಾಕ್ಷಿಣೇ ನಮಃ. ಓಂ ಶ್ರೀ ನಾರಾಯಣಾಯ ನಮಃ. ಓಂ ಶ್ರೀ ಮಧುರಿಪವೇ ನಮಃ. ಓಂ ಶ್ರೀ ಅನಿರುದ್ಧಾಯ ನಮಃ. ಓಂ ಶ್ರೀ ವಿಕ್ರಮಾಯ ನಮಃ. ಓಂ ಅನಿರುದ್ಧಾಯ ನಮಃ. ಓಂ ಶ್ರೀ ವಾಸುದೇವಾಯ ದೇವಾಯ ನಮಃ. ಓಂ ಶ್ರೀ ಶೇಷತಲ್ಪ ನಿವಾಸಿನೇ ನಮಃ. ಓಂ ಶ್ರೀ ಸಂಕರ್ಷಣಾಯ ನಮಃ. ಓಂ ಶ್ರೀ ಪ್ರದ್ಯುಮ್ನಾಯ ನಮಃ. ಓಂ ಶ್ರೀ ದೈತ್ಯಾರಯೇ ನಮಃ. ಓಂ ಶ್ರೀ ವಿಶ್ವತೋಮುಖಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ಓಂ ಶ್ರೀ ಧರಾಧರಾಯ ನಮಃ. ಓಂ ಶ್ರೀ ಗರುಡಧ್ವಜಾಯ ನಮಃ. ಓಂ ಶ್ರೀ ಹೃಷಿಕೇಶಾಯ ನಮಃ. ಓಂ ಶ್ರೀ ಪದ್ಮನಾಭಾಯ ನಮಃ. ಓಂ ಶ್ರೀ ಮಧುಸೂದನಾಯ ನಮಃ. ಗೋವರ್ಧನಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಮೀಶಾನಂ ಗೋವಿಂದಂ ಗೋಪಿಕಾ ಪ್ರಿಯಂ. ಹರೇ ಹರೇ ಕೃಷ್ಣ. ಕೃಷ್ಣ. ಈ ಸ್ಕ್ರೀನಿಗಿಂತ ಸಹ ನಾವು ಅಲ್ಲಿ ಗುಂಪಲ್ಲಿ ಹಾಕಿದ್ದೇವಲ್ಲ, ಆ ಗುಂಪಿಂದು ತೆಗೆದು ಓದಿದ್ರೆ ಚಂದ ಕಾಣ್ತದೆ, ಅದು ಕ್ಲಿಯರ್ ಕಾಣ್ತದೆ. ಮಾತಾಜಿ ಗುಂಪಲ್ಲಿ ಮಾತಾಜಿ ಹಾಕಿರೋದನ್ನ ಯಾವ್ದು ನಾವು ಹಾಕಿದಿರಿ? ನೋಡ್ಬೋದು. ಇನ್ನೊಮ್ಮೆ ಹಾಕಿ ಮಾತಾಜಿ ಗ್ರೂಪ್ ಅಲ್ಲಿ ಹಾಕ್ಬೇಕಾ? ಭಗವತ್ ಸಾರ ಓಕೆ. ಭಗವತ್ ಸಾರ ಅಂತ ಅದ್ರಲ್ಲಿ ಹಾಕಿ ಮಾತಾಜಿ. ಭಗವತ್ ಸಾರದಲ್ಲಿ ಹಾಕ್ಬೇಕಾ? ಓಕೆ. ಹೌದೌದು. ಹರೇ ಕೃಷ್ಣ. ವಾಂಚಾಕಲ್ಪತರುಭಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ಭಕ್ತ ವೃಂದ ಕಿ ಜೈ. ರಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜೈ. ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತರಿಗೂ ಕೂಡ ಭಗವಂತ ಈ ದಿನ ಮಂಗಳಮಯ ಮಾಡಲಿ, ಹಾಗೂ ನಾವು ಭಕ್ತಿಯಲ್ಲಿ ಮುಂದುವರಿಯುವ ಹಾಗೆ ಭಗವಂತ ಶ್ರೀಕೃಷ್ಣ ಹಾಗೂ ಗುರು ಮಹಾರಾಜರು ಪ್ರಭುಪಾದರು ನಮಗೆ ಆಶೀರ್ವದಿಸಲಿ ಅಂತ ಹೇಳ್ತಾ ನಾವು ಈ ತರಗತಿಯನ್ನು ನಿಲ್ಲಿಸೋಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸಿಗೋಣ. ಆಯ್ತು, ಇನ್ನು ಪುರುಷೋತ್ತಮ ಮಾಸ ಉಳಿದದ್ದು ಇನ್ನು 5 ದಿವಸ ಅಷ್ಟೇ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ನಾಳೆ ಎಲ್ಲ ಏಕಾದಶಿ.